ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿರುವಂಥ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ.ಕೆ, ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾನಿಲಯ. ಶ್ರೀ ಸಂತೋಷ್ ಅನಂತಪುರ, ಮುಖ್ಯಸ್ಥರು, ಕಾರ್ಪೊರೇಟ್ ಅಫೇರ್ಸ್ ಇನ್ಫೋಸಿಸ್ ಲಿಮಿಟೆಡ್. ಹಾಗೆ ಸಮ್ಮೇಳನ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಶ್ಯಾಮಲ ಮಾಧವ ಅವರು, ಈಗಾಗಲೇ ಸನ್ಮಾನವನ್ನು ಮಾಡಲಿಕ್ಕಿರುವಂಥ ಟಿ.ಜಿ. ರಾಜಾರಾಮ್ ಭಟ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ವೇದಿಕೆಯನ್ನು ಸೇರಿಕೊಳ್ಳಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಅಧ್ಯಕ್ಷರಾದ ಧನಂಜಯ ಕುಂಬಳೆ ಅವರು, ಹರಿಕೃಷ್ಣ ಪುನರೂರವರು ಕೂಡ ಆಗಮಿಸಿದ್ದಾರೆ. ಮಾಜಿ ರಾಜ್ಯ ಅಧ್ಯಕ್ಷರು ಹರಿಕೃಷ್ಣ ಪುನರೂರವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇವೆ. ಸನ್ಮಾನಿತರನ್ನು ಮತ್ತೆ ನಾವು ವೇದಿಕೆಗೆ ಕರೀತೇವೆ. ಬಹಳ ಗೌರವಪೂರ್ವಕವಾಗಿ ಅವರನ್ನು ಕರೀಲಿಕ್ಕಿದೆ. ಹಾಗಾಗಿ ಎಲ್ಲ ಸನ್ಮಾನಿತರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಬರಮಾಡಿಕೊಳ್ತಾ ಇದೀಗ ಸಮಾರೋಪ ಸಮಾರಂಭವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಉಳ್ಳಾಲ ಶ್ರೀನಾಥ್ ಅವರು, ದಯವಿಟ್ಟು ಶ್ರೀನಾಥ್ ಅವರು, ಹಾಗೆ ಮಾಧವರವರು, ನಮ್ಮ ಕುಲಸಚಿವರಾದ ಕಿಶೋರ್ ಕುಮಾರ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತ ಮಾಡೋಣ. ನಮ್ಮ ಅಧ್ಯಕ್ಷರಾದ ಧನಂಜಯ ಕುಂಬಳೆ ಅವರು, ಕಾರ್ಯದರ್ಶಿಗಳಾದಂಥ ಶ್ರೀಯುತ ರವೀಂದ್ರ ರೈ ಅವರು, ಹಾಗೆ ಎಡ್ವರ್ಡ್ ಲೋಬೋ ಅವರು, ಹಾಗೆ ಕೋಶಾಧಿಕಾರಿಗಳಾಗಿರುವಂಥ ಚಂದ್ರಹಾಸ್ ಶೆಟ್ಟಿ ಅವರು, ಸ್ವಾಗತ. ನಮ್ಮ ಉಳ್ಳಾಲ ಹೋಬಳಿ ಅಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ಪಿ ರೈ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಸುಮಾರು ಒಂದು 2 ದಿನಗಳ ಕಾರ್ಯಕ್ರಮ. ಅದನ್ನು ಒಂದು ದಿನಕ್ಕೆ ಸೀಮಿತಗೊಳಿಸಿ ಎಲ್ಲ ಕನ್ನಡ ಆಚಾರ ವಿಚಾರ, ನಾಡು ನುಡಿ, ಸಂಸ್ಕೃತಿಯ ಬಗ್ಗೆ ಬಿಂಬಿಸುವಂಥ ಹಲವಾರು ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿ, ಅದೇನೋ ಗೊತ್ತಿಲ್ಲ, ಒಂದು ವಿಸ್ಮಯ ರೀತಿಯಲ್ಲಿ 1 ಗಂಟೆ ತಡವಾಗಬಹುದು ಅಂತೇಳಿ, ಆದರೂ ಕೂಡ ನಮ್ಮೆಲ್ಲ ಅತಿಥಿಗಳು ಸಮಯದ ಮಿತಿಯೊಳಗೆ ಅವರವರ ವಿಚಾರಗಳ ನೀವೆಲ್ಲರೂ ಚಪ್ಪಾಳೆಯೊಂದಿಗೆ ಎಲ್ಲರೂ ಇವತ್ತು ನಡೆದಂಥ ಕಾರ್ಯಕ್ರಮ ಎಲ್ಲ ಅತಿಥಿವರಿಯರಿಗೆ ಸಲ್ಲಿಸುತ್ತಾ ಇದೀಗ ಸಮಾರೋಪ ಸಮಾರಂಭದ ಪ್ರಥಮ ಅಂಗವಾಗಿ ಮಂಜುಳಾ ಜಿ ರಾವ್ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಭಾಗವಾಗಿ ಸ್ವಾಗತಿಸುವಂಥದ್ದು ನಮ್ಮ ಧರ್ಮ, ಸಂಸ್ಕಾರವೂ ಹೌದು. ಈ ನೆಲೆಯಲ್ಲಿ ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಲಿಕ್ಕೆ ನಮ್ಮ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಧನಂಜಯ ಕುಂಬಳೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ ಇದರ ಈಶ್ವರ್ ಅವರು ಬಂದಿದ್ದೀರಿ. ತಮ್ಮನ್ನು ಪ್ರೀತಿಯಿಂದ ಗುರುತಿಸಿಕೊಂಡು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಹಳ ಸಂತೋಷ ಆಗ್ತಾ ಇದೆ. ಉಳ್ಳಾಲ ತಾಲೂಕು ಘಟಕದ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತು ಬೆಳಗಿನಿಂದ ಇಷ್ಟು ಹೊತ್ತು ನಾವು ನಮ್ಮ ಮೊದಲ ಸಾಹಿತ್ಯ ಸಮ್ಮೇಳನದ ಸವಿಯನ್ನು ಉಂಡೆವು. ಬೆಳಗ್ಗೆ ಅನೇಕ ಹಿರಿಯರು ಈ ವೇದಿಕೆಯಲ್ಲಿ ಭಾಗವಹಿಸಿದರು. ಭಾಳ ತುಂಬಿದ ಸಭೆಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಡೆದವು. ಇಡೀ ದಿವಸದ ಕಾರ್ಯಕ್ರಮ ಆದ್ದರಿಂದ ಬಂದಿರುವ ಅನೇಕ ಆಸಕ್ತರು ಈಗಾಗಲೇ ಸ್ವಲ್ಪ ಜನ ಇದ್ದು ತೆರಳಿದ್ದಾರೆ. ಆದರೆ ನಮಗೆ ಭಾಳ ಸಂತೋಷ ಆಗಿದೆ ಏನಂದರೆ ಊರಿನ ಅನೇಕರು ಬಂದು ಕೆಲವು ಕಾಲ ಇದ್ದು ಈ ಸಾಹಿತ್ಯ ಸಮ್ಮೇಳನದ ಸವಿಯನ್ನು ಅನುಭವಿಸಿ ಹೋಗಿದ್ದಾರೆ ಎನ್ನುವುದು ನಮಗೆ ತುಂಬ ತೃಪ್ತಿಯನ್ನು ಕೊಟ್ಟಿದೆ. ಉಳ್ಳಾಲದಂಥ ಒಂದು ಊರಿನಲ್ಲಿ ನಾವು ಸಾಹಿತ್ಯದ ಕಾರ್ಯಕ್ರಮಗಳನ್ನು ಕಳೆದ 1 ವರ್ಷಗಳಿಂದ ನಡೆಸ್ತಾ ಬರ್ತಿರುವ ಸಂದರ್ಭದಲ್ಲಿ ಇಡೀ ಊರು ಅದು ನಮಗೆ ಸಹಕಾರವನ್ನು, ಬೆಂಬಲವನ್ನು ಒದಗಿಸಿದೆ, ಕೊಟ್ಟಿದೆ. ಅವರ ಪ್ರೀತಿ ವಿಶ್ವಾಸವನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಉಳ್ಳಾಲ ತಾಲೂಕು ಘಟಕ ನಾವು ಒಬ್ಬರು ಇಬ್ಬರು ಅಂತಲ್ಲ, ನಾವು ನಾಯಕರಲ್ಲ, ಕಾರ್ಯಕರ್ತರು.
ಅನ್ನುವ ಹಾಗೆ ಇಡೀ ತಂಡ ದುಡಿದಿದೆ. ಆ ದುಡಿಮೆಯ ಪ್ರತಿಫಲವಾಗಿ ಇವತ್ತು ಈ ಸಮ್ಮೇಳನವನ್ನು ಇಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಮಾಡುವುದಕ್ಕೆ ನಮಗೆ ಸಾಧ್ಯ ಆಗಿದೆ. ಎಲ್ಲ ಈ ಊರಿನ ಬೇರೆ ಬೇರೆ ಗಣ್ಯಮಾನ್ಯರು ಮತ್ತು ಈ ಊರಿನ ಸಾಹಿತ್ಯಾಸಕ್ತರು ಎಲ್ಲ ನಮ್ಮ ತಂಡದ ಜೊತೆಗೆ ಬೆಂಗಾವಲಿಗೆ ಇದ್ದು ಈ ಸಮ್ಮೇಳನದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರನ್ನು ನೆನಪು ಮಾಡಿಕೊಳ್ತಾ ಇದೀಗ ಈ ಸಮಾರಂಭದಲ್ಲಿ ನಾವೆಲ್ಲ ನಿಂತಿದ್ದೇವೆ. ನಾವು ಬೆಳಗಿನಿಂದ ಇಷ್ಟು ಹೊತ್ತು ಆ ಹಿರಿ ವಯಸ್ಸಿನಲ್ಲೂ ಕೂಡ ಸಮ್ಮೇಳನಾಧ್ಯಕ್ಷರು ಶ್ಯಾಮಲಾ ಮಾಧವ್ ಅವರು ಬಹಳ ಒಳ್ಳೆಯ ಒಂದು ಅಧ್ಯಕ್ಷ ಭಾಷಣವನ್ನು ಬೆಳಗಿನ ಅವಧಿಯಲ್ಲಿ ಮಾಡಿದ್ದಾರೆ ಮತ್ತು ಇಡೀ ದಿವಸ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಕೂತು ಅವರು ಪ್ರತಿಯೊಂದನ್ನು ಅನುಭವಿಸಿದ್ದಾರೆ. ಅವರು ಅದನ್ನು ಕೇಳಿದ್ದಾರೆ ಮತ್ತು ಅದಕ್ಕೆ ಪ್ರತಿಕ್ರಿಯಾಶೀಲರಾಗಿ ಅವರು ಅದನ್ನು ನೋಡಿದ್ದಾರೆ. ಅದರಿಂದ ಈ ಅಮ್ಮನ ವಾತ್ಸಲ್ಯಕ್ಕೆ ನಾವೆಲ್ಲ ಋಣಿಗಳಾಗಿದ್ದೇವೆ. ಅವರನ್ನು ಈ ಸಮಾರಂಭಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಸಮ್ಮೇಳನದ ಸಮಾರೋಪ ಭಾಷಣವನ್ನು ಮಾಡುವುದಕ್ಕೆ ಒದಗಿ ಬಂದಿರುವವರು ನಮ್ಮವರೇ ಆದ ನಮ್ಮ ಘಟಕದ ಮಾರ್ಗದರ್ಶಕರು ಆಗಿರುವ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ ಹಾವೇರಿ ಇದರ ವಿಶ್ರಾಂತ ಕುಲಪತಿಗಳು ಆಗಿರುವ ಈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗವನ್ನು ಕಟ್ಟಿ ಬೆಳೆಸಿದ ಪ್ರಾಧ್ಯಾಪಕರುಗಳಲ್ಲಿ ಒಬ್ಬರಾದ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲಸಚಿವರವರೆಗಿರುವತಕ್ಕ ಅನೇಕ ಅನ್ಯಾನ್ಯ ಜವಾಬ್ದಾರಿಗಳನ್ನು ಬಹಳ ಸಮರ್ಥವಾಗಿ ನಿರ್ವಹಿಸಿದ ಮತ್ತು ನಮ್ಮ ನಾಡಿನ ತುಳು ಮತ್ತು ಕನ್ನಡ ಎರಡೂ ಭಾಷೆಗಳ ವಿದ್ವಾಂಸರೂ ಆಗಿರುವ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಅವರು ಇವತ್ತು ಸಮಾರೋಪ ಭಾಷಣವನ್ನು ಮಾಡುವುದಕ್ಕಾಗಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ ಅನ್ನುವುದು ನಮ್ಮ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕವು ಅದು ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಅಂಗಸಂಸ್ಥೆಯ ಹಾಗೆ ಇಲ್ಲಿ ರೂಪುಗೊಂಡಿದೆ. ನಮಗೆ ಈ ಘಟಕದ ಎಲ್ಲ ಸಮಾರಂಭಗಳನ್ನು ನಡೆಸುವುದಕ್ಕೆ ಮತ್ತು ನಮ್ಮಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸುವಾಗ ಮಂಗಳೂರು ವಿಶ್ವವಿದ್ಯಾನಿಲಯ ನಮಗೆ ತುಂಬು ಸಹಕಾರವನ್ನು ಕೊಟ್ಟಿದೆ. ಈ ಸಮ್ಮೇಳನಕ್ಕೂ ಕೂಡ ಪೂರ್ಣ ಸಹಯೋಗವನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಒದಗಿಸಿದೆ. ಇದರ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ CK ಅವರು ನಮ್ಮೆಲ್ಲ ಚಟುವಟಿಕೆಗಳ ಜೊತೆಗೆ ಯಾವತ್ತೂ ನಮ್ಮೆಲ್ಲರ ಒಂದು ಆತ್ಮೀಯ ಹಿರಿಯಣ್ಣನ ಹಾಗೆ ಎಲ್ಲ ಸಹಕಾರಗಳನ್ನು ಆರಂಭದಿಂದ ನೀಡ್ತಾ ಬಂದವರು. ಕುಲಸಚಿವರಾಗಿ ಮಾತ್ರ ಅಲ್ಲ, ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾಗಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ರೂಪಿಸಿದ ಒಬ್ಬರು ಪ್ರಾಧ್ಯಾಪಕರು ಕೂಡ ಇವತ್ತು ನಮ್ಮ ಜೊತೆಗಿರುವುದು ಭಾಳ ಸಂತೋಷ ಕೊಟ್ಟಿದೆ. ಅವರನ್ನು ಈ ಸಮಾರಂಭಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಸಂತೋಷ್ ಅನಂತಪುರ ಅವರು ಅವರು ಒಂದೇ ಶಾಲೆಯಲ್ಲಿ ಓದಿದವರು, ಕುಂಬಳೆಯಲ್ಲಿ ಹೈಸ್ಕೂಲ್ನಲ್ಲಿ ಜೊತೆಗೆ ಓದಿದವರು. ಆಗಲೇ ಅವರು ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸದಾ ತಮ್ಮನ್ನು ತೊಡಗಿಸಿಕೊಂಡವರು. ಯಕ್ಷಗಾನ, ರಂಗಭೂಮಿ ಇದರ ವಿಶೇಷ ಆಸಕ್ತಿಯನ್ನು ಬೆಳೆಸಿಕೊಂಡಿರತಕ್ಕಂಥ ಇವರು ನಾಡಿನ ಅನೇಕ ಪತ್ರಿಕೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಅದ್ಭುತವಾದ ಚಿಂತನಪೂರ್ಣವಾದ ಲೇಖನಗಳನ್ನು ನಿರಂತರ ಬರಿತಾ ಇರುವವರು. ವಸಂತ ಪ್ರಕಾಶನ ಬೆಂಗಳೂರು ಪ್ರಕಟಿಸಿದ ವಿಖ್ಯಾತರ ವ್ಯಕ್ತಿಚಿತ್ರಮಾಲೆಯಡಿಯಲ್ಲಿ ಜಡ್ಡು ಕೃಷ್ಣಮೂರ್ತಿಯವರ ಕುರಿತಾದ ಪುಸ್ತಕವನ್ನು ಅವರು ಪ್ರಕಟಿಸಿದ್ದಾರೆ. ಮತ್ತು ಸವಾರಿ ಗಿರಿಗಿರಿ ಅವರ ಪ್ರವಾಸ ಕಥನ, ಕಾಗೆ ಮತ್ತು ಕಡಲೆಬೇಳೆ ಪಾಯಸ ಅವರ ಕಥಾ ಸಂಕಲನ, ಹೀಗೆ ಹಲವು ಸಾಹಿತ್ಯಿಕ ಕೃತಿಗಳನ್ನು ಅನುವಾದದ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿರತಕ್ಕಂಥ ಸಂತೋಷ್ ಅನಂತಪುರ ಅವರು ಪ್ರತಿಷ್ಠಿತ ಈಗ ನಮ್ಮ ಇನ್ಫೋಸಿಸ್ಸಿನ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅದರ ಮುಖ್ಯ ಅಧಿಕಾರಿಯಾಗಿ ಮುಖ್ಯಸ್ಥರು ಕಾರ್ಪೊರೇಟ್ ವಲಯದ ಮುಖ್ಯಸ್ಥರಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳ ಸರಳ ವ್ಯಕ್ತಿತ್ವದ, ಬಹಳ ಪ್ರೀತಿ ತುಂಬಿದ ಮನಸ್ಸಿನ ಸಂತೋಷ್ ಅನಂತಪುರ ಅವರು ದೂರದ ಬೆಂಗಳೂರಿನಿಂದ ಬೆಳಿಗ್ಗೆಯಿಂದ ಬಂದು ಇಡೀ ನಮ್ಮ ಸಮ್ಮೇಳನದ ಜೊತೆಗಿತ್ತು ನಿಜಾರ್ಥದಲ್ಲಿ ಸಮಾರೋಪದ ಒಬ್ಬರು ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ನಮ್ಮ ನಾಡಿನ ಹಿರಿಯರು, ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಇದರ ಸಂಚಾಲಕರು, ಮುಡಿಪಿನ
SCDCC ಬ್ಯಾಂಕಿನ ಮುಖ್ಯಸ್ಥರು ಆಗಿರುವ ನಮ್ಮ ನಾಡಿನ ಧಾರ್ಮಿಕ ಮುಖಂಡರು, ಸಾಮಾಜಿಕ ಮುಖಂಡರು ಮತ್ತು ಬಹಳ ಮುಖ್ಯವಾಗಿ ಅತ್ಯಂತ ನಮ್ಮೆಲ್ಲ ಗೌರವ ಹುಟ್ಟುವಂಥ ವ್ಯಕ್ತಿತ್ವದ ಹಿರಿಯರು ಶ್ರೀ TG ರಾಜಾರಾಮ್ ಭಟ್ ಅವರು. ಇವತ್ತು ಅವರು ಆಗಮಿಸಿದ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಜೊತೆಗೆ ಅವರನ್ನು ಅತ್ಯಂತ ಪ್ರೀತಿ ಮತ್ತು ಗೌರವಾದರಗಳೊಂದಿಗೆ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಕನ್ನಡದ ರಥವನ್ನು ಪರಿಷತ್ತಿನ ಅಧ್ಯಕ್ಷರಾಗಿದ್ದುಕೊಂಡು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹೇಗೆ ನಡೆಸಬೇಕು ಅಂತ ಇಡೀ ಕನ್ನಡ ನಾಡಿಗೆ ತೋರಿಸಿಕೊಟ್ಟವರು ನಮ್ಮವರೇ ಆದ ಹಿರಿಯರಾದ ಶ್ರೀ ಹರಿಕೃಷ್ಣ ಪುನರೂರು ಅವರು. ನಿತ್ಯ ಕನ್ನಡ ಮಾಧ್ಯಮ ಶಾಲೆಗಳನ್ನು ಕಟ್ಟಿ ಬೆಳೆಸಿದ, ಅನೇಕ ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಗಟ್ಟಿ ದನಿಯಲ್ಲಿ ನಮ್ಮ ನಾಡಿನಲ್ಲಿ ಮಾತನಾಡ್ತಾ ಇರುವ ಹಿರಿಯರು. ಈ ಹಿರಿ ವಯಸ್ಸಿನಲ್ಲೂ ಕೂಡ ಮಂಗಳೂರು ವಿಶ್ವವಿದ್ಯಾಲಯ ಅವರನ್ನು ಈ ಹಿಂದೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿತ್ತು. ಆಗ ನಾವು ಇಲ್ಲಿ ಅವರನ್ನು ಇದೇ ವೇದಿಕೆಯಲ್ಲಿ ಗೌರವಿಸಿದ್ದೆವು. ಈಗ ಅವರು ಇವತ್ತು ನಮ್ಮ ಈ ಸಮಾರಂಭದಲ್ಲಿ ಬಂದು ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅವರ ಪ್ರೀತಿ ವಿಶ್ವಾಸವನ್ನು ನೆನೆಯುತ್ತಾ ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸಭೆಯಲ್ಲಿ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಮಿತಿಯ ಸದಸ್ಯರಾದ ಮಾಧವ MK ಅವರಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ 2 ತಾಲೂಕುಗಳ ಅಧ್ಯಕ್ಷರಿದ್ದಾರೆ. ಮೂಲ್ಕು ತಾಲೂಕಿನ ಅಧ್ಯಕ್ಷರಾದ ಮಿಥುನ್ ಉಡುಪ ಅವರು, ಮಂಗಳೂರು ತಾಲೂಕಿನ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ರೇವಣ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇಡೀ ಈ ಸಮ್ಮೇಳನ ಅದರ ಆರಂಭದ ಕುರಿತು ಮಾತಾಡುವಲ್ಲಿಂದ ತೊಡಗಿ ಇವತ್ತಿನವರೆಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಮೊದಲೇ ಹೇಳಬೇಕಾಗಿತ್ತು, ನಾನು ತಪ್ಪಾಯಿತು, ಕ್ಷಮಿಸಿ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆರಂಭದಿಂದ ಇವತ್ತಿನ ತನಕ ನಮ್ಮ ಜೊತೆಗೆ ಸದಾ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ನಮ್ಮ ಜೊತೆಗಿದ್ದು ಈ ಸಮ್ಮೇಳನದ ರೂಪುರೇಷೆಗಳನ್ನು ನಿರ್ಣಯಿಸುವಲ್ಲಿ ನಮಗೆ ಒದಗಿ ಬಂದವರು ಡಾಕ್ಟರ್ MP ಶ್ರೀನಾಥ್ ಅವರು. ಬೆಳಗಿನಿಂದ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಮಾರ್ಗದರ್ಶನ ಮಾಡಿದ್ದಾರೆ. ಡಾಕ್ಟರ್ MP ಶ್ರೀನಾಥ್ ಅವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಮ್ಮೇಳನಾಧ್ಯಕ್ಷರನ್ನು ಸೂಚಿಸಿದಲ್ಲಿಂದ ತೊಡಗಿ ಸಮ್ಮೇಳನಾಧ್ಯಕ್ಷರು ಶ್ಯಾಮಲಾ ಮಾಧವ್ ಅವರ ವಿವರಗಳನ್ನು ನಮಗೆ ಮೊದಲ ಬಾರಿಗೆ ಸೂಚಿಸಿ ಹೀಗೊಂದು ಸಮ್ಮೇಳನ ಯಶಸ್ವಿಗೊಳ್ಳುವಲ್ಲಿ ತಮ್ಮ ಪಾತ್ರವನ್ನು ವಹಿಸಿದ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾದ ರಾಜೇಶ್ವರಿ ಅವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಳ್ಳಾಲ ತಾಲೂಕು ಹೋಬಳಿ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ರೈ ಕಲ್ಲಿಮಾರು ಇವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಈ ಸಮಾರೋಪ ಸಮಾರಂಭದಲ್ಲಿ ನಾವು ಈ ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಹಿರಿಯರನ್ನು ಗುರುತಿಸಿ ಗೌರವಿಸುವ, ಸನ್ಮಾನಿಸುವ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಭಾಗದಲ್ಲಿ ಈಗಾಗಲೇ ಬೆಳಿಗ್ಗೆ ನಾವು ಸದಾಶಿವ ಶೆಟ್ಟಿ ಕನ್ಯಾನ ಇವರನ್ನು ಈ ವೇದಿಕೆಯಿಂದ ಸನ್ಮಾನಿಸಿದ್ದೇವೆ. ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಚುಟುಕು ಸಾಹಿತ್ಯ ಪರಿಷತ್ತಿನ ಮೂಲಕ ಅದ್ಭುತವಾದ ಕೆಲಸವನ್ನು ಈ ಭಾಗದಲ್ಲಿ ಮಾಡಿರುವ ಹಿರಿಯರಾದ ಇರಾ ನೇಮು ಪೂಜಾರಿ ಅವರನ್ನು ನಾವಿಲ್ಲಿ ಗೌರವಿಸುವರಿದ್ದೇವೆ. ಹಾಗೆಯೇ ನಿಡುಗಾಲದಿಂದ ಬೇರೆ ಬೇರೆ ರಾಜಕೀಯದ ಹುದ್ದೆಗಳ ಜೊತೆಗೇ ಸಮಾಜ ಸೇವೆಯ ಬಹುಮುಖ್ಯ ಕೊಡುಗೆಯನ್ನು ಈ ನಾಡಿಗೆ ಕೊಟ್ಟಿರತಕ್ಕಂಥ ಹಿರಿಯರಾದ ಶ್ರೀ ಇಬ್ರಾಹಿಂ ಕೋಡಿಜಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತಿಸ್ತೇನೆ. ಇರಾ ನೇಮು ಪೂಜಾರಿ ಅವರನ್ನು ಕೂಡ ಗೌರವದಿಂದ ನಾನು ಸ್ವಾಗತಿಸ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಯೊಂದನ್ನು ಕಟ್ಟಿ ಅಲ್ಲಿ ರತ್ನೋತ್ಸವದಂತಹ ಸಾಹಿತ್ಯ ಸಮ್ಮೇಳನಗಳನ್ನು ನಿರಂತರ ಬಹಳ ಪ್ರೀತಿಯಿಂದ ಮಾಡ್ತಾ ಕನ್ನಡಾಭಿಮಾನವನ್ನು ಮೆರೀತಾ ಇರುವ ಸಾಮಾಜಿಕ ಮುಖಂಡರಾಗಿರುವ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸುವವರಿದ್ದಾರೆ. ಮುಂದೆ ಅವರಿಗೂ ಪ್ರೀತಿಯ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತುಳು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಪ್ರಭುತ್ವವನ್ನು ಹೊಂದಿರುವ, ಸಂಶೋಧನೆಯಲ್ಲಿ ನಿರತರಾಗಿರುವ, ವರ್ತಮಾನದ
ನಮ್ಮ ಕರಾವಳಿಯ ಸಂಶೋಧನಾ ಕ್ಷೇತ್ರದ ಬಹಳ ಮಹತ್ವದ ಹೆಸರಾಗಿರುವ ಡಾಕ್ಟರ್ ಸಾಯಿಗೀತಾ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ಈ ಭಾಗದ ಲಲಿತ ಕಲೆಯ ಕ್ಷೇತ್ರವನ್ನು ಗಮನಿಸಿದರೆ ನೃತ್ಯ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದ ಈ ಭಾಗದ ಅನೇಕ ಏನು ನೃತ್ಯ ಗುರುಗಳಿದ್ದಾರೆ, ಗುರುಗಳಿಗೆ ಗುರುಗಳಾಗಿರುವ ರಾಜಶ್ರೀ ಮೇಡಮ್ ಅವರು, ವಿದುಷಿ ಕರ್ನಾಟಕ ಕಲಾಶ್ರೀ ವಿದುಷಿ ರಾಜಶ್ರೀ ಉಳ್ಳಾಲ ಅವರು ಈ ಸಭೆಯಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅನೇಕ ದಶಕಗಳಿಂದ ಯಕ್ಷಗಾನದ ಕುರಿತು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇರುವ ಉಚ್ಚಿಲ ಸೋಮೇಶ್ವರದ ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರ ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಗೌರವವನ್ನು ಸ್ವೀಕರಿಸಲಿದೆ. ಆ ಗೌರವವನ್ನು ಸ್ವೀಕರಿಸುವುದಕ್ಕೆ ಆಗಮಿಸಿರುವ ಕಲಾಗಂಗೋತ್ರಿಯ ಅಧ್ಯಕ್ಷರು ಮತ್ತು ಬಳಗದ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಸನ್ಮಾನವನ್ನು ಸ್ವೀಕರಿಸಲಿರುವ ಹಿರಿಯರಾದ ಸದಾಶಿವ ಮಾಸ್ಟರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಮಾಧ್ಯಮ ಕ್ಷೇತ್ರದಲ್ಲಿ ಕಳೆದ 35-40 ವರ್ಷಗಳಿಂದ ಸುದೀರ್ಘ ಅವಧಿಯ ಅನುಭವವನ್ನು ಹೊಂದಿರುವ, ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ, ಪ್ರಸ್ತುತ ವಾರ್ತಾಭಾರತಿ ಪತ್ರಿಕೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಹಿರಿಯ ಪತ್ರಕರ್ತರಾದ ಶ್ರೀ ಪುಷ್ಪರಾಜ್ BN ಅವರು ಈ ನಮ್ಮ ಸಭೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭೂತಾರಾಧನೆಯ ಕ್ಷೇತ್ರದಲ್ಲಿ ಬಹಳ ಮಹತ್ವದ ಹೆಸರು. ನಾವು ಸಮಾಜ ಗೌರವಿಸುವ ಮಾದರಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಹಿರಿಯರಾದ ಮಾಯಿಲಾ ಕುತ್ತಾರ್ ಅವರು ಈ ಸಭೆಯಲ್ಲಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವವಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಳಂಬಿಸುವುದಿಲ್ಲ. ಅನೇಕ ಹಿರಿಯರು ಮಾನ್ಯರು ನೀವಿದ್ದೀರಿ, ನಮ್ಮ ಪೋಷಕರು ಬಂದಿದ್ದೀರಿ, ಬೇರೆ ಬೇರೆ ಅನ್ಯಾನ್ಯ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳನ್ನು ಕಳಿಸಿಕೊಟ್ಟಿರತಕ್ಕಂಥ ಹಿರಿಯರಿದ್ದೀರಿ. ಊರಿನ ಹಿರಿಯರು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರೋದು ಇದು ನಮ್ಮದು ಭೀಮನ ಹೊಟ್ಟೆ ಅಂತ. ಇದರಲ್ಲಿ ಇದು ಭಾಳ 1,000 ಜನ ಕೂತ್ಕೊಳ್ಳುವಂಥ ಒಂದು ದೊಡ್ಡ ಸಭಾಭವನ. ಇದರಲ್ಲಿ 200, 300, 400 ಜನ ಕೂತ್ರೆ ಕಾಣೋದೇ ಇಲ್ಲ ಅನ್ನುವ ಸ್ಥಿತಿ ಇದೆ. ಆದರೂ ಇಲ್ಲಿ ಈ ಸಂದರ್ಭದಲ್ಲಿ 300ರಷ್ಟು ನೀವು ಸಹೃದಯರು ಇಲ್ಲಿ ಈ ಸಭೆಯಲ್ಲಿ ಕೂತಿದ್ದೀರಿ ಎನ್ನುವುದು ಇದು ಬಹಳ ಮಹತ್ವದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಕೂತವರೆಲ್ಲ ಅದು ಆಸಕ್ತಿಯಿಂದ ಕೂತವರು ಮತ್ತು ಇಲ್ಲಿರುವವರು ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರಿದ್ದೀರಿ. ಅದರಿಂದ ಒಂದು ತುಂಬಿದ ಒಂದು ಘನ ಸಭೆ ಇದು. ಈ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಸಹೃದಯ ಬಂಧುಗಳನ್ನು ಕೂಡ ಅತ್ಯಂತ ಪ್ರೀತಿ ಗೌರವಗಳಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ BO ಈಶ್ವರ್ ಅವರು ನಮಗೆ ತುಂಬ ಉಪಕಾರವನ್ನು ಮಾಡಿದ್ದಾರೆ. ನಮ್ಮ ಬೆಳಗಿನ ಅವಧಿಯಲ್ಲಿ ಅನೇಕ ಮಂದಿ ಶಿಕ್ಷಕರು, ನಮ್ಮ ಉಳ್ಳಾಲ ತಾಲೂಕು ಭಾಗದ ಎಲ್ಲ ಶಿಕ್ಷಕರು ಇಲ್ಲಿ ಬರುವಂತೆ ಮಾಡಿ ಈ ಕನ್ನಡ ಸಮ್ಮೇಳನ ಯಶಸ್ವಿಗೊಳಿಸುವುದಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಪ್ರಶಾಂತ್ ಸರ್ ಇದ್ದಾರೆ, ಅವರನ್ನು ನೆನಪು ಮಾಡಿಕೊಳ್ತಾ ಮತ್ತು ಅನೇಕರು ನಮಗೆ ಈ ಸಮ್ಮೇಳನ ನಡೆಸುವುದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಹಿರಿಯರಾದ ಮೋಹನ್ ಉಳ್ಳಾಲ್ ಅವರು ಹಿರಿಯರು, ಅವರು ಕೂಡ ಈ ಸಭೆಯಲ್ಲಿ ನಮ್ಮ ಜೊತೆಗಿರುವುದನ್ನು ನಾನು ಅತ್ಯಂತ ಗೌರವದಿಂದ ಗುರುತಿಸಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕಿಯಾದ ಕಿಶೋರಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರ ಇರುವಿಕೆಯನ್ನು ಕೂಡ ಗುರುತಿಸ್ತಾ ಎಲ್ಲರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸಿ ನಮಸ್ಕಾರ. ಹೆಮ್ಮೆ ಪಡ್ತಾ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಕೆಲವೊಂದು ಬದಲಾವಣೆಗಳು ಆಗ್ತದೆ. ಸಮರ್ಪ ಭಾಷಣ ಕೊಡಬೇಕಿತ್ತು, ಚಿನ್ನಪ್ಪ ಗೌಡರು ನಮ್ಮವರೇ. ಅದನ್ನು ಸ್ವಲ್ಪ ಸನ್ಮಾನ ಮಾಡಿದ ಕೂಡಲೇ ಸನ್ಮಾನಿತರು ಎಲ್ಲರೂ ವೇದಿಕೆಗೆ ಬರ್ತಾರೆ. ಆವಾಗ ಸಮರ್ಪ ಭಾಷಣಕ್ಕೆ ಸ್ವಲ್ಪ ಮೌಲ್ಯ ಬರ್ತದೆ ಎನ್ನುವ ಹಿತದೃಷ್ಟಿಯಿಂದ ಈಗ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ವಿಶೇಷವಾಗಿ 9 ಕ್ಷೇತ್ರದಲ್ಲಿ ವಿವಿಧ ಸಾಧಕರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಈಗಾಗಲೇ ಆಮಂತ್ರಣ ಪತ್ರಿಕೆಯಲ್ಲಿ ತಾವೆಲ್ಲರೂ ನೋಡಿದ್ದೀರಿ. ಮೊದಲನೇದಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥ ಶ್ರೀ ನೇಮು ಪೂಜಾರಿ ಅವರನ್ನು ಭಾಳ ಆದರಪೂರ್ವಕವಾಗಿ ಚಪ್ಪಾಳೆಯೊಂದಿಗೆ ಕರತಾಳದೊಂದಿಗೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಇದೀಗ ನೇಮು ಪೂಜಾರಿ ಅವರ ವ್ಯಕ್ತಿ ಪರಿಚಯವನ್ನು ವಾಚಿಸಬೇಕು ಅಂತೇಳಿ ಗುಣಾಜೆ ರಾಮಚಂದ್ರ ಭಟ್ ನಮ್ಮ ಹಿರಿಯ ಮಾರ್ಗದರ್ಶಕರು ಇವರನ್ನು ವ್ಯಕ್ತಿ ಪರಿಚಯ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಉಳ್ಳಾಲ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಗೌರವ 2023 ಸಾಹಿತ್ಯ ಸಂಘಟನೆ ಶ್ರೀ ನೇಮು ಪೂಜಾರಿ ಸಾಹಿತ್ಯೋತ್ತಮರೇ, ಹಕ್ಕಿಯಾಗುವುದೇ ಒಂದು ಅವಕಾಶ, ಆ ಹಕ್ಕಿಗೆ ಆಗಸವಾಗುವುದು ಅದಕ್ಕಿಂತಲೂ ಮಿಗಿಲಾದ ಪುಣ್ಯಾವಕಾಶ. ಬರವಣಿಗೆಯಲ್ಲಿ ತೊಡಗಿಸಿಕೊಂಡವರು
ಇತರ ಬರಹಗಾರರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ಒಂದು ಶ್ಲಾಘನೀಯ ಸದ್ಗುಣ. ಅಂತಹ ಸಾಹಿತ್ಯ ರಚನೆ ಮತ್ತು ಸಂಘಟನೆಗಳೆರಡರಲ್ಲೂ ನವಿರಾದ ಸೇವೆ ಸಲ್ಲಿಸಿದವರು ತಾವು ತಾರುಣ್ಯದಲ್ಲೇ 10 ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸಿದವರು. ಸಾಹಿತ್ಯ ಸೇವೆಗೈಯುವ ಒಲವಿನಿಂದ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ 8 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಅತಿ ಹೆಚ್ಚು ಸಂಖ್ಯೆಯ ಸಾಹಿತ್ಯ ಸಮ್ಮೇಳನ ಏರ್ಪಡಿಸಿ ರಾಜ್ಯದಲ್ಲೇ ಅತ್ಯುತ್ತಮ ಘಟಕ ಎಂಬ ಕೀರ್ತಿಯನ್ನು ನಮ್ಮ ಜಿಲ್ಲಾ ಘಟಕಕ್ಕೆ ತಂದಿತ್ತವರು. ಉಡುಪಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಲ್ಲದೆ ಪ್ರಸ್ತುತ 2 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಬರವಣಿಗೆ ರಂಗಕ್ಕೆ 11 ಮಹತ್ವದ ಕೃತಿಗಳನ್ನು ಕಾಣಿಕೆಯಾಗಿತ್ತ ತಮ್ಮ ಸಾಹಿತ್ಯದ ಕೃಷಿಯನ್ನು ಪರಿಗಣಿಸಿ 2 ರಾಜ್ಯ ಪ್ರಶಸ್ತಿಗಳು, 1 ಅಂತರರಾಜ್ಯ ಪ್ರಶಸ್ತಿ, ಹಲವಾರು ಸನ್ಮಾನಗಳು ಸಂದಿವೆ. ಆಕಾಶವಾಣಿ, ದೂರದರ್ಶನ ಮಾಧ್ಯಮಗಳು ತಮ್ಮ ಪ್ರಗಲ್ಭ ವಿಚಾರಧಾರೆಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಸದಾ ಲವಲವಿಕೆಯಿಂದ ಸಾಹಿತ್ಯದ ಕೈಂಕರ್ಯದಲ್ಲಿ ತನ್ಮಯರಾಗಿರುವ ತಮ್ಮ ಹುರುಪು ಇಂದಿನವರಿಗೆ ಆದರ್ಶ. ಈ ಏರುತ್ಸಾಹ ತಗ್ಗದಿರಲಿ, ಮನದಿಚ್ಛೆಗಳು ನಳಿಸಲಿ ಎಂಬ ಹೃದಯ ಸದಾಶಯದೊಂದಿಗೆ ಸಲ್ಲಿಸುವ ಸಮ್ಮೇಳನ ಗೌರವವಿದು. ಭವಿಷ್ಯ ಭವ್ಯವಾಗಲಿ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ ಸಂಚಾಲಕರು ಮತ್ತು ಸರ್ವ ಸದಸ್ಯರು, ಸ್ವಾಗತ ಸಮಿತಿ, ಉಳ್ಳಾಲ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ದಿನಾಂಕ 17/3/23. ಧನ್ಯವಾದಗಳು ಸರ್. ಇದೀಗ ನಮ್ಮ ರಾಜಾರಾಮ್ ಭಟ್ ಅವರು, ಸಮಾಜ ಸೇವಕರು, ಧಾರ್ಮಿಕ ನೇತಾರರು ಆಗಿರುವಂಥ TG ರಾಜಾರಾಮ್ ಭಟ್ ಅವರ ನೇತೃತ್ವದಲ್ಲಿ ಈ ಸಾಧಕರನ್ನು ಗೌರವಿಸ್ತಾ ಇದ್ದಾರೆ. ಶಾಲು ಹೊದಿಸಿ ಹಾರವನ್ನು ಅರ್ಪಿಸುವುದರೊಂದಿಗೆ ನೆನಪಿನ ಕಾಣಿಕೆ ಹಾಗೂ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿರುವಂಥ ಶ್ರೀ ಇರಾ ನೇಮು ಪೂಜಾರಿ ಅವರನ್ನು ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ನಮ್ಮ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಮುಂದಕ್ಕೆ ನಮ್ಮ ಊರಿನವರೇ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಶ್ರೀಯುತ ಇಬ್ರಾಹಿಂ ಕೋಡಿಜಾಲ್ ಅವರು, ಗೌರವಾನ್ವಿತ ಇಬ್ರಾಹಿಂ ಕೋಡಿಜಾಲ್ ಅವರನ್ನು ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಕರತಾಳದೊಂದಿಗೆ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿ. ಉಳ್ಳಾಲ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಗೌರವ 2023 ಸಮಾಜ ಸೇವೆ. ಇಬ್ರಾಹಿಂ ಕೋಡಿಜಾಲ್. ಸೇವೋತ್ತಮರೇ, ಬಿಕಾಂ ಗಳಿಸಿದ ಉದ್ಯೋಗವನ್ನು ತ್ಯಜಿಸಿ ಜನಸೇವೆ ಕ್ಷೇತ್ರಕ್ಕೆ ಕಾಲಿರಿಸಿದ ತಮ್ಮ ಜನಪರ ಕಳಕಳಿ ಅನನ್ಯವಾದುದು. ರಾಜಕೀಯವಾಗಿ ಉನ್ನತೋನ್ನತ ಸ್ಥಾನಮಾನಗಳನ್ನು ಅಲಂಕರಿಸಿದ ಹಿರಿಯ ಮುತ್ಸದ್ದಿಯಾದ ತಾವು ಈ ಇಳಿ ವಯಸ್ಸಿನಲ್ಲಿ ತಾರುಣ್ಯೋತ್ಸವ ಇರುವ ಸಾಧಕರು. ಪ್ರದೇಶ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಭಾರ ಅಧ್ಯಕ್ಷರಾಗಿ, KPCC ಅಲ್ಪಸಂಖ್ಯಾತ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ, ಹೊಣಾಜೆ ಮಂಡಲ ಪಂಚಾಯತ್ನ ಅಧ್ಯಕ್ಷರಾಗಿ, ಮೂಡಾದ ಅಧ್ಯಕ್ಷರಾಗಿ, ಹೀಗೆ ಬಹುಬಗೆಯ ಘನತೆಯುಳ್ಳ ಹುದ್ದೆಗೆ ಸಲ್ಲಬೇಕಾದ ನ್ಯಾಯವಿತ್ತವರು. ಆಲ್ ಇಂಡಿಯಾ ಬ್ಯಾರಿ ಪರಿಷತ್ನ ಅಧ್ಯಕ್ಷರಾಗಿ, ಕೋಡಿಜಾಲ್ ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿ, ಮಂಗಳ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿ, ಫಲಾಹ್ ಸಂಸ್ಥೆಯ ಕೋಶಾಧಿಕಾರಿಯಾಗಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಉಭಯ ಜಿಲ್ಲಾ ಅಲ್ಪಸಂಖ್ಯಾತ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ರಾಜಕೀಯ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಇಂದಿಗೂ ತಮ್ಮ ಉಜ್ವಲ ವರ್ಚಸ್ಸಿದೆ. ಕಿಂಚಿತ್ತನ್ನು ಪ್ರತಿಯಾಗಿ ಬಯಸದೆ ನಿಸ್ವಾರ್ಥವಾಗಿ ಪರಿಶ್ರಮದ ತಮ್ಮ ದಿಕ್ಪಥವು ಜನಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಯುವ ಪೀಳಿಗೆಗೆ ಮಾದರಿ.
ಇನ್ನಷ್ಟು ಸಮಾಜ ಸೇವೆಯನ್ನು ಗೈಯುವ ಅನುಕೂಲ ಅವಕಾಶಗಳು ತಮಗೆ ಸಂಪ್ರಾಪ್ತವಾಗಲೆಂದು ಹೃದಯ ತುಂಬಿ ಆಶಿಸುತ್ತಾ ಸಲ್ಲಿಸುತ್ತಿರುವ ಸಮ್ಮೇಳನ ಗೌರವ. ಭವಿಷ್ಯ ಉಜ್ವಲವಾಗಲಿ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ, ಸಂಚಾಲಕರು ಮತ್ತು ಸರ್ವ ಸದಸ್ಯರು, ಸ್ವಾಗತ ಸಮಿತಿ ಉಳ್ಳಾಲ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ 17/3/2023. ಧನ್ಯವಾದಗಳು. ಸ್ವಚ್ಛವಾಗಿ ಬಹಳ ಸ್ಪಷ್ಟವಾಗಿ ಈ ಒಂದು ವ್ಯಕ್ತಿ ಪರಿಚಯವನ್ನು ಮುಂದಿಟ್ಟಂಥ ಶಾಂತಪ್ಪ ಬಾಬು ಅವರಿಗೆ ವಂದನೆಗಳು. ಸರ್, ಎಲ್ಲ ಗೌರವಾನ್ವಿತ ಅತಿಥಿವರಿಯರಲ್ಲಿ ವಿನಂತಿ ಮತ್ತು ಜೋರಾದ ಚಪ್ಪಾಳೆಯೊಂದಿಗೆ ಈ ಸಮಾಜ ಸೇವೆಯಲ್ಲಿ ಈ ಊರಿನಲ್ಲಿ ಮಾತ್ರ ಅಲ್ಲದೆ ಈ ಉಳ್ಳಾಲ ಭಾಗ ಮಾತ್ರ ಅಲ್ಲದೆ ಇಡೀ ಜಿಲ್ಲೆಯಲ್ಲಿ ಸಮಾಜ ಸೇವೆಯಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದಂಥ ಇಬ್ರಾಹಿಂ ಕೋಡಿಜಾಲ್ ಅವರು ಎಲ್ಲರಿಗೂ ಮಾದರಿಯಾಗಿದ್ದವರು, ಮಾದರಿ ವ್ಯಕ್ತಿತ್ವ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ಇವತ್ತು ನಾವು ಸಮಾಜ ಸೇವೆಯಲ್ಲಿ ಗಣನೀಯ ಸೇವೆಯನ್ನು ಗಮನಿಸಿ ಇವತ್ತೊಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಜೋರ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನು, ಮತ್ತಷ್ಟು ಸಮಾಜ ಸೇವೆಯನ್ನು ಸಲ್ಲಿಸುವಂಥ ಸೌಭಾಗ್ಯವನ್ನು ದೇವರು ಒದಗಿಸಿಕೊಡಲಿ ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಎಲ್ಲ ಅತಿಥಿವರಿಯರು ಒಮ್ಮೆ ವೇದಿಕೆಯನ್ನು ಹೇಳಲಿಕ್ಕೆ ಹೋದರೆ ಒಂದು ದಿನ ಬೇಕು. ಅಂತಹ ಬಹುಮುಖ ಪ್ರತಿಭೆ ರವೀಂದ್ರ ಶೆಟ್ಟಿ ಅವರನ್ನು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಮತ್ತೊರ್ವರು ಸಂಶೋಧನೆ ಕ್ಷೇತ್ರದಲ್ಲಿ ಡಾಕ್ಟರ್ ಸಾಯಿ ಗೀತಾರವರು, ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಈ ಒಂದು ಸಂಶೋಧನೆ ಕ್ಷೇತ್ರವನ್ನು ಸಂಬಂಧಿಸಿ ಅವರಿಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದರು. ಡಾಕ್ಟರ್ ಸಾಯಿ ಗೀತಾ ಅವರೇ, ತಮಗೆ ಸನ್ಮಾನ ಪೀಠಕ್ಕೆ ಆತ್ಮೀಯವಾದ ಹೃದಯಾಂತರಾಳದ ಸ್ವಾಗತ, ಸುಸ್ವಾಗತ. ಲಲಿತ ಕಲೆ ಕ್ಷೇತ್ರದಲ್ಲಿ ಕರ್ನಾಟಕ ಕಲಾಶ್ರೀ, ವಿದುಶ್ರೀ, ರಾಜಶ್ರೀ ಉಳ್ಳಾಲ ಇವರನ್ನು ಪ್ರೀತಿಯಿಂದ ಕರತಾಳದೊಂದಿಗೆ ಚಪ್ಪಾಳೆಯೊಂದಿಗೆ ಅವರನ್ನು ಸನ್ಮಾನ ಪೀಠಕ್ಕೆ ಆಹ್ವಾನಿಸಿದ್ದೇವೆ. ಜೋರಾದ ಚಪ್ಪಾಳೆ ತಟ್ಟೋಣ, ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಈ ಒಂದು ವೇದಿಕೆಗೆ. ಧನ್ಯವಾದಗಳು, ಸ್ವಾಗತ, ಸುಸ್ವಾಗತ. ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರ ಸೋಮೇಶ್ವರ ಉಚ್ಚಿಲ ಅದರ ಗೌರವ ಸದಸ್ಯರು, ಸ್ಥಾಪಕ ಸದಸ್ಯರು ಸದಾಶಿವ ಇವರು. ಸದಾಶಿವ ಮಾಸ್ಟರ್ ಅಂದರೆ ನಮಗೆಲ್ಲರಿಗೂ ಚಿರಪರಿಚಿತರು. ಸರ್, ಬನ್ನಿ, ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸನ್ಮಾನ ಪೀಠಕ್ಕೆ ಸ್ವಾಗತ ಮಾಡೋಣ. ಈ ಒಂದು ಯಕ್ಷಗಾನ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂಥ ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರಕ್ಕೆ ಅಭಿನಂದನೆಗಳು. ಮಾಧ್ಯಮ ಕ್ಷೇತ್ರದಲ್ಲಿ ಪುಷ್ಪರಾಜ್ BN, ಶ್ರೀ ಪುಷ್ಪರಾಜ್ BN ಮಾಧ್ಯಮ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡ್ತಾ ಇರುವಂಥ ಶ್ರೀಯುತರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಚಪ್ಪಾಳೆ ತಟ್ಟೋಣ. ಆರೋಗ್ಯಕ್ಕೂ ಒಳ್ಳೆಯದು. ಸ್ವಾಗತ. ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಭೂತಾರಾಧನೆಯಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಗಣನೀಯ ಸಾಧನೆಯನ್ನು ಮಾಡಿರುವಂತಹ ಶ್ರೀ ಮಾಯಿಲಾ ಕುತ್ತಾರ್ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಜೋರಾದ ಚಪ್ಪಾಳೆಯೊಂದಿಗೆ. ಇದೀಗ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡ್ತಾ ಇರುವಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ವ್ಯಕ್ತಿ ಪರಿಚಯವನ್ನು ಅಮರನಾಥ್ ಅವರು ಮಾಡಬೇಕು ಅಂತೇಳಿ ವಿನಂತಿ. ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ವಿದ್ಯಾದಾತರೆ, ಉಸಿರೆಂಬುವುದು ಜೀವವಿತ್ತರೆ ವಿದ್ಯೆ ಜೀವನವೀಯುತ್ತದೆ. ಊರ ಮನೆಗಳ ಮಕ್ಕಳು ಸುಶಿಕ್ಷಿತರಾಗಬೇಕೆನ್ನುವ ಸದ್ಭಾವದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಎಳೆಯರಿಗೆ ಅಕ್ಷರ ಭಾಗ್ಯ ಕಲ್ಪಿಸಿದ ಪುಣ್ಯಕೀರ್ತಿ ತಮಗೆ ಸಲ್ಲುತ್ತದೆ. ಉಳಿದೊಟ್ಟು ಎಂಬ ಗ್ರಾಮೀಣ ಪರಿಸರದಲ್ಲಿ ಪ್ರಶಸ್ತಿ ವಿಜೇತ ಕೃಷಿಕ ದಂಪತಿಗಳ ಮಗನಾಗಿ ಜನಿಸಿ ಸುತ್ತಮುತ್ತಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ನಿರ್ಮಿಸುವಲ್ಲಿ ಅಹರ್ನಿಶೆ ದುಡಿದವರು. ಸಾಮಾಜಿಕ ನ್ಯಾಯ ಸೌಲಭ್ಯಗಳನ್ನು ಅರ್ಹರಿಗೆ ದಕ್ಕಿಸಿಕೊಡುವಲ್ಲಿ ಹೋರಾಡಿದವರು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ವಿದ್ಯಾದಾನಗೈದ ಶಿಕ್ಷಣ ಪ್ರೇಮಿ. 1991ರಲ್ಲಿ ರತ್ನ ಟ್ಯುಟೋರಿಯಲ್ ಕಾಲೇಜು, ಅದೇ ವರ್ಷ ದೇರಳಕಟ್ಟೆಯಲ್ಲಿ ರತ್ನ ಎಜುಕೇಷನ್ ಟ್ರಸ್ಟ್ ಮತ್ತು ವಿದ್ಯಾರತ್ನ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಸ್ಥಾಪಿಸಿದ್ದೀರಿ. ಇವುಗಳಿಗೆ ದೇರಳಕಟ್ಟೆ ಆಸುಪಾಸಿನ ಜನತೆ ಸ್ಪಂದಿಸಿದ ರೀತಿಯನ್ನು ಮನಗಂಡು 2000 ಇಸವಿಗಾಗುವಾಗ ವಿದ್ಯಾರತ್ನ ಪ್ರಾಥಮಿಕ ಶಾಲೆಯನ್ನು ಆಂಗ್ಲ ಮಾಧ್ಯಮ ಶಾಲೆಯನ್ನಾಗಿ ಪರಿವರ್ತಿಸಿದ್ದೀರಿ. 2005ಕ್ಕೆ ಅದು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮೇಲ್ದರ್ಜೆಗೆ ಏರಿತು. 2007ಕ್ಕೆ ಪ್ರೌಢಶಾಲೆಯಾಗಿ ಎತ್ತರಿಸಲ್ಪಟ್ಟು ಇಂದು SSLCಯವರೆಗಿನ ಅತ್ಯಂತ ಮೌಲ್ಯಯುತ ಗುಣಮಟ್ಟದ ಶಿಕ್ಷಣ ಊರಿನ ವಿದ್ಯಾರ್ಥಿಗಳಿಗೆ ಲಭಿಸುವಂತಾಗಿದೆ. ವಿದ್ಯೆ, ವಿನಯ, ಸೇವೆ ಎಂಬ ಲಾಂಛನದ ಧ್ಯೇಯ ಪದಗಳಿಗೆ ನಿಜಾರ್ಥ ತುಂಬುವಂತೆ ಈ ವಿದ್ಯಾಕೇಂದ್ರಗಳು ಕಾರ್ಯೋನ್ಮುಖಗೊಂಡಿವೆ. ಕಷ್ಟನಿಷ್ಠವೆಂದು ಆರ್ಥಧ್ವನಿಯಲ್ಲಿ ಬಂದವರಿಗೆ ತುಂಬು ಹಸ್ತದಿಂದ ನೀಡಿರುವ ನೆರವು ತಮ್ಮ ಮಾನವೀಯ ಸುಪ್ರಜ್ಞೆಗೆ ನೇರ ಸಾಕ್ಷಿ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಆಪ್ತ ಒಡನಾಡಿಯಾಗಿರುವ ತಾವು ರಾಜಕೀಯ ರಂಗದಲ್ಲೂ ಕಳಂಕರಹಿತ ಹೆಜ್ಜೆ ಗುರುತುಗಳನ್ನು ಇರಿಸುತ್ತಾ ಬಂದಿರುವವರು. ಅದಕ್ಕಾಗಿಯೇ ಕರ್ನಾಟಕ ರಾಜ್ಯ ಗಣ ಸರ್ಕಾರವು ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿ ನಿಯುಕ್ತಿಗೊಳಿಸಿದಾಗಲೂ ಇದಕ್ಕೆ ಒಳಪಡುವ ಜನರ ಮನೆ ಬಾಗಿಲಿನವರೆಗೂ ತೆರಳಿ ಅವರ ಆಶಾಭಾವನೆಗಳಿಗೆ ಭರವಸೆ ತುಂಬಿದವರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ,
ಮೈಸೂರಿನ ಬಾಪೂಜಿ ಅಮೃತಗಂಗಾ ಪ್ರಶಸ್ತಿ, ಮುಂಬೈ ಕನ್ನಡ ಸಂಘದ ಸಮಾಜ ರತ್ನ ಪ್ರಶಸ್ತಿ, ಬೆಂಗಳೂರು ಕನ್ನಡ ಸಾಹಿತ್ಯ ಕೇಂದ್ರದ ನವ ಕರ್ನಾಟಕ ರತ್ನ ಪ್ರಶಸ್ತಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಪ್ರಶಸ್ತಿ ಸೇರಿದಂತೆ 10 ಹಲವು ಮಹತ್ವದ ಪುರಸ್ಕಾರಗಳಿಗೆ ಪಾತ್ರರಾದವರು ತಾವು. ತಮ್ಮ ಜನಾಭಿಮಾನದ ಸಾಧನಾ ಜೀವನ ಇನ್ನಷ್ಟು ಸಮೃದ್ಧವಾಗಲಿ ಎಂಬ ಸದಾಶಯದೊಂದಿಗೆ ಸಲ್ಲಿಸುವ ಸಮ್ಮೇಳನದ ಗೌರವವಿದು. ಧನ್ಯವಾದಗಳು ಅಮರ್ನಾಥ್ ಅವರೇ. ಮುಂದಕ್ಕೆ ಅದಕ್ಕಿಂತ ಮೊದಲು ದಯವಿಟ್ಟು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮುಗೀತದೆ, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ದೊಡ್ಡ ದೊಡ್ಡ ಅತಿಥಿಗಳನ್ನು ಇಲ್ಲಿ ಕುಳಿತುಕೊಳಿಸಿದ್ದೇವೆ. ನಾವು ಎಲ್ಲರೂ ಶಾಂತ ಚಿತ್ತದಿಂದ ಒಂದು ಅರ್ಧ ಗಂಟೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಮೇಲ್ವಿಚಾರಕರು ಶಂಕರಿ ಅವರು, ಶಾಲಿನಿ ಅವರೆಲ್ಲ ಇದ್ದಾರೆ. ಅವರಿಗೆಲ್ಲ ನೆನಪಿನ ಕಾಣಿಕೆ ಕೊಡಲಿಕ್ಕಿದೆ. ನಿಮ್ಮನ್ನು ನಾವು ಮರ್ತಿಲ್ಲ. BEd ಕಾಲೇಜಿನಿಂದ ಕೂಡ ಮಕ್ಕಳು ಬಂದಿದ್ದೀರಿ, ನಿಮ್ಮನ್ನು ಕೂಡ ಮರೆತಿಲ್ಲ. ನಿತ್ಯಾದರ್ಶ ಶಾಲೆ ಆಗಿರ್ಬೋದು, ಹರೇಕಳ ರಾಮಕೃಷ್ಣ ಪ್ರೌಢಶಾಲೆ ಆಗಿರ್ಬೋದು, ಪುಂಜಲಕಟ್ಟೆಯವರು ಬಂದಿದ್ದಾರೆ, ಸೂರಜ್ ಇಂಟರ್ನ್ಯಾಷನಲ್, ಮತ್ತು ಬಂಟ್ವಾಳದಿಂದ ಶಿಕ್ಷಕರು ಬಂದಿದ್ದಾರೆ, ಮಂಗಳೂರು ದಕ್ಷಿಣದಿಂದ ಶಿಕ್ಷಕರು ಬಂದಿದ್ದಾರೆ. ತುಂಬ ಮಂದಿ ಸಾಹಿತ್ಯಾಭಿಮಾನಿಗಳೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೆ ಒಂದು ಸಣ್ಣ ನೆನಪಿನ ಕಾಣಿಕೆ ನೀಡಿ ಗೌರವಿಸುವಂಥ ಕಾರ್ಯಕ್ರಮ ಮುಂದಕ್ಕೆ ನಡೆಯುತ್ತದೆ. ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಕಮ್ಯುನಿಕೇಷನ್ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ, ಸಮೂಹ ಸಂವಹನದಲ್ಲಿ PG ಡಿಪ್ಲೊಮಾ, ಆಂಧ್ರ ಪ್ರದೇಶದ ಕುಪ್ಪಂ ವಿಶ್ವವಿದ್ಯಾನಿಲಯದಿಂದ ತುಳು ಸಾಂಸ್ಕೃತಿಕ ವಿಷಯದಲ್ಲಿ ಉನ್ನತ PhD ಪದವಿ, ಹೀಗೆ ಬಹು ಪದವಿ ಭೂಷಿತರಾದ ತಾವು ಸಂಶೋಧನಾ ರಂಗದ ಹೆಮ್ಮೆಯ ಹೆಗ್ಗುರುತು. ಉಡುಪಿಯ M. ಗೋವಿಂದ ಪೈ ಸಂಶೋಧನಾ ಕೇಂದ್ರದ ಬಂಟರ ಇತಿಹಾಸ ಸಂಶೋಧನಾ ಯೋಜನೆಯ ಸಹಾಯಕರಾಗಿ, ಜಾನಪದ ಅಕಾಡೆಮಿಯ ನಿಘಂಟು ಯೋಜನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕ್ಷೇತ್ರ ತಜ್ಞರಾಗಿ, ಹೀಗೆ ವಿವಿಧ ಅಧ್ಯಯನ ಯೋಜನೆಗಳಲ್ಲಿ ವಿದ್ವಾಂಸರೊಂದಿಗೆ ಕೆಲಸ ನಿರ್ವಹಿಸಿರುವ ತಮ್ಮ ಸಂಶೋಧನಾ ಕಾರ್ಯಗಳು ಜಗತ್ತಿನ ಮಹತ್ವದ ಫೆಲೋಶಿಪ್, ಪ್ರಶಸ್ತಿ ಮತ್ತು ಪರಿಗಣನೆಗಳಿಗೆ ಪಾತ್ರವಾಗಿದೆ. ಕರಾವಳಿಯ ಬೇಸಾಯದ ಹಾಡುಗಳು, ಮರೋಳಿ ಶ್ರೀ ಸೂರ್ಯನಾರಾಯಣ ಕ್ಷೇತ್ರದ ಪರಿಚಯ, ಇಂಗ್ಲಿಷ್ ಕನ್ನಡ ತುಳು ನಿಘಂಟು, ತುಳು ಜ್ಞಾತಿಪದ ಸಂಚಯ, ಪಾರಂಪರಿಕ ಜ್ಞಾನ, ಮಂಗಳೂರ ಸಮಾಚಾರ ಮತ್ತು ಕನ್ನಡ ಸಮಾಚಾರ, ಹೀಗೆ ತಲಸ್ಪರ್ಶಿ ಅಧ್ಯಯನದ ಹಿನ್ನೆಲೆ ಇರುವ ಕೃತಿಗಳು ತಮ್ಮಿಂದ ಸಂಶೋಧನಾ ಜಗತ್ತಿಗೆ ಸಂದಿವೆ. ತುಳು ಜ್ಞಾತಿ ಪದಕೋಶ ಯೋಜನೆಯನ್ನು ಪೂರ್ಣಗೊಳಿಸಿ ಇದೀಗ ತುಳು ಜ್ಞಾತಿಪದ ಸಂಚಯ ಕೃತಿಯ ಪರಿಷ್ಕೃತ ಪ್ರತಿಗಳು ಪ್ರಕಟಣೆಗೆ ಸಿದ್ಧಗೊಂಡಿವೆ. ತಿರುಕ್ಕುರಳ್ನ ಕೃತಿಗಳು, ತೋಳ್ಕಪ್ಪಿಯಂ ಮೊದಲಾದ ತಮಿಳು ಸಾಹಿತ್ಯವನ್ನು ತುಳು ಸಾಹಿತ್ಯದೊಂದಿಗೆ ತೌಲನಿಕ ಅಧ್ಯಯನ ನಡೆಸುವ ತಮ್ಮ ಇತ್ತೀಚಿನ ಯೋಜನೆಗಳು ನಿಜಕ್ಕೂ ಬಲು ಮಹತ್ವದ್ದು. ಜಾನಪದದ ಕುರಿತಾದ ಸಂಶೋಧನಾ ಯೋಜನೆಯು ತುಳುನಾಡಿನ ಮೂಲ ಸಂಸ್ಕೃತಿಯ ತಿಳಿಪು ಪೊಳಪುಗಳಿಗೆ ಅತ್ಯಂತ ಉಪಯುಕ್ತ ಕಾಣಿಕೆ. ಸದಾಕಾಲಕ್ಕೂ ಪ್ರಸ್ತುತವಾಗಿ ಭವಿಷ್ಯಕ್ಕೆ ದಾರಿದೀಪವಾಗಬಲ್ಲ, ನಾಡು ನುಡಿ ಸಂಸ್ಕೃತಿಗಳ ಮೌಲ್ಯವನ್ನು ಹೆಚ್ಚಿಸಬಲ್ಲ ಸಂಶೋಧನಾ ಕಾರ್ಯಗಳು ಇನ್ನಷ್ಟು ನವಿರಾಗಲಿ. ಗೈದ ಸಂಸ್ಕೃತಿ ಸೇವೆಗಳಿಗೆ ತಕ್ಕುದಾದ ಸಕಾಲಿಕ ಗೌರವಗಳು ಮಡಿಲು ತುಂಬಲೆಂದು ಎದೆಯಾಳದ ಶುಭಾಶಯಗಳೊಂದಿಗೆ ಸಲ್ಲಿಸುವ ಸಮ್ಮೇಳನ ಗೌರವವಿದು. ಭವಿಷ್ಯ ಭವ್ಯವಾಗಲಿ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ ಸಂಚಾಲಕರು ಮತ್ತು ಸರ್ವ ಸದಸ್ಯರು, ಸ್ವಾಗತ ಸಮಿತಿ, ಉಳ್ಳಾಲ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ. ಶ್ರೀ ಗುರುಭ್ಯೋ ನಮಃ. ನಾಟ್ಯಗುರು ವಿದುಷಿ ಶ್ರೀಮತಿ ರಾಜಶ್ರೀ ಶೆಣೈ. ನಾಟ್ಯೋತ್ತಮರೇ, ನಾಟ್ಯದಂತಹ ಶಾಸ್ತ್ರೀಯ ಕಲೆ ನಿತ್ಯ ನಿರಂತರ ಶ್ರದ್ಧಾಪೂರ್ವಕ ಪರಿಶ್ರಮದಿಂದ ಮಾತ್ರ ಮೈಗತವಾಗುವಂತಹದ್ದು. ಆ ತಪೋ ಸದೃಶ್ಯ ನೃತ್ಯ ಸಿದ್ಧಿಯಿಂದ ಸುಭೂಷಿತರಾದವರು ತಾವು. ಪನ್ನನಲ್ಲೂರು ಪರಂಪರೆಯ ಶಾಂತಲಾ ಪುರಸ್ಕೃತ ನೃತ್ಯಗುರು ಉಳ್ಳಾಲ ಶ್ರೀ ಮೋಹನ್ ಕುಮಾರ್ ಮತ್ತು ಶ್ರೀಮತಿ ಸಬಿತಾ ದಂಪತಿಗಳ ಪುತ್ರಿ ಎನ್ನುವುದೇ ತಮ್ಮ ಬಾಳ್ವೆಯ ಅನರ್ಘ್ಯ ಸೌಭಾಗ್ಯವಲ್ಲವೇ? ತಾವು ಎಳೆಯ ವಯಸ್ಸಿನಿಂದಲೇ ತಂದೆಯವರಿಂದ ಭರತನಾಟ್ಯ ಶಿಕ್ಷಣ ಪಡೆದು ಕರ್ನಾಟಕ ಸರಕಾರದ ನೃತ್ಯ ವಿದ್ವತ್ ಪದವಿ ಪಡೆದವರು. ಬಳಿಕ ಬೆಂಗಳೂರಿನ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಆ್ಯಂಡ್ ಕೊರಿಯೋಗ್ರಫಿ ಕೇಂದ್ರದ BA ಪದವಿ, ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಭರತನಾಟ್ಯದಲ್ಲಿ ಸ್ನಾತಕೋತ್ತರ MA ಪದವಿ ಪಡೆದ ಬಳಿಕ ತಂದೆಯವರು ಸ್ಥಾಪಿಸಿರುವ ಕೊಲ್ಯದ ನಾಟ್ಯ ನಿಕೇತನ ನೃತ್ಯ ಕೇಂದ್ರದ ಜವಾಬ್ದಾರಿ ವಹಿಸಿಕೊಂಡು ಕಳೆದ 3 ದಶಕಗಳಿಂದ ನಡೆಸುತ್ತಿದ್ದೀರಿ. ಭಾರತ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದವರು ನಡೆಸುವ ಪ್ರಸಿದ್ಧ ನೃತ್ಯೋತ್ಸವಗಳಾದ ಆಗ್ರ, ಹಂಪಿ, ಕರಾವಳಿ ಉತ್ಸವ, ಅಬ್ಬಕ್ಕ ಉತ್ಸವಗಳಲ್ಲಿ ಕಾರ್ಯಕ್ರಮ ನೀಡಿರುವ ತಾವು
ಕರ್ನಾಟಕ, ಕೇರಳ, ಗೋವಾ, ಮಹಾರಾಷ್ಟ್ರ ಹೀಗೆ ಭಾರತದ ಉದ್ದಗಲಕ್ಕಲ್ಲದೆ ಗಲ್ಫ್ ರಾಷ್ಟ್ರದ ಅಬುದಾಬಿ, ದೋಹಾ, ಕತಾರ್ಗಳಲ್ಲಿ ನೃತ್ಯ ಪ್ರದರ್ಶನ ನೀಡಿ ಸನ್ಮಾನಗಳಿಗೆ ಭಾಜನರಾದವರು. ಬೆಂಗಳೂರು ದೂರದರ್ಶನದಲ್ಲಿ ಶ್ರೇಣಿಯ ಕಲಾವಿದೆಯಾಗಿರುವ ನೀವು, ನಿಮ್ಮಲ್ಲಿ ತರಬೇತಿ ಪಡೆದ ಅನೇಕ ಶಿಷ್ಯರು ದೂರದರ್ಶನದಲ್ಲಿ ಮಿಂಚಿರುವರು. ಮಾರ್ಗೀಯ ನೃತ್ಯ ಬಂಧಗಳಿಗೆ, ವಾಗ್ಗೇಯಕಾರರ ಕೀರ್ತನೆಗಳಿಗೆ ನೃತ್ಯ ನಿರ್ದೇಶನ ಮಾಡಿರುವುದಲ್ಲದೆ ತಮ್ಮ ನಿರ್ದೇಶನದಲ್ಲಿ ಮೂಡಿಬಂದ ಗಂಗಾಶಾಂತನು, ವೀರರಾಣಿ ಅಬ್ಬಕ್ಕ, ಸುಭದ್ರಾಪಹರಣ, ರಾಮಾವತರಣಂ, ಮಹಿಷಮರ್ದಿನಿ, ರುಕ್ಮಿಣಿ ಸ್ವಯಂವರ, ಶ್ರೀ ಶಂಕರಾಚಾರ್ಯ ಮೊದಲಾದ ಪ್ರಬುದ್ಧ ರೂಪಕಗಳು ಜನಮಾನಸದಲ್ಲಿ ಸದಾ ರಾರಾಜಿಸುತ್ತಲೇ ಇವೆ. ತಂದೆಯವರು ನಿರ್ದೇಶಿಸಿದ ಎಳುವರ್ದಯ್ಯರ್ ಎಂಬ ಪ್ರಥಮ ತುಳು ನೃತ್ಯ ರೂಪಕಕ್ಕೆ ಸಹ ನಿರ್ದೇಶನವನ್ನು ತಾವು ಮಾಡಿದ್ದು, ಇದು ದೇಶಾದ್ಯಂತ ಸುಮಾರು 1,500 ಪ್ರದರ್ಶನ ಕಂಡ ಅತ್ಯಂತ ಯಶಸ್ವಿ ನಾಟ್ಯ ರೂಪಕವಾಗಿದೆ. ಪಂಡಿತ ಪುಟ್ಟರಾಜ ಕೃಪಾಭೂಷಣ ರಾಷ್ಟ್ರೀಯ ಯುವ ಪ್ರಶಸ್ತಿ, ಶ್ರೀ ಒಡಿಯೂರು ಕ್ಷೇತ್ರದ ದ್ವಾದಶ ಪ್ರಶಸ್ತಿ, ಶ್ರೀ ಕೊಲ್ಯ ಮಠದ ಅನುಗ್ರಹ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಳಲ್ಲದೆ ಕರ್ನಾಟಕ ಸರ್ಕಾರವು ನೃತ್ಯ ರಂಗದ ಉನ್ನತ ಗೌರವಗಳಲ್ಲಿ ಒಂದಾದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ನೀಡಿ ತಮ್ಮನ್ನು ಗೌರವಿಸಿದೆ. ನಾಡಿನ ಶಾಸ್ತ್ರೀಯ ನಾಟ್ಯ ಕಲೆಗೆ ಗುರುಕುಲವಾಗಿರುವ ನಾಟ್ಯ ನಿಕೇತನ ಮತ್ತು ಗುರುಗಳಿಗೆಲ್ಲರಿಗೂ ಪರಮ ಗುರುಗಳೆಂದೆನಿಸಿರುವ ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ನಮ್ಮ ಕರಾವಳಿಯ ಹೆಮ್ಮೆ. ತಂದೆಯವರ ಕಲಾಶಿಸ್ತು, ಶಾಸ್ತ್ರ, ಪರಿಶುದ್ಧತೆಯನ್ನು ಕರಾರುವಕ್ಕಾಗಿ ಮುಂದುವರಿಸುತ್ತಿರುವ ತಮ್ಮಿಂದ ತಮ್ಮ ನೃತ್ಯ ಕೇಂದ್ರಕ್ಕೂ ಭರತನಾಟ್ಯ ಕ್ಷೇತ್ರಕ್ಕೂ ಮಗದಷ್ಟು ಮಹೋನ್ನತಿಗಳು ಪ್ರಾಪ್ತವಾಗಲೆಂದು ಆಶಿಸುತ್ತಾ ಸಲ್ಲಿಸುವ ಸಮ್ಮೇಳನದ ಗೌರವವಿದು. ಭವಿಷ್ಯ ಭವ್ಯವಾಗಲಿ. ತೀರಾ ವಿರಳ. ಅದು ಸಮೃದ್ಧ ಪೂರ್ವಾನುಭವ, ಗಂಭೀರ ನೆಲೆಯ ಸಂಯೋಜನೆ, ನಾವೀನ್ಯತೆಯುಳ್ಳ ಪ್ರಯೋಗಶೀಲತೆಯನ್ನು ಬಯಸುವಂಥದ್ದು. ಇಂಥ ಪಾಂಡಿತ್ಯಪೂರ್ಣ ಚಟುವಟಿಕೆಗಳಿಗೆ ಸದಾ ಸಮೃದ್ಧ ಆಸರೆಯಾಗಿರುವ ಕೇಂದ್ರ ತಮ್ಮದು. ಕಲೆಯ ಚಿಲುಮೆಯಿಂದ ಉದಿಸಿ ಬರುವ ಕಿರು ತೊರೆಗಳನ್ನು ಕಡಲಾಗಿಸುವ, ಕಡಲಾದ ಪ್ರತಿಭೆಗಳನ್ನು ಸಮಾಜಮುಖಿಯಾಗಿ ಸದ್ವಿನಿಯೋಗಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ತಮ್ಮದು. 50 ವರ್ಷಗಳ ಹಿಂದೆ ಸ್ಥಾಪನೆಗೊಂಡು 40 ವರ್ಷಗಳಿಂದ ಯಕ್ಷಗಾನಕ್ಕೆ ಸಂಬಂಧಿತ ವಿಚಾರ ಸಂಕಿರಣ, ಕಮ್ಮಟ, ಪ್ರಾತ್ಯಕ್ಷಿತೆ, ಅಧ್ಯಯನ ಗ್ರಂಥ ಪ್ರಕಟಣೆಗಳೊಂದಿಗೆ ಸಾಗಿ ಬಂದ ಗಂಗೋತ್ರಿಯ ಪಯಣವು ಅಜಂತದ ಗವಿ ಸಂಚಾರದಂತೆ ಸುರಮ್ಯ, ರೋಚಕ. ಕಡಲೂರು ಎಂದೆಂದೂ ಮರೆಯಲಾರದ ಡಾಕ್ಟರ್ ಅಮೃತ್ ಸೋಮೇಶ್ವರ, ದಿವಂಗತ ವಿದ್ವಾನ್ ರಾಮಚಂದ್ರ ಉಚ್ಚಿಲ್, ಶ್ರೀ ಸದಾಶಿವ ಉಚ್ಚಿಲ್ ಇವರ ಗೌರವ ಮಾರ್ಗದರ್ಶನದಲ್ಲಿ ಬೆಳೆದು ಎಳೆಯರಿಗೆ ವಾರಾಂತ್ಯದಲ್ಲಿ ಯಕ್ಷನಾಟ್ಯ ತರಬೇತಿ ಸೇರಿದಂತೆ ಬಹುಮುಖಿ ಚಟುವಟಿಕೆಗಳ ಮೂಲಕ ಸದಾ ಕ್ರಿಯಾಶೀಲ ಸಂಸ್ಥೆ ತಮ್ಮದು. ಅಂದು 1993ರಲ್ಲಿ 14 ಮಂದಿ ಕಲಾವಿದರೊಂದಿಗೆ ದೂರದ ಜಪಾನ್ ದೇಶದ ಬೇರೆ ಬೇರೆ ನಗರಗಳಲ್ಲಿ ತುಳುನಾಡಿನ ಸತ್ಕಲೆಯಾದ ಯಕ್ಷಗಾನ ಪ್ರದರ್ಶಿಸಿ ಮೆರೆಸಿದ ನೆಗಳ್ತೆ ತಮ್ಮ ಸಂಸ್ಥೆಗೆ ಸಲ್ಲಬೇಕು. ಉಳ್ಳಾಲ ವ್ಯಾಪ್ತಿಯ ಯಕ್ಷಪ್ರಿಯ ಮನಸ್ಸುಗಳ ಅಡುಂಬಳದಂತೆ ಯಕ್ಷಾರ್ಥಿಗಳಿಗೆ ಗರಡಿ ಮನೆಯಂತೆ ಪರಿಪಕ್ವ ರಚನಾತ್ಮಕತೆಯನ್ನು ತೋರುತ್ತಿರುವ ತಮ್ಮ ಕಲಾಗಂಗೋತ್ರಿಯ ಉನ್ನತೇರು ಇನ್ನಷ್ಟು ಸಾಲಂಕೃತಗೊಳ್ಳಲಿ. ವಿಶ್ವದ ಮನಗಳಿಗೆ ಲಗ್ಗೆ ಇಡಲಿ ಎಂಬ ಹಾರ್ದ ಶುಭಾಶಯಗಳೊಂದಿಗೆ ಸಲ್ಲಿಸುವ ಸಮ್ಮೇಳನ ಗೌರವವಿದು. ಭವಿಷ್ಯ ಭವ್ಯವಾಗಲಿ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ, ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಉಳ್ಳಾಲ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಗೌರವ 2023. ಪತ್ರಿಕೋದ್ಯಮ ಶ್ರೀ ಪುಷ್ಪರಾಜ್ BN. ಪತ್ರಿಕಾ ರಂಗೋತ್ತಮರೇ, ಪ್ರಾಂಜಲ ದೃಷ್ಟಿಕೋನವುಳ್ಳ ಪತ್ರಕರ್ತನೊಬ್ಬ ಸಮಾಜದ ಪ್ರಾಮಾಣಿಕ ವಿಮರ್ಶಕ. ಕರಾವಳಿ ಜಿಲ್ಲೆಗಳಲ್ಲಿ ಪತ್ರಿಕೋದ್ಯಮದಲ್ಲಿ ಸುದೀರ್ಘ ಕಾಲ ತಪಸ್ಸಿನಂತೆ ಬದ್ಧತೆಗೊಳಿಸಿಕೊಂಡವರು ಕೆಲವು ಮಂದಿ. ಅಂತಹವರ ವಿರಳ ಪಂಕ್ತಿಯಲ್ಲಿ ತಮ್ಮ ಹೆಸರು ಸೇರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಕನ್ನಡ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದಲ್ಲಿ
ಸ್ನಾತಕೋತ್ತರ ಪದವಿಯನ್ನು ಪಡೆದು ಕಡಬ ಪದವಿ ಪೂರ್ವ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅನುಭವದೊಂದಿಗೆ ಜನವಾಹಿನಿ ಪತ್ರಿಕೆಯಲ್ಲಿ ವರದಿಗಾರರಾಗಿ ಕರ್ತವ್ಯ ನಿರ್ವಹಿಸಿದವರು. ಆದರೂ ತಮ್ಮ ಪತ್ರಿಕಾ ಪ್ರತಿಭೆಗೆ ಬೆಳಕು ಚೆಲ್ಲಿದ ಕೀರ್ತಿ ವಾರ್ತಾಭಾರತಿ ಪತ್ರಿಕೆಗೆ ಸಲ್ಲಬೇಕು. ವಾರ್ತಾಭಾರತಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಕಚೇರಿಯಲ್ಲಿ ಪ್ರಧಾನ ವರದಿಗಾರರಾಗಿ ಬ್ಯೂರೋ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದವರು. 29 ವರ್ಷಗಳ ಕಾಲ ಪತ್ರಿಕಾ ರಂಗದ ನಿಷ್ಕಳಂಕಿತ ಸೇವೆಯೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಕೋಶಾಧಿಕಾರಿ, ಪ್ರೆಸ್ ಕ್ಲಬ್ನ ಕಾರ್ಯದರ್ಶಿಯಾಗಿ, ಸಮಿತಿ ಸದಸ್ಯರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ನಿರ್ಮಾಣ ಸಹಕಾರಿ ಸಂಘದ ನಿರ್ದೇಶಕರಾಗಿ, ಮಂಗಳೂರು ಪತ್ರಿಕಾ ಭವನದ ಟ್ರಸ್ಟಿಯಾಗಿ, ಇಂಡಿಯನ್ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಸದಸ್ಯರಾಗಿ ವಿವಿಧ ಜವಾಬ್ದಾರಿ ನಿರ್ವಹಿಸಿದ ಸದೃಢ ಅನುಭವ ಇರುವ ತಾವು ಕರ್ನಾಟಕ ಸರ್ಕಾರ ಕಾರಾಗೃಹ ಬಂದೀಖಾನೆ ಇಲಾಖೆಯ ಸಂದರ್ಶನ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದವರು. ಇದುವರೆಗಿನ ಪತ್ರಿಕಾ ಸಾಧನೆಗಳನ್ನು ಪರಿಗಣಿಸಿ ಅತ್ಯುತ್ತಮ JCI ಅಧ್ಯಕ್ಷ ಪ್ರಶಸ್ತಿ, ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಉತ್ತಮ ಪತ್ರಕರ್ತ ಪ್ರಶಸ್ತಿ, ಜಾಗತಿಕ ಬಂಟರ ಸಂಘದ ಮಾಧ್ಯಮ ಪುರಸ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತ ಸಂಘದ ಪುರಸ್ಕಾರ, ಮಂಗಳೂರು ಪ್ರೆಸ್ ಕ್ಲಬ್ನ ಪತ್ರಕರ್ತ ಪುರಸ್ಕಾರಗಳು ತಮ್ಮ ಮುಡಿಗೇರಿ ಶೋಭಿಸಿವೆ. ಸದಾ ಲವಲವಿಕೆ, ಎಲ್ಲರೊಂದಿಗೆ ಸಮಾನ ಚಿತ್ತದಿಂದ ಬೆರೆಯುವ ಕರ್ತವ್ಯ ಪ್ರಜ್ಞೆಯಲ್ಲಿ ಇಂದಿನವರೆಗೆ ಸತ್ಪ್ರೇರಣೆಯಿಂದ ತಮ್ಮ ಔದ್ಯೋಗಿಕ ಮತ್ತು ಸಾಧನಾ ರಂಗಗಳು ಇನ್ನಷ್ಟು ಉಜ್ವಲಿಸಲಿ ಎಂಬುದಾಗಿ ಶುಭಾಶಿಸುತ್ತಾ ಪ್ರಧಾನಿಸುವ ಸಮ್ಮೇಳನದ ಗೌರವಿದು. ಶ್ರೀ ಮಾಯಿಲಾ ಕುತ್ತಾರ್ ಅವರ ಸನ್ಮಾನ ಪತ್ರವನ್ನು ಕುಮಾರಿ ಚಂದನ ಅವರು ವಾಚಿಸಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಉಳ್ಳಾಲ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಗೌರವ 2023. ದೈವಾರಾಧನೆ ಶ್ರೀ ಮಾಯಿಲಾ ಕುತ್ತಾರ್. ಜನಪದೋತ್ತಮರೇ, ದೈವಾರಾಧನೆ ತೌಳವ ನೆಲದ ಜೀವಾಳ. ಈ ನಾಡಿನ ಮೂಲ ಸಂಸ್ಕೃತಿಯನ್ನು ತಲೆಮಾರಿನಿಂದ ತಲೆಮಾರಿಗೆ ದಾಟಿಸಿಕೊಂಡು ಬಂದಿರುವ ದೈವಾರಾಧಕ ಸಮುದಾಯದಲ್ಲಿ ಕುತ್ತಾರಿನ 300 ಎಂಬಲ್ಲಿ ದೇಜಿ ಮತ್ತು ಅಕ್ಕು ದಂಪತಿಗಳ ಸುಪುತ್ರರಾಗಿ ಧರೆಯ ಬೆಳಕು ಕಂಡವರು ತಾವು. ಕುಟುಂಬದ ಪರಂಪರೆಯಲ್ಲಿ ಸಾಗಿ ಬಂದಿರುವ ಕುಲಕಸುಬಾದ ದೈವ ನೇಮ ಕೋಲ ಕಟ್ಟುವುದನ್ನೇ ಕಳೆದ 40 ವರ್ಷಗಳಿಂದ ಜೀವನಾಧಾರ ಮಾಡಿಕೊಂಡವರು. ಪರಮ ಕಾರಣಿಕ ಕ್ಷೇತ್ರ ಕುತ್ತಾರಿನ ಶ್ರೀ ಪಂಜಂದಾಯ ಬಂಟ ದೈವಸ್ಥಾನದಲ್ಲಿ 25 ವರ್ಷಗಳಿಂದ ದೈವ ಕಟ್ಟುವ ಕಾಯಕವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿರುವಿರಿ. ಮನೆಕೋಲದಿಂದ ಮಾಗಣೆಯ ನೇಮದವರೆಗೂ ದೈವ ಕಲಾವಿದರಾಗಿ ಪರಿಶ್ರಮಿಸಿದ ತಾವು ವಿಶ್ವಪ್ರಸಿದ್ಧಿ ಪಡೆದಿರುವ ಕುತ್ತಾರಿನ ಕೊರಗಜ್ಜನ ಆದಿಸ್ಥಳದಲ್ಲಿ ಕೋಲ ಕಟ್ಟುವ ಮಹೋನ್ನತ ಅವಕಾಶ ಪಡೆದಿರುವಿರಿ. ಊರಿಗೆ ಊರೇ ಪಾದಕ್ಕೆರಗುವ ಪರಮೋಚ್ಚ ಗೌರವದ ಸ್ಥಾನದಲ್ಲಿದ್ದರೂ ಎಳ್ಳಷ್ಟು ಹಮ್ಮು ಬಿಮ್ಮುಗಳಿಲ್ಲದೆ ಸದ್ವಿನಯತೆಯ ಗುಣವಿಶೇಷಗಳಿಂದ ಜನಾಪ್ತರಾಗಿರುವಿರಿ. ದೈವಾರಾಧನೆಗೆ ಸಂಬಂಧಿಸಿದಂತೆ ತಮ್ಮ ಆಮೂಲಾಗ್ರ ಜ್ಞಾನಾತಿಶಯವನ್ನು ವಿವಿಧ TV ಮಾಧ್ಯಮಗಳವರು ಬಳಸಿಕೊಂಡಿದ್ದಾರೆ. ಆ ಮೂಲಕ ನಾಲ್ದೆಸೆಗಳಿಗೂ ತಮ್ಮ ಸತ್ಕೀರ್ತಿ ಪಸರುವಂತಾಗಿದೆ. ಬಹುಬೇಡಿಕೆಯ ಜಾನಪದ ತಜ್ಞರೆನಿಸಿಕೊಂಡಿದ್ದೀರಿ. ಸಮಾಜದ 10 ಹಲವು ಸಂಘ ಸಂಸ್ಥೆಗಳಿಂದ ಸನ್ಮಾನ ಗೌರವಗಳನ್ನು ಮುಡಿಕೇರಿಸಿಕೊಂಡಿದ್ದೀರಿ. ಈವರೆಗಿನ ಶ್ರದ್ಧಾಪೂರ್ವಕ ಜಾನಪದ ಆರಾಧನಾ ಕರೆಯ ಸೇವೆಗೆ ವಿನಯಪೂರ್ವಕ ಪ್ರಣಾಮಗಳೊಂದಿಗೆ ಸಲ್ಲಿಸುತ್ತಿರುವ ಸಮ್ಮೇಳನ ಗೌರವವಿದು. ಭವಿಷ್ಯ ಭವ್ಯವಾಗಿರಲಿ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಉಳ್ಳಾಲ ತಾಲೂಕು ಘಟಕ ಸಂಚಾಲಕರು ಮತ್ತು ಸರ್ವ ಸದಸ್ಯರು ಅವರಿಗೆ ಕೂಡ ಅಭಿನಂದನೆಗಳು. ಈಗ ಸಾಧಕರಿಗೆ ಗೌರವ ಸನ್ಮಾನ ಪತ್ರ ನೀಡಿ ಗೌರವಿಸಲಿಕ್ಕಿದೆ. ಮೊದಲನೇದಾಗಿ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ, ನಮ್ಮವರೇ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದವರು ಮಾತ್ರ ಅಲ್ಲದೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡೆಯಲ್ಲಿ ಕೂಡ ವಿಶೇಷ ರೀತಿಯಲ್ಲಿ ತನುಮನ ಧನ ಸಹಕಾರ ನೀಡುವುದರೊಂದಿಗೆ ಸೇವೆ ಸಲ್ಲಿಸ್ತಾ ಇರುವಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವ. ದಯವಿಟ್ಟು ಇನ್ನು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ತದೆ. ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇವೆ. ಶ್ರೀ ರಾಜಾರಾಮ್ ಭಟ್ ಅವರೊಂದಿಗೆ ಎಲ್ಲ ಅತಿಥಿವರಿಯರು ಸಹಕರಿಸ್ತಾ ಇದ್ದಾರೆ. ಧನ್ಯವಾದಗಳು. ಮುಂದಕ್ಕೆ ಡಾಕ್ಟರ್ ಸಾಯಿ ಗೀತಾ ಅವರಿಗೆ ಮತ್ತೊಮ್ಮೆ ಸಂಶೋಧನೆಯಲ್ಲಿ ಸಾಧನೆಯನ್ನು ಗೈಯುತ್ತಿರುವಂತಹ ಡಾಕ್ಟರ್ ಸಾಯಿ ಗೀತಾ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸೋಣ. ಅತಿಥಿವರಿಯರು ಶಾಲು ಹೊದಿಸಿ ಹಾರವನ್ನು ಅರ್ಪಣೆ ಮಾಡುವುದರೊಂದಿಗೆ ನೆನಪಿನ ಕಾಣಿಕೆ ಹಾಗೂ ಹಣ್ಣಂಪಲ್ ನೀಡಿ ಗೌರವಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಗೌರವ. ಅಭಿನಂದನೆಗಳು ಡಾಕ್ಟರ್ ಸಾಯಿ ಗೀತಾ ಅವರಿಗೆ. ಲಲಿತ ಕಲೆಯಲ್ಲಿ ಈಗಾಗಲೇ ಗಣನೀಯ ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥ ಕರ್ನಾಟಕ ಕಲಾಶ್ರೀ ವಿದುಷಿ ರಾಜಶ್ರೀ ಉಳ್ಳಾಳ
ಇವರಿಗೆ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೂ ಶಾಲು ಹೊದಿಸಿ ಹಾರವನ್ನು ಅರ್ಪಿಸುವುದರೊಂದಿಗೆ ನೆನಪಿನ ಕಾಣಿಕೆ ಹಾಗೂ ಸನ್ಮಾನ ಪತ್ರ ಫಲವಸ್ತುವನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಗೌರವಾನ್ವಿತ ಅತಿಥಿಗಳು. ಮುಂದಕ್ಕೆ ಯಕ್ಷಗಾನ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸುತ್ತಾ ಈ ಊರಿನಲ್ಲಿ ಮಾತ್ರ ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಪ್ರಸಿದ್ಧ ಕಲಾವಿದರನ್ನು ಕೂಡ ಹೊಂದಿರುವಂತಹ ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರ ಸೋಮೇಶ್ವರ ಉಚ್ಚಿಲ ಅವರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಅವರ ಪರವಾಗಿ ಸದಾಶಿವ ಮಾಸ್ಟರ್ ಆಗಮಿಸಿದ್ದಾರೆ. ಆ ಸಂಘ ರಚನೆ ಆದ್ದರಿಂದ ಅದಕ್ಕೆ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ಸಹಕಾರ ಮಾಡ್ತಾ ಇರುವಂಥ ಸದಾಶಿವ ಮಾಸ್ಟರ್ ಅವರ ಸೇವೆಯನ್ನು ಇಲ್ಲಿ ನಾವು ಗುರುತಿಸಿಕೊಂಡು ಅವರಿಗೂ ಗೌರವಿಸ್ತಾ ಇದ್ದೇವೆ. ಇಡೀ ತಂಡಕ್ಕೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು ಸದಾಶಿವ ಮಾಸ್ಟ್ರೇ, ನಿಮ್ಮ ತಂಡಕ್ಕೆ ಧನ್ಯವಾದಗಳು. ಮತ್ತಷ್ಟು ಸೇವೆ ಸಲ್ಲಿಸುವ ಸೌಭಾಗ್ಯ ಒದಗಿ ಬರಲಿ. ಮುಂದಕ್ಕೆ ಮಾಧ್ಯಮ ಕ್ಷೇತ್ರದಲ್ಲಿ ಪುಷ್ಪರಾಜ್ BN ಅವರಿಗೆ ಗೌರವ. ಪುಷ್ಪರಾಜ್ ಅವರು ಈ ಒಂದು ಭಾಗದಲ್ಲಿ ಬಹಳ ಅದ್ಭುತವಾದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಪುಷ್ಪರಾಜ್ ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಈ ಪ್ರಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಗೌರವಾನ್ವಿತ ಅತಿಥಿಗಳು ಶಾಲು ಹೊದಿಸಿ ಹಾರವನ್ನು ಅರ್ಪಿಸುವುದರೊಂದಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ ಪುಷ್ಪರಾಜ್ ಅವರನ್ನು. ಅಭಿನಂದನೆಗಳು ಪುಷ್ಪರಾಜ್ ಅವರೇ, ಧನ್ಯವಾದಗಳು ಎಲ್ಲ ಅತಿಥಿವರಿಯರಿಗೆ. ಮುಂದಕ್ಕೆ ಭೂತಾರಾಧನೆಯಲ್ಲಿ ಗಣನೀಯ ಸಾಧನೆಯನ್ನು ಮಾಡ್ತಾ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಆಗಿರುವಂಥ ಶ್ರೀ ಮಾಯಿಲ ಕುತ್ತಾರ್ ಅವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಅವರಿಗೆ ಕೂಡ ಶಾಲು ಹೊದಿಸಿ ಹಾರವನ್ನು ಅರ್ಪಿಸುವುದರೊಂದಿಗೆ ನೆನಪಿನ ಕಾಣಿಕೆ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಗೌರವಾನ್ವಿತ ಅತಿಥಿವರಿಯರು. ಅಭಿನಂದನೆಗಳು ಎಲ್ಲ ಸನ್ಮಾನಿತರಿಗೆ. ಬಹಳ ವಿಶೇಷ ಏನಪ್ಪ ಅಂತ ಹೇಳಿದರೆ ಎಲ್ಲ ಅತಿಥಿಗಳಾಗಿರ್ಬೋದು, ಸನ್ಮಾನಿತರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಜೋರಾದ ಚಪ್ಪಾಳೆಯನ್ನು ಎಲ್ಲ ಅತಿಥಿವರಿಯರಿಗೆ, ಇವತ್ತಿನ ಕಲಾವಿದರಿಗೆ, ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಂಥ ಎಲ್ಲ ಅಭಿನಂದನಾರ್ಹರಿಗೆ ಹೃದಯಾಂತರಾಳದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಈಗಾಗಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಇರಾನ್ ಎಂ ಪೂಜಾರಿ ಅವರಿಗೆ, ಸಮಾಜ ಕ್ಷೇತ್ರದಲ್ಲಿ ಇಬ್ರಾಹಿಂ ಕೋಡಿಜಾಲ್ ಅವರಿಗೆ, ಉದ್ಯಮ ಮತ್ತು ಗಡಿನಾಡ ಕನ್ನಡಿಗ ಈ ಒಂದು ಕ್ಷೇತ್ರದಲ್ಲಿ ಬೆಳಗ್ಗೆನೇ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾಣ ಅವರನ್ನು ಅಭಿನಂದಿಸಿದ್ದೇವೆ, ಸನ್ಮಾನಿಸಿದ್ದೇವೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ರವೀಂದ್ರ ಶೆಟ್ಟಿ ಉಳಿದಟ್ಟು, ಸಂಶೋಧನೆಯಲ್ಲಿ ಡಾಕ್ಟರ್ ಸಾಯಿ ಗೀತಾ, ಲಲಿತ ಕಲೆಯಲ್ಲಿ ಕರ್ನಾಟಕ ಕಲಾಶ್ರೀ ವಿದುಶ್ರೀ ರಾಜಶ್ರೀ ಉಳ್ಳಾಳ ಇವರಿಗೆ, ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರ ಸೋಮೇಶ್ವರ ಉಚ್ಚಿಲ, ಮಾಧ್ಯಮ ಕ್ಷೇತ್ರದಲ್ಲಿ ಪುಷ್ಪರಾಜ್, ಭೂತಾರಾಧನೆಯಲ್ಲಿ ಮಾಯಿಲ ಕುತ್ತಾರ್ ಎಲ್ಲರಿಗೂ ಕೂಡ ಗೌರವಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇದೀಗ ಸಣ್ಣದೊಂದು ಹಾಡು ಮಂಜುಳಾ ಜಿ ರಾವ್ ಅವರ ವಿದ್ಯಾರ್ಥಿಗಳಿಂದ. ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ, ಜಯ 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 ಕನ್ನಡ ರಾಜೇಶ್ವರಿ. ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ, ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ವಿದ್ಯಾರ್ಥಿಗಳು ಹಲವಾರು ಸಂಗೀತ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಈ ಒಂದು ಶೋಭೆ ತಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೆ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಈಗಾಗಲೇ ಸಮಯದ ಮಿತಿ ಕೊಡಬೇಕು. ಯಾಕಂದರೆ ಚಿನ್ನಪ್ಪಗೌಡರ ಮಾತುಗಳು ಅಂತ ಹೇಳಿದರೆ ಬಹಳ ಸುಂದರವಾಗಿ ಕೇಳಲಿಕ್ಕೆ ಭಾಳ ತಂಪಾಗಿರ್ತದೆ. ನಮ್ಮ ಚಿನ್ನಪ್ಪಗೌಡರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಮಾರೋಪ ಭಾಷಣಕ್ಕೆ ಇಲ್ಲಿಗೆ ಬಂದಿದ್ದಾರೆ. ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಹಾವೇರಿ, ಇದೇ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಲವಾರು ಸಾಧನೆ ಮಾಡಿದವರು. ಇದೀಗ ಸಮಾರೋಪ ಭಾಷಣದಲ್ಲಿ ವೇದಿಕೆ. ಮೊದಲನೆಯದು ಈ ತಾಲೂಕು ಸಾಹಿತ್ಯ ಸಮ್ಮೇಳನ. ಇದು ಪ್ರಥಮ ಸಮ್ಮೇಳನ ಅಂತ ನಾವು ಮತ್ತೆ ಮತ್ತೆ ಹೇಳ್ತಾ ಬಂದಿದ್ದೇವೆ. ಈ ಘಟಕ ಅಸ್ತಿತ್ವಕ್ಕೆ ಬರುವ ದಿನದಿಂದ ಇವತ್ತಿನವರೆಗೆ ಅಥವಾ ಈ ಸಮ್ಮೇಳನ ಆಯೋಜನೆಗೊಳ್ಳುವವರೆಗೆ ಈ ತಾಲೂಕು ಘಟಕದ ಅಧ್ಯಕ್ಷರಾಗಿರುವ ನನ್ನ ಗೆಳೆಯ ಡಾಕ್ಟರ್ ಧನಂಜಯ ಕುಂಬಳೆಯವರು ನಿತ್ಯ ಎಂಬ ಹಾಗೆ ಕೆಲಸಗಳ ಚಟುವಟಿಕೆಗಳ ಒಂದು ವರದಿಯನ್ನು ಕೊಡ್ತಾಯಿದ್ರು. ಅದಕ್ಕಿಂತ ಒಂದು ಕಾರಣ ಅಂತಂದರೆ ನನ್ನನ್ನು ಒಂದು ಮಾರ್ಗದರ್ಶಕ ಅಂತ ಇಟ್ಟುಕೊಂಡದ್ದರಿಂದ. ಮಾರ್ಗದರ್ಶಕನಾಗದ ನೆಲೆಯಲ್ಲಿ
ಕಳೆದ ವರ್ಷದಿಂದ ಈ ವರ್ಷ ಚಟುವಟಿಕೆಗಳನ್ನು ಸುಮಾರು 21 ಕಾರ್ಯಕ್ರಮಗಳನ್ನು ಒಂದು ತಾಲೂಕು ಒಳಗಡೆ ಮಾಡಿದ್ದಾರೆ ಅಂತಂದರೆ ಈ ತಾಲೂಕಿನ ಬಹುಕಾಲದ ಅಗತ್ಯವೊಂದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಪೂರೈಸಿದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಮ್ಮ ತಾಲೂಕು ಘಟಕವನ್ನು ಮೊದಲಾಗಿ ನಾನು ಅಭಿನಂದಿಸ್ತೇನೆ. ಪ್ರಥಮ ಸಮ್ಮೇಳನ ಆದ್ದರಿಂದ ನಾನು ಮಾರ್ಗದರ್ಶಕನಾಗಿ ಹೇಳ್ತಾ ಇದ್ದೇನೆ. ಕೆಲವು ಸಣ್ಣ ತಪ್ಪುಗಳು ಅಂತ ಹೇಳ್ಬೋದು ಅಥವಾ ಕೆಲವು ಮಿತಿಗಳು ಸಂಭವಿಸಿವೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸಿಕೊಳ್ತೇವೆ ಅಂತ. ಅದು ಏನು ಅಂತ ನಾವು ಕಾರ್ಯಕರ್ತರೆಲ್ಲ ಕೂತು ನಾವು ಮಾತಾಡ್ತೇವೆ. ಏನು ಬದಲಾವಣೆ, ಏನು ಸುಧಾರಣೆ ಮಾಡಬಹುದು ಎನ್ನುವುದರ ಬಗೆಗೆ ನಾವು ಆಲೋಚನೆ ಮಾಡ್ತೇವೆ. ವಾಸ್ತವಿಕವಾಗಿ ಇನ್ನೊಂದೆರಡು ಗೋಷ್ಠಿಗಳು ಇದ್ದು, ಒಂದು ಯುವ ಚಿಂತನ ಅಂತ ಇತ್ತು. ನಾನು ಮತ್ತೆ ಹೇಳಿದೆ, ಸಮಯ ಖಂಡಿತ ಕಷ್ಟ ಆಗ್ತದೆ ಅಂತ ಹೇಳಿದ್ದಕ್ಕೆ ಅದನ್ನೆಲ್ಲ ನಾವು ಸ್ಕಿಪ್ ಮಾಡಿದ್ದೇವೆ. ಕವಿಗೋಷ್ಠಿಯಲ್ಲಿ ಇಬ್ಬರನ್ನೇ ನಾವು ಆಯ್ಕೆ ಮಾಡಿದ್ದೇವೆ. ನೀವು ಆಲೋಚನೆ ಮಾಡಿ, ಇದು ಪ್ರಥಮ ಸಾಹಿತ್ಯ ಸಮ್ಮೇಳನ ಆದ್ದರಿಂದ ನಮ್ಮ ಮೇಲೆ ಇರೋ ಒತ್ತಡ ಇದು. ಬಹುಶಃ ಮುಂದಿನ ವರ್ಷಕ್ಕಾಗುವಾಗ ನಾವು ಸ್ವಲ್ಪ ನಮಗೆ ಉಸಿರಾಡೋದಕ್ಕೆ ಹೆಚ್ಚು ಅವಕಾಶ ಸಿಗುತ್ತದೆ. ಏಕೆಂದರೆ ಈ ವರ್ಷ ಯಾರನ್ನು ಬಿಡುವುದು, ಯಾರನ್ನು ಸೇರಿಸುವುದು ಅಂತ ಹೇಳುವ, ನೀವು ನೋಡಿರಲ್ಲ ಸಾಧಕರನ್ನು, ಎಲ್ಲ ಅರ್ಹರು, ವಯಸ್ಸಾದವರು. ಅದು ಕೂಡ ಒಂದು 10ಕ್ಕೆ ನಾವು ಅದನ್ನು ಸೀಮಿತ ಮಾಡುವಂಥ ಹೀಗೆ 2 ಪದ ನಾನು ಬಳಸ್ತೇನೆ. ಒಂದು ಗುಣಮಟ್ಟ, ಈ ಸಮ್ಮೇಳನಕ್ಕೆ ಒಂದು ಗುಣಮಟ್ಟ ಬರಬೇಕು ಅನ್ನೋದು ಒಂದು. ಆಮೇಲೆ ಒಂದು ಪ್ರಾತಿನಿಧ್ಯ, ಎಲ್ಲ ಪ್ರಕಾರ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಗೆ ಇರಬೇಕು. ಈ 2 ಅಂಶಗಳನ್ನು, ಸಮ್ಮೇಳನಕ್ಕೆ ಒಂದು ಗುಣಮಟ್ಟ ಇರಬೇಕು, ಸಮ್ಮೇಳನದಲ್ಲಿ ಸಾಧ್ಯವಾದಷ್ಟು ನಾವು ಪ್ರಾತಿನಿಧ್ಯವನ್ನು, ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತೇವೆ, ಅದನ್ನು ಕೊಡುವ 2 ಕೆಲಸವನ್ನು ನಾವು ಪೂರೈಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಇದಿಷ್ಟು ಈ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಾಗೆ ನಾನು ಹೇಳುವ ಮಾತು. ಎರಡನೇದು, ಸಮ್ಮೇಳನ ಅಧ್ಯಕ್ಷರ ಬಗ್ಗೆ ಒಂದು 2 ಮಾತು ನಾನು ಹೇಳಬೇಕು. ಮುಂಬೈಯಲ್ಲಿದ್ದುಕೊಂಡು ಉಳ್ಳಾಲದ ಅಥವಾ ಸೋಮೇಶ್ವರ ನೆನಪುಗಳನ್ನು ಇವತ್ತು ಮನಪಟಲದಲ್ಲಿ ಕಾಪಿಟ್ಟುಕೊಂಡಿರುವವರು ಶ್ಯಾಮಲ ಮಾಧವ್ ಅವರು. ನಮ್ಮ ಸಮ್ಮೇಳನದ ವಿಷಯ ಅದು ಸಾಮರಸ್ಯಕ್ಕಾಗಿ ಸಾಹಿತ್ಯ ಅಂತ. ಅವರ ಇಡೀ ಇವತ್ತಿನ ಬೆಳಗಿನ ನೀವು ಆ ಅಧ್ಯಕ್ಷ ಭಾಷಣವನ್ನು ಕೇಳಿದರೆ ಆ ಕಾಲದಲ್ಲಿದ್ದ ಅನೇಕ ಸಂಗತಿಗಳನ್ನು ನೆನಪಿಸ್ತಾ, ಉಳ್ಳಾಲ ಪರಿಸರದ ಹಸಿರನ್ನು ನೆನಪಿಗೆ ತಂದುಕೊಳ್ತಾ, ರೈಲಲ್ಲಿ ಮಂಗಳೂರಿಗೆ ಹೋದಾಗ ನೋಡ್ತಾ ಇದ್ದ ಎಲ್ಲ ಬಯಲುಗದ್ದೆ ನೆನಪಿಸಿಕೊಳ್ತಾ ಇದ್ದ. ಕೊನೆಗೆ ಅವರು ಎಲ್ಲಿ ಮುಕ್ತಾಯ ಮಾಡ್ತಾರೆ ಅಂತಂದರೆ, ನಾವು ಪ್ರಗತಿಯ ಒಂದು ಕಡೆಗೆ ಹೋಗ್ತಾ ಇದ್ದೇವೆ, ಆದರೆ ವ್ಯಂಗ್ಯ ಅಥವಾ ವೈರುಧ್ಯ ಏನು ಅಂತಂದರೆ ಈ ಎಲ್ಲ ಸೌಂದರ್ಯ, ಒಂದು ಪ್ರಾಕೃತಿಕ ಸೌಂದರ್ಯಗಳು, ಗದ್ದೆ, ಬಯಲು, ಬೆಟ್ಟ, ನೀರು, ಹರಿವು, ಇದೆಲ್ಲ ಕಳ್ಕೊಂಡಿದ್ದೇವೆ ಎನ್ನುವ ಮಾತನ್ನು ಹೇಳಿದರು. ಬಹುಶಃ ಒಂದು ಕಾಲಕ್ಕೆ ನಾನು ಇಡೀ ಭಾಷಣದಲ್ಲಿ ಗ್ರಹಿಸಿಕೊಂಡದ್ದೇನು ಅಂತಂದರೆ, ಬಹುಶಃ ಆ ಕಾಲಕ್ಕಿದ್ದ ಒಂದು ಸಾಮರಸ್ಯ. ಐಸಾಕ್ ಕುಂಜಿ ಅಂತ ಕಾಣುತ್ತೆ, ಒಂದು ಪಾತ್ರವನ್ನು ನೆನಪಿಸಿಕೊಂಡ್ರು ಅವರು. ಬಹಳ ಮುಖ್ಯವಾದ ರೂಪಕದ ಕ್ರಮದಲ್ಲಿ ಅವರು ಮಾತುಗಳನ್ನು ಆಡಿದ್ದಾರೆ. ಅವರು ಅದರಲ್ಲಿ ಬರುವ ಪಾತ್ರಗಳು ಮತ್ತು ಘಟನೆಗಳನ್ನು ನೋಡಿದರೆ ಆ ಕಾಲಕ್ಕಿದ್ದ ಒಂದು ಸಾಮರಸ್ಯವನ್ನು ಇಡೀ ಭಾಷಣದಲ್ಲಿ ಗುರುತಿಸೋಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಇದು ಯಾಕೆ ಹೀಗೆ, ಬಹುಶಃ ಸಾಮರಸ್ಯಕ್ಕಾಗಿ ಸಾಹಿತ್ಯ ಎನ್ನುವ ಇದ್ದ ಕಾರಣಕ್ಕೂ ಕಾಣುತ್ತದೆ. ಇದೆಲ್ಲಿ ಕಡಿಮೆ ಆಗುತ್ತದೋ ಎನ್ನುವ ಆತಂಕವೊಂದನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅಂತ ಅಂದುಕೊಂಡಿದ್ದೇನೆ. ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಧನಂಜಯ ಕುಂಬಳೆ ಅವರು ಒಂದು ಮಾತನ್ನು ಹೇಳಿದರು. ನಾನು ಆ ಮಾತುಗಳಿಂದ ಗುರುವಪ್ಪ ಬಾಳೆಪುಣಿಯವರ ಮಾತಿನ ಬಗ್ಗೆ ಬರ್ತಾ ಇದ್ದೇನೆ. ಇವತ್ತು ಬೆಳಗಿನ ಇಡೀ ಉದ್ಘಾಟನಾ ಭಾಷಣ ನಾನು ಒಂದು ಸಮಾರೋಪದಲ್ಲಿ, ಆಮೇಲೆ ಲೈವ್ ಅಲ್ಲಿ ಕೆಲವು ಕಾರ್ಯಕ್ರಮ ನೋಡಿದ್ದೇನೆ, ಮಧ್ಯಾಹ್ನ ನಂತರದ ಕಾರ್ಯಕ್ರಮವನ್ನು ಭಾಗವಹಿಸಿದ್ದೇನೆ. ಧನಂಜಯ ಕುಂಬಳೆ ಒಂದು ಹೇಳಿದರು. ಏನು ಹೇಳಿದರು ಅಂತಂದರೆ, ಈ ಸಾಹಿತ್ಯ ಸಮ್ಮೇಳನ ಸಂಘಟಿಸುವಾಗ ನಾವು ಹಳ್ಳಿಗೆ ಹೋಗುವಾಗ, ಕಾರ್ಯಕ್ರಮಗಳನ್ನು ಮಾಡುವಾಗ ಜನ ಕೊಟ್ಟ ಒಂದು ಸಹಕಾರ ಅಷ್ಟಿಷ್ಟಲ್ಲ. ಖಾದರ್ ಅಬೂಬಕರ್ ಹೆಸರನ್ನು ಹೇಳಿದರು ಅವರು. ಇಲ್ಲಿ ಬಂದು ಒಂದಷ್ಟು ಹಣ, ಆರ್ಥಿಕ ನೆರವನ್ನು ಕೇಳದೆಯೇ ಕೊಟ್ಟರು. ನಾನು ಹೇಳ್ತಿರೋದು ಕೆಲವು ಹೆಸರುಗಳನ್ನು ಉಲ್ಲೇಖಿಸಿದರು ಅವರು. ನೇರವಾಗಿ ವಿಷಯಕ್ಕೆ ಬರ್ತೇನೆ. ಹಾಗಾದರೆ ಅವರ ಭಾಷಣವನ್ನು ಕೇಳಿದರೂ ಕೂಡ ಈ ತಾಲೂಕಿನಲ್ಲಿ ಅಥವಾ ನಮ್ಮ ನಾಡಿನಲ್ಲಿ ಸಾಮರಸ್ಯ ಇತ್ತು. ಇವರ ಮಾತುಗಳನ್ನು ಕೇಳುವಾಗಲೂ ಇವತ್ತಿಗೂ ಕೂಡ ನಮ್ಮ ತಾಲೂಕಿನಲ್ಲಿ, ಅಂದರೆ ಉಳ್ಳಾಲ ತಾಲೂಕಿನಲ್ಲಿ ಸಾಮರಸ್ಯ ಇದೆ. ನಾವು ಏನು ವಿಷಯ ಇಟ್ಟುಕೊಂಡಿದ್ದೇವೆ ಅಂತಂದರೆ, ಸಾಮರಸ್ಯಕ್ಕಾಗಿ ಸಾಹಿತ್ಯ ಅಂತ ಇಟ್ಟುಕೊಂಡಿದ್ದೇವೆ. ನಮ್ಮ ಸಾಹಿತ್ಯದ ಪರಿಭಾಷೆಯಲ್ಲಿ ಅವರು ಮಾತನಾಡಿದ್ದಾರೆ, ಸಂಘಟನೆ ಪರಿಭಾಷೆಯಲ್ಲಿ ಧನಂಜಯ ಮಾತನಾಡಿದ್ದಾರೆ. ಇವರಿಬ್ಬರ ಅನುಭವ ಏನು ಅಂತಂದರೆ, ನಮ್ಮಲ್ಲಿ ಸಾಹಿತ್ಯದ ನೆಲೆ ನೋಡಿದರೂ ಕೂಡ ಸಾಮರಸ್ಯ ಉಂಟು, ಸಂಘಟನೆಯ ನೆಲೆ ನೋಡಿದರೂ ನಮ್ಮಲ್ಲಿ ಸಂಘಟನೆ ಉಂಟು. ಸಾಮರಸ್ಯಕ್ಕಾಗಿ ಈ ನಾವು ಸಾಹಿತ್ಯ ಅನ್ನೋದು ವಿಷಯವನ್ನು ನಾವು ಇಟ್ಟುಕೊಂಡಿದ್ದೇವೆ ಅಂತಂದರೆ,
ನಾನು ನಿಮ್ಮ ಗಮನಕ್ಕೆ ತರಬೇಕಾದ ಬಹಳ ಮುಖ್ಯವಾದ ಮಾತು ಏನು ಅಂತಂದರೆ, ನಮ್ಮಲ್ಲಿ ಸಾಹಿತ್ಯ ಉದ್ದಕ್ಕೂ ಕೂಡ ನಾನು ವಿಸ್ತಾರವಾಗಿ ಚರ್ಚೆ ಮಾಡಿ ಏನು ಕಳೆದ 1,500 ವರ್ಷಗಳ ಇತಿಹಾಸವನ್ನು ನೋಡಿದರೆ ಅದು 3 ಸಂಗತಿಗಳಲ್ಲಿ, ಒಂದು ವಲಸೆ ಬರ್ತದೆ, ಇನ್ನೊಂದು ಸಂಘರ್ಷ ಬರ್ತದೆ, ಮತ್ತೊಂದು ಸಮನ್ವಯ ಸಾಮರಸ್ಯ. ಒಂದು ವಲಸೆ ಯಾವುದು ಅಂತಂದರೆ ಒಂದು ಆಲೋಚನೆ, ಒಂದು ವಲಸೆ ಭಾಷೆಯಲ್ಲಿ. ನಾನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಇಡೀ ಕನ್ನಡ ಸಾಹಿತ್ಯದ ದೀರ್ಘ ಪರಂಪರೆಯನ್ನು ಅವಲೋಕಿಸಿದರೆ ಅಲ್ಲಿ ಸಂಘರ್ಷ ಮತ್ತು ಸಮನ್ವಯ ಮತ್ತು ಸಾಮರಸ್ಯದ ನೆಲೆಗೆ ಬಂದು ಸಾಹಿತ್ಯ ನಿಲ್ತದೆ. ಅಂದರೆ ಸಾಮರಸ್ಯಕ್ಕಾಗಿ ಸಾಹಿತ್ಯ ಎನ್ನುವುದು ಒಂದು ಕೇವಲ ಹೇಳಿಕೆಯಾಗದೆ ನಮ್ಮ ಇಡೀ ಕನ್ನಡ ಸಾಹಿತ್ಯದ ಎಲ್ಲ ವಿವರಗಳು ಕೂಡ ಈ ಮೌಲ್ಯವನ್ನು ಕಟ್ಟಿಕೊಡ್ತಾ ಬಂದಿವೆ ಅಂತ ನಾನು ಬಹಳ 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 ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ಹಾಗಾದರೆ ನನ್ನ 3ನೆಯ ಪ್ರಶ್ನೆ ಅಥವಾ 3ನೆಯ ವಿಷಯ, ನಾವು ಬಹಳ ಬಾರಿ ಮಾತಾಡ್ತೇವೆ ನಮ್ಮಲ್ಲಿ ಸಾಮರಸ್ಯ ಕೆಟ್ಟಿದೆ, ಕೆಡ್ತಾ ಇದೆ, ಕೆಟ್ಟಿದೆ, ಕೆಡ್ತಾ ಇದೆ, ಕೆಟ್ಟಿದೆ, ಕೆಡ್ತಾ ಇದೆ ಅಂತ. ವಿವರಗಳನ್ನು ನಮ್ಮ ಗುರುವಪ್ಪ ಬಾಳೆಪುಣಿಯವರ ಭಾಷಣ ನೀವು ಕೇಳಿದರೆ ಆ ಒಬ್ಬೊಬ್ಬರೂ ಕೂಡ ನೀವು ತೆಗೆದು ನೋಡಿದರೆ ಜಾತಿ, ಧರ್ಮ, ಮತ, ವೃತ್ತಿ, ವಯಸ್ಸು, ಸ್ಥಳ, ಪರಿಸರ ಯಾವುದರಲ್ಲೂ ಕೂಡ ಅವರಿಗೆ ಸಂಘರ್ಷ ಘರ್ಷಣೆ ಇಲ್ಲ. ತುಂಬ ಸಾಮರಸ್ಯದಲ್ಲೇ ಸಾಧನೆಗಳನ್ನು ಗಮನಿಸಬೇಕು ನೀವು. ಸಾಮರಸ್ಯವೇ ಇಡೀ ಇವತ್ತಿನ ಮಾತುಗಳನ್ನು ನೀವು ಕೇಳಿದರೆ, ಗುರುವಪ್ಪ ಬಾಳೆಬೆಣೆ, ನಾನು ಧನಂಜಯರದ ಮೊದಲ ಮಾತು ಹೇಳಿದೆ, ಗುರುವಪ್ಪ ಬಾಳೆಬೆಣೆ ಕೊನೆಯ ಮಾತು ಹೇಳ್ತಾ ಇದ್ದೇನೆ, ಸಾಮರಸ್ಯ ಇದೆ. ನಾವು ಹೇಳ್ತಾ ಇದ್ದೇವೆ ಸಾಮರಸ್ಯ ಕೆಟ್ಟಿದೆ, ಹಾಗೆ ಆಗ್ತದೆ. ಸಮಸ್ಯೆ ಏನಾಗಿದೆ ಅಂತ ಒಂದು ಪದ ಬಳಸ್ತೇನೆ ನಾನು. ಒಂದು ಇಂಗ್ಲೀಷಲ್ಲಿ ಪದ ಉಂಟು, ಒಂದು ಕನ್ಸ್ಟ್ರಕ್ಟೆಡ್ ಎನಿಮೀಸ್ ಅಂತ ಹೇಳ್ತಾರೆ. ಕಲ್ಪಿತ ಶತ್ರುಗಳು ಅಂತ ಕನ್ನಡದಲ್ಲಿ ಹೇಳೋದಕ್ಕೆ ನಾವು ಕನ್ಸ್ಟ್ರಕ್ಟೆಡ್ ಎನಿಮೀಸ್ ಅಂತ. ಅಂದರೆ ನಿಜವಾಗಿ ವೈರಿಗಳು ಇಲ್ಲ, ವೈರಿಗಳು ಇದ್ದಾರೆ ಅಂತ ಬಿಂಬಿಸುವುದು. ಭಾಳ ಸೂಕ್ಷ್ಮ ಕೇಳ್ಕೊಳ್ಳಿ. ವೈರಿಗಳಿಲ್ಲ, ನಿಜವಾಗಿ ನಮ್ಮ ಸಮುದಾಯಗಳ ನಡುವೆ ಇಷ್ಟು ವರ್ಷ ನಾವು ನೋಡ್ತೇವೆ, ಇಷ್ಟು ಜನ ವ್ಯಾಪಾರ ಮಾಡ್ತಾ ಇದ್ದಾರೆ, ವೃತ್ತಿ ಮಾಡ್ತಾ ಇದ್ದಾರೆ, ಜನ ಓಡಾಡ್ತಾ ಇದ್ದಾರೆ, ಬಸ್ ಎಲ್ಲ ಕಡೆ ತಗೊಳ್ಳಿ ನೀವು. ಏನಾಗಿದೆ? ಜನ ಸುಖವಾಗಿದ್ದಾರೆ. ನಾನು ಹೆಸರು ಹೇಳಿ, ಮುಸ್ಲಿಂ ಸಮುದಾಯ ಇರ್ಬೋದು, ಕ್ರೈಸ್ತ ಸಮುದಾಯ ಇರ್ಬೋದು, ಹಿಂದೂ ಸಮುದಾಯ ಇರ್ಬೋದು, ಎಲ್ಲರೂ ಜನ ಸುಖವಾಗಿದ್ದಾರೆ, ಸಾಮರಸ್ಯ ಉಂಟು. ನಾನು ಈ ದಾಖಲೆಗಳನ್ನು ಕೊಟ್ಟು ಹೇಳ್ತಿರೋದು. ಆದರೆ ನಾವು ಇಲ್ಲ, ಉಲ್ಲಾಳದಲ್ಲಿ ಬಹಳ ಸಾಮರಸ್ಯದ ಕೋಮು ಇದೇನು ಏನಾಗ್ತಾ ಇದೆ ಅಂತಂದರೆ, ನಮ್ಮಲ್ಲಿ ಈ ಕಲ್ಪಿತ ಶತ್ರುಗಳನ್ನು ಸೃಷ್ಟಿಸಿ ನಾವು ಬಹಳ ಜಾಗ್ರತೆ ಇರಬೇಕಾದದ್ದು. ಇದು ಕೆಟ್ಟ ರಾಜಕಾರಣದ ಫಲ. ಇದು ಒಳ್ಳೆಯ ರಾಜಕಾರಣದ ಬಗ್ಗೆ ನನಗೆ ತುಂಬ ಗೌರವ ಇದೆ. ಕೆಟ್ಟ ರಾಜಕಾರಣದ ಫಲ ಇದೇನು ಅಂತಂದರೆ, ಮತ, ಧರ್ಮ, ಜಾತಿ ಅಂಶಗಳನ್ನು ಇಟ್ಟುಕೊಂಡು ಒಂದು ಸಮುದಾಯವನ್ನು ಮತ್ತೊಂದು ಸಮುದಾಯ ವಿರುದ್ಧ ಎತ್ತಿ ಕಟ್ಟುವುದರ ವಿರುದ್ಧ ನಾವು ಜಾಗ್ರತೆ ಇರಬೇಕಾಗಿದೆ. ಇದು ಬಹಳ ಅದನ್ನು ನಾವು ಸಾಹಿತ್ಯದಲ್ಲಿ ಹೇಳಬಹುದಾದದ್ದು. ಇಲ್ಲದರೆ ಸಾಹಿತ್ಯ ಒಂದು ವೇಳೆ ಸಾಮರಸ್ಯತೆಗೆ ಸಾಹಿತ್ಯ ಅಂದರೆ ಘೋಷಣೆ ಆಗ್ತದೆ. ಘೋಷಣೆ ಅಲ್ಲ ಸಾಹಿತ್ಯದ ಕೆಲಸ, ಘೋಷಣೆ ಮಾಡುವುದಲ್ಲ. ಅದು ಏನು ಮಾಡ್ತದೆ ಅಂತಂದರೆ, ಸಂಘರ್ಷದ ಎಲ್ಲ ವಿವರಿಸಿ ಕೊನೆಗೆ ನಮಗೆ ಯಾಕೆ ಸಾಮರಸ್ಯ ಬೇಕು ಅಂತ ಹೇಳ್ತದೆ. ಒಂದು ಮಾತಿದೆ, ಒಂದು ಕಾದಂಬರಿ ಯಾಕೆ ಹುಟ್ಟಿಕೊಳ್ತದೆ ಅಂತ ಹೇಳೋದು ಮಾತನ್ನು ಹೇಳ್ತಾರೆ. ಈ ಸಾಮಾಜಿಕ ಸಂಬಂಧಗಳು ರಪ್ಚರ್ ಆದಾಗ, ಮನುಷ್ಯ ಸಂಬಂಧಗಳು ಛಿದ್ರಗೊಂಡಾಗ, ಸಾಮಾಜಿಕ ಸಂಬಂಧಗಳು ಛಿದ್ರಗೊಂಡಾಗ ಒಂದು ಸಾಹಿತ್ಯ ಕೃತಿ ಹುಟ್ಟಿಕೊಳ್ಳುತ್ತದೆ ಅಂತಂದರೆ, ಆ ಸಾಮಾಜಿಕ ಸಂಬಂಧಗಳು ಛಿದ್ರಗೊಂಡದ್ದು ವಿವರಿಸ್ತದೆ. ಏನು ಅನಾಹುತ ಆಗುತ್ತದೆ ಅಂತ ಹೇಳ್ತದೆ, ಏನು ಹಾನಿ, ಜೀವಹಾನಿ, ಅಪಾರ ಆಸ್ತಿ ಎಲ್ಲ ಹಾನಿ ಆಗುತ್ತದೆ ಸಂಘರ್ಷದಲ್ಲಿ. ಅದನ್ನು ಬಹಳ ವಿಷಾದದಿಂದ ಸಾಹಿತ್ಯಕರು ದಾಖಲೆ ಮಾಡಿಕೊಂಡು ಅದು ಏನು ಸಂದೇಶ ಕೊಡ್ತದೆ ಅಂತಂದರೆ, ಹೀಗೆ ಸಂಘರ್ಷ ಆಗಲಿ ಅಂತ ಹೇಳ್ತಿಲ್ಲ ನೋಡಿ, ಸಂಘರ್ಷ ಆದರೆ ನಾವು ಎಷ್ಟು ಕಳ್ಕೊಳ್ತೇವೆ, ಎಷ್ಟು ನಷ್ಟ ಆಗುತ್ತದೆ ಅಂತ ಹೇಳ್ತದೆ ಒಂದು ಸಾಹಿತ್ಯ ಕೃತಿ ಮನಸ್ಸಿಗೆ. ಅದಕ್ಕೆ ನಾವು ವಿಷಾದ ಅಂತ ಹೇಳ್ತೇವೆ. ಒಂದು ಮನಸ್ಸಿಗೆ ಒಂದು ವಿಷಾದ, ಒಂದು ಬೇಸರ, ಯಾಕೆ ಹೀಗೆ ಆಗ್ತದೆ ಅಂತ ಹೇಳುವುದನ್ನು, ಅದು ಘೋಷಣೆ ಅಲ್ಲ ಸಾಹಿತ್ಯದ್ದು, ಅದು ಅನೇಕ ವಿವರಗಳ ಮೂಲಕ ಕಟ್ಟಿಕೊಡುವ ಒಂದು ಸಂದೇಶ ಅದು. ಹಾಗಾಗಿ ಇವತ್ತು ನಾವು ಸಾಮರಸ್ಯದೆಡೆಗೆ ಸಾಹಿತ್ಯ ಅಂತ ಇಟ್ಟುಕೊಳ್ಳೋದು ಘೋಷಣೆಯಾಗಿ ಅಲ್ಲ, ಅದನ್ನು ಸಾಹಿತ್ಯ ಉದ್ದಕ್ಕೂ ಹೇಳ್ತಾ ಬಂದಿದೆ, ಸಂದೇಶ ಕೊಡ್ತಾ ಬಂದಿದೆ. ನಮ್ಮ ಉಳ್ಳಾಲ ತಾಲೂಕಿನಲ್ಲಿಯೂ ಕೂಡ ಜನ ಸಾಮರಸ್ಯದಲ್ಲಿ ಇದ್ದಾರೆ, ಇರಬೇಕು, ಅದನ್ನು ಕಾಪಾಡಿಕೊಳ್ಬೇಕು ನಾವು ಅಂತ. ಒಂದು ನೋಡಿ, ಹೇಳ್ತೇನೆ ನಾನು, ತುಳುವಿಗೆ ಕನ್ನಡ ವಿರೋಧಿ ಅಂತ ಹೇಳೋದು, ಕನ್ನಡಕ್ಕೆ ತುಳುವಿಂದ ತೊಂದರೆ ಉಂಟು ಅಂತ ಹೇಳೋದು, ಒಂದು ಸಮುದಾಯದ ಮತ್ತೊಂದು ಸಮುದಾಯಕ್ಕೆ ಅಪಾಯ ಉಂಟು ಅಂತ ಹೇಳೋದು, ಒಂದು ಸಮುದಾಯ ಮತ್ತೊಂದು ಸಮುದಾಯ ಸಂಶಯದಿಂದ ನೋಡೋದು, ಇದೆರಡು ನಾನು ಹೇಳ್ತೇನೆ ರೋಗ ನಮ್ಮ ಸಮಾಜಕ್ಕೆ. ಒಂದು ಸಮಾಜವನ್ನು, ಒಂದು ಸಮುದಾಯವನ್ನು ಒಂದು ಸಮಾಜ ಸಂಶಯದಿಂದ ನೋಡುವುದು,
ಇನ್ನೊಂದು ಸಮಾಜವನ್ನು ಅಥವಾ ಒಂದು ಭಯದಿಂದ ನೋಡುವುದು, ಇದು ಅತ್ಯಂತ ಅಸ್ವಸ್ಥ ಸಮಾಜದ ಒಂದು ಲಕ್ಷಣ. ಇದನ್ನು ಆ ಪದ ನಾನು ಬಳಸಿದ್ದೇನೆ. ನನಗೆ ತುಂಬ ಗೌರವ, ರಾಜಕೀಯ ವ್ಯವಸ್ಥೆ, ರಾಜಕಾರಣಗಳು ಮಾಡುವ ಕೆಲಸಗಳ ಬಗ್ಗೆ ನಾನು ಭಾಳ ಗೌರವ ಇಟ್ಟುಕೊಂಡವನು. ಆದರೆ ಕೆಟ್ಟ ರಾಜಕಾರಣವನ್ನು ಮಾಡ್ತದೆ ಅಂದರೆ ನಾನು ಯಾಕೆಂದು ಹೇಳಿದೆ ಅಂತಂದರೆ, ನಮ್ಮ ಇಡೀ ಇವತ್ತಿನ ಕಲಾಪಗಳನ್ನು ನೋಡಿದರೆ ನನಗೆ ಕಾಣ್ತದೆ ನಮ್ಮ ಸಮಾಜದಲ್ಲಿ ಸಾಮರಸ್ಯ ಇದೆ, ಸಾಹಿತ್ಯವನ್ನು ಪ್ರತಿಪಾದಿಸ್ತಾ ಬಂದಿದೆ. ಬಹಳ ಬಾರಿ ಹೇಳುವುದನ್ನು ಕೇಳಿದ್ದೇನೆ ನಾವು ನಮ್ಮ ಉಳ್ಳಾಲದಲ್ಲಿ. ಹಾಗೆ ಇನ್ನೊಂದು ಮಾತು ಹೇಳ್ತೇನೆ ನಾವು ಹೇಳುವಾಗ ಸಾಹಿತ್ಯಕ್ಕೆ ಧರ್ಮ ಇಲ್ಲ, ಜಾತಿ ಇಲ್ಲ, ಅದಿಲ್ಲ, ಹಾಗಲ್ಲ. ಅದನ್ನು ಹೇಗೆ ಹೇಳಬೇಕು ಅಂತಂದರೆ, ಸಾಹಿತ್ಯದಲ್ಲಿ ಎಲ್ಲ ಧರ್ಮಗಳಿವೆ, ಸಾಹಿತ್ಯದಲ್ಲಿ ಎಲ್ಲ ಜಾತಿಗಳಿವೆ, ಸಾಹಿತ್ಯದಲ್ಲಿ ಎಲ್ಲ ಸಮುದಾಯಗಳಿವೆ, ಹೀಗೆ ಹೇಳಬೇಕೇ ಹೊರತು ಈಗ ಇದು ಸೆಕ್ಯುಲರ್ ಅಂದರೆ ಏನು? ಧರ್ಮ ನಿರಪೇಕ್ಷ ಅಂದರೆ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಗೌರವದಿಂದ ನೋಡೋದು ಮನೋಧರ್ಮದಲ್ಲಿ ಸೆಕ್ಯುಲರ್. ನಮ್ಮಲ್ಲಿ ಸೆಕ್ಯುಲರ್ ಅಂದರೆ ಯಾವ ಧರ್ಮ ದೇವರ ಬಗ್ಗೆ ನಂಬಿಕೆ ಇಲ್ಲ, ಹಾಗಲ್ಲ. ನಾವು ಹೇಳ್ತಾ ಇರೋದು ನಮ್ಮ ಸಮಾಜದಲ್ಲಿ ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ಭಾಷೆಗಳು ಇರುವ ಹಾಗೇನೆ ಸಾಹಿತ್ಯವು ಕೂಡ ಅದೆಲ್ಲವನ್ನು ಒಳಗೊಂಡ ಹಾಗೆ ಅದಿರ್ತದೆ. ಸೊ ಈ ದೃಷ್ಟಿಯಿಂದ ಬಹುಶಃ ಇವತ್ತಿನ ಇಡೀ ದಿವಸದ ಏನು ಕಲಾಪ ಇದೆ, ನಮ್ಮ ಆಶಯಕ್ಕೆ ಅನುಸಾರವಾಗಿ ಇದು ನಡೆದಿದೆ ಅಂತ ನಾನು ಹೇಳ್ತೇನೆ. ಎರಡನೆಯದು, ನಮ್ಮ ಇಡೀ ಕನ್ನಡ ಸಾಹಿತ್ಯ ಪರಂಪರೆ ಏನಿದೆ ಅದು ಸಾಮರಸ್ಯವನ್ನು ಕಟ್ಟಿಕೊಡುವ ಕೆಲಸ ನಿರಂತರವಾಗಿ ಮಾಡ್ತಾ ಬಂದಿದೆ ಅಂತ ಹೇಳ್ತೇನೆ. ನಮ್ಮ ಸಮಾಜದಲ್ಲಿ ಸಾಮರಸ್ಯ ಇವತ್ತಿಗೂ ಇದೆ. ಅದನ್ನು ಕೆಡಿಸುವ ಅಥವಾ ನಾನು ಆಗ ಹೇಳಿದ ಹಾಗೆ ಈ ಥರ ಒಂದು ಕನ್ಸ್ಟ್ರಕ್ಟೆಡ್, ಒಂದು ಕಲ್ಪಿತ ಶತ್ರುಗಳ ಹಾಗೆ ಮಾಡುವ ಒಂದು ಪ್ರಯತ್ನಗಳ ಬಗ್ಗೆ ನಾವು ಎಚ್ಚರದಿಂದಿರಬೇಕು. ಯಾಕೆಂದರೆ ವಾಸ್ತವಿಕವಾಗಿ ನೀವು ಯಾರನ್ನು ಬೇಕಾದರೂ ಕೇಳಿ ಸಮಾಜದಲ್ಲಿ, ನಾನು ಎಷ್ಟು ಮಂದಿ ನನಗೆ ಸ್ನೇಹಿತರಿದ್ದಾರೆ, ಮುಸ್ಲಿಮರಿಗೆಲ್ಲ ಅನೇಕರಿದ್ದಾರೆ, ಎಲ್ಲರಿದ್ದಾರೆ, ಎಲ್ಲರೂ ಮಾತಾಡ್ತೇವೆ, ಸಂತೋಷವಾಗಿರ್ತೇವೆ. ನಾವು ಭಾಳ ಏನು ಸಮಸ್ಯೆ ನನಗೆ ಕಾಣುವುದಿಲ್ಲ, ಸಮಸ್ಯೆಯೇ ಕಾಣುವುದಿಲ್ಲ. ಆರೋಗ್ಯ ವಿಚಾರಿಸ್ತೇವೆ, ಹೇಗಿದ್ದೀರಿ ಅಂತ ಕೇಳ್ತೇವೆ, ಎಲ್ಲ ಉಂಟು ನಮ್ಮಲ್ಲಿ. ಎಲ್ಲ ಹಬ್ಬಗಳ ಬಂದಾಗಲೂ ಕೂಡ ಹಿಂದೆ ಇತ್ತು, ಈಗಲೂ ಇದೆ. ಹಾಗಾಗಿ ನಾವು ನಮ್ಮ ಸಮಾಜದ ಬಗ್ಗೆ ಒಂದು ಧನಾತ್ಮಕವಾದ ಭಾವನೆಯನ್ನು, ಸದ್ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎನ್ನುವುದೇ ಬಹಳ ಮುಖ್ಯ. ಅದು ನಮ್ಮ ಸಮ್ಮೇಳನದ ಬಹಳ ಮುಖ್ಯವಾದ ಆಶಯ. ಅದನ್ನು ಕಟ್ಟಿಕೊಡುವಲ್ಲಿ, ನಿಮ್ಮ ಮುಂದೆ ಇಡುವಲ್ಲಿ ಈ ಸಮ್ಮೇಳನ ಯಶಸ್ವಿಯಾಗಿದೆ ಅಂತ ನಾನು ಹೇಳುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಇದು ನಮ್ಮ ಇಡೀ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ, ಹಾಗೆ ನೋಡಿದರೆ ಉಳ್ಳಾಲ ವಲಯದ ಪ್ರಥಮ ಸಮ್ಮೇಳನ ಇದು. ಇಲ್ಲೆಂಥ ಸಂಪನ್ಮೂಲ ಇದೆ ಎನ್ನುವುದನ್ನು ಈಗ ಅನೇಕ ವಿಶ್ವವಿದ್ಯಾನಿಲಯ ಇದೆ, ಅನೇಕ ಕಾಲೇಜುಗಳಿವೆ, ಶಿಕ್ಷಣ ಸಂಸ್ಥೆಗಳಿವೆ. ಇದನ್ನು ಪಟ್ಟಿ ಮಾಡ್ತಾ ಹೋಗಬಹುದು ನಾವು. ಬಹುಶಃ ಮಂಗಳೂರು ವಿಶ್ವವಿದ್ಯಾಲಯ ನೆನಪಿಸಿಕೊಳ್ಳಬೇಕು, ಕನ್ನಡ ಸಾಹಿತ್ಯ ತಾಲೂಕು ಸಮ್ಮೇಳನ ಇಂಥ ಒಂದು ಭವ್ಯ ಸಭಾಂಗಣದಲ್ಲಿ ಆಗುತ್ತಾ ಇದೆ ಅಂದರೆ ನಿಮ್ಮ ಕನ್ನಡದ ಪುಣ್ಯ ಅಂತ ಹೇಳಬೇಕು ನಾವು. ಇದು ನಿಜವಾಗಿ ಹೇಳ್ತೇನೆ ನಾನು, ಕನ್ನಡದ ಪುಣ್ಯ ಅಂತ ಹೇಳಬೇಕು ನಾವು. ಇಷ್ಟು ದೊಡ್ಡ ಸಭಾಂಗಣ ಒಂದು ತಾಲೂಕು ಮಟ್ಟದ ಸಮ್ಮೇಳನಕ್ಕೆ ಸಿಗುತ್ತದೆ ಅಂತಂದರೆ ಒಂದು ವಿಶ್ವವಿದ್ಯಾನಿಲಯ ಕನ್ನಡದ ಕಡೆಗೆ ಕೊಡುವ ಒಂದು ಗಮನ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಅನೇಕ ಸಾಮಾಜಿಕ ಸೇವಾಕರ್ತರು ನಮ್ಮಲ್ಲಿದ್ದಾರೆ, ನಿಮ್ಗೆ ಗೊತ್ತಲ್ಲ, ಎಲ್ಲ ನೋಡಿದರೂ ಕೂಡ. ಹಾಗಾಗಿ ತುಂಬ ಸಂಪದ್ಭರಿತವಾದ, ನನ್ನ ದೃಷ್ಟಿಯಲ್ಲಿ ಎಲ್ಲ ಸಮುದಾಯಗಳು ಕೂಡ ತುಂಬ ಸಾಮರಸ್ಯವನ್ನು ಬಯಸುವ ಒಂದು ಸಮುದಾಯಗಳು ಈ ತಾಲೂಕಲ್ಲಿ ಇರುವುದರಿಂದ ಇದನ್ನು ನಾನು ಬೇರೆ ಕಡೆಗೂ ವಿಸ್ತರಿಸಿ ಮಾತನಾಡ್ಬೋದು. ಈಗ ಸಮಯದ ಕೊರತೆ ಇರುವುದರಿಂದ ಬಹುಶಃ ಇವತ್ತಿನ ಅತ್ಯಂತ ಮುಖ್ಯ ಅಗತ್ಯ, ತುರ್ತು ಅಗತ್ಯ ಏನು ಅಂತಂದರೆ, ನಾವು ವ್ಯಕ್ತಿ ಘನತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅವನದ್ದೇ ಒಂದು ಘನತೆ ಉಂಟು, ಪ್ರತಿ ಸಮುದಾಯಕ್ಕೂ ಅದರದ್ದೇ ಒಂದು ಗೌರವ ಉಂಟು, ಎಲ್ಲ ಭಾಷೆಗಳಿಗೂ ಅದರದ್ದೇ ಆದ ಸ್ಥಾನಮಾನ ಉಂಟು, ಬೆಲೆ ಉಂಟು. ಮೇಲು ಕೀಳು, ದೊಡ್ಡದು ಸಣ್ಣದು ಅಲ್ಲ. ಇದು ಪ್ರಜಾಪ್ರಭುತ್ವ ಮತ್ತು ಬಹುತ್ವಗಳನ್ನು ಗೌರವಿಸುವ, ಬಹುತ್ವವನ್ನು ಗೌರವಿಸುವಂಥ ಈ ಮನೋಧರ್ಮವನ್ನು ನಾವು ರೂಪಿಸಿಕೊಂಡ್ರೆ, ಕನಿಷ್ಠ ಅಷ್ಟಾದರೂ ನಮ್ಮ ಎಳೆಯ ಮನಸ್ಸುಗಳಲ್ಲಿ ಬಂದರೆ ನಮ್ಮ ಸಮ್ಮೇಳನ ಸಾರ್ಥಕವಾಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇಷ್ಟೊತ್ತೊಂದು 2-3 ಸಂಗತಿಗಳ ಬಗ್ಗೆ ನಾನು ಪ್ರಸ್ತಾವಿಸಿದ್ದೇನೆ. ಮಾರ್ಗದರ್ಶಕನಾಗಿ ನಾನು ಹೇಳಿದ್ದನ್ನೆಲ್ಲ ಅದು ನನಗೆ ಗೊತ್ತು. ನಾನು ಹೇಳ್ತಾ ಇದ್ದೆ ಅವರಿಗೆ, ನಾನು ಹೇಳೋದು ಸುಲಭ ಧನಂಜಯ, ಆದರೆ ಮಾಡುವುದು ಕಷ್ಟ. ಹೇಳ್ತಾಯಿದ್ರು, ಕಷ್ಟ ಆಗ್ತದೆ, ಯಾವುದು ಬಿಡೋದು ಏನು ಸೇರಿಸೋದು ಆಗುವುದಿಲ್ಲ ಅಂತ. ಪರವಾಗಿಲ್ಲ, ನಮಗಿನ್ನೂ ನಾವು ಒಂದು ಪ್ರಥಮ ಮಾಡಿದಷ್ಟೇ ನೋಡಿ. ಪ್ರಥಮ ಸಮ್ಮೇಳನ ಅದ್ವಿತೀಯವಾಗಿ ನಡೆದಿದೆ, ಸರಿ ತಾನೇ ನಾನು ಹೇಳಿದ್ದೆ? ಪ್ರಥಮ ಸಮ್ಮೇಳನ ಅದ್ವಿತೀಯ ಎಂಬಂತೆ ನಡೆದಿದೆ. ಮುಂದಿನ ಸಮ್ಮೇಳನ ಅದರ ಅರ್ಥ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಿದೆ, ಇನ್ನೂ ಕೆಲವು ಸುಧಾರಣೆ ಮಾಡಿಕೊಳ್ಳುವ ಅಗತ್ಯ ಉಂಟು ಅಂತ ನಾನು ಭಾವಿಸ್ತೇನೆ. ಅದನ್ನು ಇಲ್ಲಿ ನಾನು ಹಂಚಿಕೊಳ್ಳುವುದು ಸರಿಯಾಗುವುದೇ, ನಾನು ಗಮನಿಸಿದ್ದೇನೆ.
ನಾವು ಏನು ಕೆಲವು ಮಾರ್ಪಾಟುಗಳನ್ನು ಮಾಡಿಕೊಳ್ಳಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ. ಒಂದು ವೇಳೆ ನಾವು ಸಂಯೋಜಿಸಿರುವ ಇಡೀ ತಂಡ ನನ್ನ ಒಳಗೆ ನಾವು ಹೆಚ್ಚು ನಾನು ಮಾತನಾಡಬಾರ್ದು, ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಆರೋಪ ಅಂತ ಒಂದು ಹೊಸ ಸಮಾರೋಪ ಅಂದರೆ ಸರಿ ಆರೋಪ ಮಾಡುವುದು ಅಂತ, ಆರೋಪ ಅಲ್ಲ ಇದು, ಅಪ್ರಿಸಿಯೇಷನ್. ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಲ್ಲ ಹಿರಿಯರು, ರಾಜಾರಾಮ್ ಭಟ್ ಎಲ್ಲ ಹಿರಿಯರು ತಾವೆಲ್ಲ ಇದ್ದೀರಿ. ಬಹುಶಃ ಈ ತಂಡಕ್ಕೆ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ, ಮಾರ್ಗದರ್ಶನ ಬೇಕು ಅಂತ ನಾನು ಹೇಳ್ತಾ ಇರುವುದರಿಂದ ಬಹುಶಃ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಹೆಚ್ಚು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಬಹುಶಃ ನಮ್ಮ ತಂಡ ಸಿದ್ಧವಿದೆ ಅಂತ ಹೇಳ್ತಾ, ನೀವು ನನ್ನನ್ನು ಮಾರ್ಗದರ್ಶನ ಇಟ್ಟುಕೊಂಡಲ್ಲಿವರೆಗೆ ಮಾತ್ರ ಈ ಮಾತು, ಬಿಟ್ಟರೆ ಮತ್ತೆ ಇದೇ ಇಲ್ಲ. ಹಾಗೆ ಆ ನೈತಿಕ ಒಂದು ಜವಾಬ್ದಾರಿಯನ್ನು ಹಂಚಿಕೊಳ್ಳುತ್ತಾ ತಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ಸಲ್ಲಿಸಿ, ಶ್ರೀನಾಥನಿಗೆ ಸಂತೋಷ ಆಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈ ಜಿಲ್ಲೆಯವರು ಬರುವುದೇ ಇದಕ್ಕೆ ಹೇಗಾಗಿದೆ ನೋಡುವ ಅಂತ, ಇದು ಅದಕ್ಕಿಂತ ಒಳ್ಳೆಯದಾಗೋದೇ ಕೆಟ್ಟದಾಗಿದೋ ಅಂತ ಏನು ಹೇಳುವಂಥದ್ದಿಲ್ಲ. ನಮ್ಮ ಈ ಸಮ್ಮೇಳನದ ಬಗ್ಗೆ ಮಾದರಿ ಅಂತಲೇ ನೀವು ಹೇಳ್ಬೋದು, ಉಳ್ಳಾಲ ತಾಲೂಕಿನ ಸಮ್ಮೇಳನ ಅಂತ ಹೇಳ್ತಾ, ಯಾಕೆಂದ್ರೆ ನಾನು ನಿಮಗೂ ಸಂಬಂಧಪಟ್ಟವನೇ, ನಿಮಗೂ ಸಂಬಂಧಪಟ್ಟವನಾದ್ದರಿಂದ ಈ ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟ ಮತ್ತು ಬಹಳ ಪ್ರೀತಿಯಿಂದ ಕೇಳಿದೆ ನಿಮಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆ. ಸರ್, ಇಬ್ಬರು ಮಾತ್ರ ಹೋಗ್ತಾರೆ, ದೂರಕ್ಕೆ ಹೋಗೋರು, ಉಜಿರೆ ಹೋಗ್ತಾರೆ. ಒಬ್ಬರು ಹರೇಕಳ ರಾಮಕೃಷ್ಣ ಪ್ರೌಢಶಾಲೆಯ ಸ್ಕೌಟ್ ಗೈಡ್ ಮಕ್ಕಳು ಇಲ್ಲಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ.ಕೆ ಅವರು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬೆಳಗಿಂದ ಇಷ್ಟೊತ್ತು ತನಕ ನಮಗೆ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ ಸೌಜನ್ಯ ಗೈಡ್ ದಳ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ. ಮತ್ತು ಅಂಗನವಾಡಿಯವರೆಲ್ಲ ಇರ್ತಾರೆ. ಶಾಲಿನಿ ಮೇಡಮ್, ಸೀತಾ ಅವರು ಇದ್ದೀರಾ? ಶಂಕರಿ ಅವರು ಮೇಲ್ವಿಚಾರಕರು ಇಲ್ಲ. ಶಾಲಿನಿ ಅವರು, ಶಂಕರಿ ಅವರು, ಸೀತಾ ಅವರು ಇಲ್ಲ. ಫ್ಲೇವಿ ಅವರಿದ್ದಾರಾ? ಮುಖ್ಯ ಅತಿಥಿ ಅಭ್ಯಾಗತರಾಗಿ ನಮ್ಮೊಂದಿಗಿದ್ದಾರೆ. ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಉಳ್ಳಾಲ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ, ಇದರ ಸಮಾರೋಪ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರು, ಮಾರ್ಗದರ್ಶಕರು ಆಗಿರುವಂಥ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡರವರೇ, ಹಾಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಹಾಗೆ ಎಲ್ಲ ಕನ್ನಡದ ಅಭಿಮಾನಿಗಳೇ, ಪ್ರಥಮವಾಗಿ ಈ ಒಂದು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿರುವ ಮಂಗಳ ಸಭಾಂಗಣದಲ್ಲಿ ಆಯೋಜಿಸಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಹಾಗೆ ಇಲ್ಲಿನ ಎಲ್ಲ ಶಿಕ್ಷಕೇತರ ಬಂದ ವಿದ್ಯಾರ್ಥಿಗಳಿಗೆ ಒಂದು ಗೌರವವನ್ನು ಹೆಚ್ಚಿಸುವಂಥ ಒಂದು ಈ ಕಾರ್ಯಕ್ರಮಕ್ಕಾಗಿ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ ಬಯಸ್ತಾ ಇದ್ದೇನೆ. ಈಗಾಗಲೇ ಸಮಾರಂಭದ ಸಮಾರೋಪ ಭಾಷಣವನ್ನು ಪ್ರೊಫೆಸರ್ ಚಿನ್ನಪ್ಪಗೌಡರು ಮಾಡಿರ್ತಾರೆ. ಅವರು ಮಾತಾಡಿದ ಮೇಲೆ ನಾವು ಹೇಗೆ ಮಾತಾಡಬೇಕು ಅಂತ ಭಾಳಷ್ಟು ಕಷ್ಟ ಆಗ್ತದೆ. ಭಾಳಷ್ಟು ಸಮಾರಂಭಗಳಲ್ಲಿ ಹಾಗೆ ಯೋಚನೆ ಮಾಡ್ತಾ ಇದೆ. ಅದಲ್ಲದೆ ಎಲ್ಲ ಸಾಹಿತಿಗಳ ಮಧ್ಯದಲ್ಲಿ ನಾನು ಯಾವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಮಾತಾಡಬೇಕಂತಲೇ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಭಾಳ ಯಶಸ್ವಿಯಾಗಿ ಸಂಘಟಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲೆಲ್ಲ ಕನ್ನಡದ ಒಂದು ಕಂಪನ್ನು ಪಸರಿಸುವಂತೆ ತಾವುಗಳು ಮಾಡಿದ್ದೀರಿ. ಸೊ ಆದರೆ ಭಾಳಷ್ಟು ವಿದ್ಯಾರ್ಥಿಗಳು, ನಮ್ಮ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು. ಆದರೆ ಈಗಾಗಲೇ ಪರೀಕ್ಷೆಗಳು ಆರಂಭವಾಗಿದೆ. ನಾಳೆ ನಾಡದಲ್ಲಿ ಪರೀಕ್ಷೆಗಳು ಆರಂಭವಾಗುವುದರಿಂದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಿಲ್ಲ. ಅವರಿಗೊಂದು ಈ ಒಳ್ಳೆಯ ಅವಕಾಶ ತಪ್ಪಿತು ಅಂತ ನಾನು ಹೇಳಬೇಕಾಗ್ತದೆ. ಯಾಕೆಂದರೆ ಬೆಳಿಗ್ಗೆಯಿಂದಲೇ ಭಾಳಷ್ಟು ಗೋಷ್ಠಿಗಳು ಈ ಕಾರ್ಯಕ್ರಮದಲ್ಲಿ ನಡೆದಿವೆ. ಭಾಳಷ್ಟು ಯುವ ಸಾಹಿತಿಗಳಿಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ ಮತ್ತು ಅವರ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂಥ ಒಂದು ವ್ಯವಸ್ಥೆಯನ್ನು ತಾವು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟಿದ್ದೀರಿ. ಸೊ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಉಳ್ಳಾಲ ತಾಲೂಕಲ್ಲಿ ಇದ್ದು, ಉಳ್ಳಾಲ ತಾಲೂಕು ಈಗಾಗಲೇ ಭಾಳಷ್ಟು ಪ್ರಗತಿಯನ್ನು ಕಾಣ್ತಾ ಇದೆ. ಭಾಳ ವೇಗವಾಗಿ ಪ್ರಗತಿಯನ್ನು ಕಂಡು ಇಂಥ ಒಂದು ಕನ್ನಡವನ್ನು
ಪಸರಿಸುವಂಥ ಕಾರ್ಯಕ್ರಮ ಈ ಉಳ್ಳಾಲ ವಲಯದಲ್ಲಿ ನಡೀತಾ ಇರೋದು ನಮಗೆಲ್ಲ ಭಾಳಷ್ಟು ಹೆಮ್ಮೆ. ಈಗಾಗಲೇ ಪ್ರೊಫೆಸರ್ ಚಿನ್ನಪ್ಪಗೌಡರು ಹೇಳಿದಾಗೆ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು. ಅದು ನಮ್ಮ ವಿಶ್ವವಿದ್ಯಾನಿಲಯದಲ್ಲೇ ಆಗಿರುವುದಂತೂ ನಮಗೆಲ್ರಿಗೂ ಹೆಮ್ಮೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮದಿಂದಾಗಿ ಕನ್ನಡವನ್ನು ನಮ್ಮ ಉಳ್ಳಾಲ ವಲಯ ಎಲ್ಲ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅದನ್ನು ಗುರುತಿಸುವಂಥ ಒಂದು ವ್ಯವಸ್ಥೆ ಈ ಕಾರ್ಯಕ್ರಮದಿಂದ ಆಗಿದೆ. ಯಾಕೆಂದರೆ ಅದು ಮಂಗಳೂರು ವಿಶ್ವವಿದ್ಯಾನಿಲಯದ ಮುಖಾಂತರ ಇದು ದೇಶದಾದ್ಯಂತ ಎಲ್ಲರಿಗೂ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸುವಂಥ ಒಂದು ಕೆಲಸ ಕಾರ್ಯ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಭಾಷೆ ಒಂದು ಮಾಧ್ಯಮ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಭಾಷೆಯ ಮುಖಾಂತರ ನಮ್ಮ ಅನಿಸಿಕೆಗಳನ್ನು, ಭಾವನೆಗಳನ್ನು ಹಂಚಿಕೊಡ್ಲಿಕ್ಕೆ ಕೂಡ ನಮಗೆ ಬಹಳಷ್ಟು ಸಹಕಾರಿಯಾಗುವಂಥ ಒಂದು ಭಾಷೆಯ ಬಗ್ಗೆ. ಸೊ ಈ ಭಾಷೆಯ ಮುಖಾಂತರವೇ ಅಭಿವೃದ್ಧಿ ಆಗ್ತದೆ ಅಂತಲ್ಲ. ಈಗ ರಷ್ಯಾ ನೋಡ್ಬೋದು, ಜಪಾನ್ ನೋಡ್ಬೋದು, ಜರ್ಮನಿ ನೋಡ್ಬೋದು. ಅವರವರ ಭಾಷೆಗಳ ಮುಖಾಂತರವೇ ಅವರು ಇಂದು ಅಭಿವೃದ್ಧಿ ಹೊಂದಿರುವ ದೇಶವಾಗಿ ಗುರುತಿಸಿಕೊಂಡಿದೆ. ಸೊ ಅದರಿಂದ ಕನ್ನಡ ಭಾಷೆ ಆದರೂ ಕೂಡ ಕನ್ನಡ ಭಾಷೆಯನ್ನು ನಾವು ಗೌರವಿಸುತ್ತಾ ಕನ್ನಡ ಭಾಷೆಯ ಮುಖಾಂತರ ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಕೂಡ ಅಭಿವೃದ್ಧಿ ಮಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಭಾಳಷ್ಟು ಸಲ ಕನ್ನಡ ಭಾಷೆ, ಕನ್ನಡವನ್ನು ಉಪಯೋಗಿಸಲಿಕ್ಕೆ ಭಾಳಷ್ಟು ಜನ ಹಿಂಜರಿತವನ್ನು ಮಾಡುತ್ತಾ ಇರುವುದನ್ನು ಕೂಡ ಗಮನಿಸ್ತಾ ಇದ್ದೇವೆ ನಾವು. ಈ ಶಾಲೆಗಳಲ್ಲಿ ತಾವು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಕೂಡ. ಶಾಲೆಗಳಲ್ಲಿ, ಅದು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಎರಡನೇ ಲ್ಯಾಂಗ್ವೇಜ್ಗೆ ಬಂದಾಗ ಅದು ಕನ್ನಡವನ್ನು ಆಯ್ಕೆ ಮಾಡೋರು ಭಾಳಷ್ಟು ಕಡಿಮೆ ಇರ್ತಾರೆ. ಹಿಂದಿ, ಸಂಸ್ಕೃತ ಬಗ್ಗೆ ಭಾಳಷ್ಟು ಆಲೋಚನೆಗಳನ್ನು ಮಾಡ್ತಾರೆ. ಈಗ ನಾವು ನೋಡ್ತಾ ಇದ್ದೇವೆ, ಮಕ್ಕಳಿಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಮತ್ತು ಕನ್ನಡದಲ್ಲಿ ಬರೀಲಿಕ್ಕೆ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಒಂದು ಅಧ್ಯಯನ ಕೂಡ ಆಗಬೇಕು. ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಎಷ್ಟು ಜನ ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ. ಸೊ ಇದರ ಬಗ್ಗೆ ನಾವು ಗಮನ ಹರಿಸಬೇಕು. ಯಾಕೆಂದರೆ ಒಂದು ಕಡೆ ನಾವು ಬೆಳವಣಿಗೆಯ ಕಡೆ ಕನ್ನಡವನ್ನು ಬೆಳೆಸಬೇಕು ಅಂತ ನಾವು ಎಲ್ಲರೂ ಕಾರ್ಯಪ್ರವೃತ್ತರಾಗಿರುವ ಸಂದರ್ಭದಲ್ಲಿ ಇಂಥ ವಿಷಯಗಳ ಬಗ್ಗೆ ಕೂಡ ನಾವು ಗಮನವನ್ನು ಹರಿಸಬೇಕಾಗ್ತದೆ. ಸೊ ಇದರ ಬಗ್ಗೆ ನಾವು ಇಂಥ ಸಂದರ್ಭಗಳಲ್ಲಿ ಆಲೋಚನೆಗಳನ್ನು ಮಾಡಬೇಕಾಗ್ತದೆ. ಹಾಗೆ ತಾವುಗಳು ಸಾಮರಸ್ಯದ ಒಂದು ಸಾಹಿತ್ಯವನ್ನು, ಸಾಮರಸ್ಯಕ್ಕಾಗಿ ಸಾಹಿತ್ಯ ಅಂತ ಒಂದು ಒಳ್ಳೆಯ ಒಂದು ಟ್ಯಾಗ್ ಇಟ್ಕೊಂಡ್ಬಿಟ್ಟು ತಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರಿ. ಇದರ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದ ಸಂಘಟಕರಿಗೆ ನಾನು ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಚಟುವಟಿಕೆಗಳು ಬಹಳ ಪಾರದರ್ಶಕವಾಗಿ, ಶಿಸ್ತುಬದ್ಧವಾಗಿ ನಡೆಯಬೇಕು ಅಂತ ಹೇಳಿದರೆ ಅದಕ್ಕೂ ಒಂದು ಕಾರಣ ನಮ್ಮ ಕಿಶೋರ್ ಕುಮಾರ್ ಸರ್ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಯಾಕೆಂದರೆ ಕೇವಲ ಆಡಳಿತದಲ್ಲಿ ಮಾತ್ರ ಅಲ್ಲ, ದೈಹಿಕ ಶಿಕ್ಷಣ ವಿಭಾಗದಲ್ಲಿ ನಿರ್ದೇಶಕರಾಗಿ ನಮ್ಮ ವಿಶ್ವವಿದ್ಯಾನಿಲಯವನ್ನು ಅಂತಾರಾಷ್ಟ್ರೀಯ ಮಟ್ಟದ ಕೊಂಡೋದಂಥ ಒಬ್ಬ ಕೀರ್ತಿಗೆ ಪಾತ್ರರಾದಂಥ ನಿರ್ದೇಶಕರಂದರೆ ಅದು ಕಿಶೋರ್ ಕುಮಾರ್ ಸಿಕೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು 1-2 ಮಾತುಗಳನ್ನ ಆಡಿದಿರಿ ಸರ್. ತಮಗೆ ಹೃದಯಾಂತರಾಳದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಮುಖ್ಯ ಅತಿಥಿಗಳ ಪೀಠದಲ್ಲಿ ಮತ್ತೊಬ್ಬರು ಶ್ರೀ ಸಂತೋಷ್ ಅನಂತಪುರ ಸರ್, ದಯವಿಟ್ಟು ತಾವುಗಳು 1-2 ಮಾತಾಡಬೇಕು ಅಂತೇಳಿ ಪ್ರೀತಿಯಿಂದ ವಿನಂತಿ ಮಾಡ್ತೇವೆ. ಒಂದಿಷ್ಟು ನನ್ನ ಚಿಂತನೆಗಳು ಹೀಗಿದ್ದಾವೆ. ಪ್ರಾಯಶಃ ಇದು ನಾನೊಬ್ಬ ಅಕಾಡೆಮಿಕ್ ವಲಯದಿಂದ ಬಂದವನಲ್ಲ, ನಾನ್ ಅಕಾಡೆಮಿಕ್ ವಲಯದಿಂದ ಬಂದಿರೋದ್ರಿಂದ ತುಸು ಭಿನ್ನವಾಗಿರುತ್ತೆ ನನ್ನ ಚಿಂತನೆಗಳು. ಸಾಹಿತ್ಯದಲ್ಲಿ ಅಕಾಡೆಮಿಕ್ ಮತ್ತು ನಾನ್ ಅಕಾಡೆಮಿಕ್ ಜೊತೆಯಾಗಿ ಸಾಗಿದ್ರೇ ಅದಕ್ಕೊಂದು ರೀತಿಯ ಚಂದ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಈಗಿನ ಬಹುತೇಕ ಲೇಖಕರು ನಾನ್ ಅಕಾಡೆಮಿಕ್ ವಲಯದಿಂದ ಬಂದವರು. ಅಲ್ಲಿ ಅವರು ಕಾಣುವ ವಸ್ತುಸ್ಥಿತಿಗಳನ್ನು, ಅನುಭವಿಸುವ ಅನುಪಾತಗಳನ್ನು ಸಾಹಿತ್ಯ ಮುಖೇನ ಹೊರತರುತ್ತಿರುವುದು ಆಶಾದಾಯಕ ಬೆಳವಣಿಗೆ. ಈ ಸೂತ್ರ ಓದುಗ ವಲಯಕ್ಕೆ ಹೊಸ ಸಾಹಿತ್ಯ ಮಾದರಿಯನ್ನು ಪರಿಚಯಿಸಿದ್ದಲ್ಲದೆ ಕನ್ನಡ ಸಾಹಿತ್ಯವನ್ನು ನಿಂತ ನೀರಾಗದಂತೆ ಮಾಡುವಲ್ಲಿಯೂ ಯಶಸ್ವಿಯಾಗಿದೆ. ಸಿದ್ಧ ಸೂತ್ರಗಳನ್ನು ಒಡೆದು ಕಡಿಯುವಂತಹ ಕಥನ ಕ್ರಮಗಳು, ಚಿಂತನಾ ರೀತಿಗಳು ಇಂದು ಹೆಚ್ಚೇ ಹರಿಯುತ್ತಿವೆ. ಇದು ಸಾಹಿತ್ಯ ಸಾಗುವ ಹಾದಿಯನ್ನು ಮತ್ತು ಅದರ ಏರುಗತಿಯನ್ನು, ಮುಂದಿನ ದಿಶೆಯನ್ನು ಸೂಚಿಸುವ ಮಾಪಕ. ಕಟ್ಟಿದ್ದನ್ನು ಕೆಡವಿದಾಗಲೇ ಹೊಸತೊಂದನ್ನು ಕಟ್ಟಲು ಸಾಧ್ಯ. ಆ ನಿಟ್ಟಿನಲ್ಲಿ ಹೊಸ ಚಿಂತನೆ ಮಾದರಿಗಳನ್ನು ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ. ಸಾಹಿತ್ಯ ಸಮ್ಮೇಳನಗಳು ಯಾಕೆ ಬೇಕು ಅಂತ ಕೇಳೋರಿದ್ದಾರೆ. ಸಾಹಿತ್ಯ ಉಳಿಯಲು, ಬೆಳೆಯಲು, ಆಸಕ್ತರಿಗೆ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಸಾಹಿತ್ಯ ಸಮ್ಮೇಳನ ನಡೆಸುವ ಅಗತ್ಯ ಖಂಡಿತವಾಗಿಯೂ ಇದೆ.
ಕನ್ನಡ ಭಾಷೆಯ ಉಳಿಯುವಿಕೆ ದೃಷ್ಟಿಯಿಂದ ಕೂಡ ಸಾಹಿತ್ಯ ಸಮ್ಮೇಳನಗಳು ಅಗತ್ಯ ಎನ್ನುವುದು ನನ್ನ ಭಾವನೆ. ಕನ್ನಡಿಗರನ್ನು ಒಗ್ಗೂಡಿಸುವಲ್ಲಿ ಮತ್ತು ಒಗ್ಗಟ್ಟಿನಿಂದ ಇರುವಂತೆ ಮಾಡುವಲ್ಲಿಯೂ ಸಮ್ಮೇಳನಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಸಾಹಿತ್ಯ ಸಮ್ಮೇಳನಗಳು ರಚನಾತ್ಮಕವಾಗಿರಬೇಕಾದದ್ದು ಬಹಳ ಮುಖ್ಯ. ಅದು ಈ ಹೊತ್ತಿನ ಸತ್ಯ ಕೂಡ. ಭಾಷೆ ಹೃದಯ ಮತ್ತು ಮನಸ್ಸುಗಳನ್ನು ಒಂದುಗೂಡಿಸುತ್ತದೆ ನಿಜ. ಗಡಿ ರೇಖೆಗಳನ್ನು ಕೂಡ ಕರಗಿಸಿ ಬಿಡುತ್ತದೆ. ಭಾಷೆ ಮೂಲಕ ಕಟ್ಟಲೂಬಹುದು, ಕೆಡವಲೂ ಸಾಧ್ಯ. ಭಾಷೆ ಬೆಂಕಿಯಂತೆ, ಒಲೆಯನ್ನು ಉರಿಸಿ ಹೊಟ್ಟೆಯನ್ನು ತಂಪಾಗಿಸುವಂತೆ, ನಂಬಿದ ದೇವರ ಗೂಡನ್ನು ಬೆಳಗಿಸುವ ಜ್ಯೋತಿಯಾಗುವಂತೆ, ಮನುಷ್ಯ ಬಂಧಗಳ ನಡುವೆ ಒಡಕನ್ನು ಸೃಷ್ಟಿಸುವ ಜ್ವಾಲೆಯೂ ಆಗುವಂತೆ. ಯಾವುದು ಹಿತ ನಮಗೆ? ಆ ವಿವೇಚನೆ ನಮಗೆ ಮುಖ್ಯ. ಈ ಕಾರಣಗಳಿಂದಲೂ ಕೂಡ ಸಾಹಿತ್ಯ ಸಮ್ಮೇಳನಗಳು ಮಹತ್ತನ್ನು ಪಡೆದುಕೊಂಡಿವೆ. ಸಾಹಿತ್ಯ ಸಮ್ಮೇಳನಗಳನ್ನು ಅರ್ಥಪೂರ್ಣವಾಗಿ ನಡೆಸಬೇಕಾಗತ್ತೆ. ಜೊತೆಗೆ ಸಾಹಿತ್ಯ ಮತ್ತು ಸಾಹಿತಿಗಳ ಬೆಳವಣಿಗೆಗೂ ಕೂಡ ಸಹಕಾರಿಯಾಗುವಂತಹ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಅದೊಂದು ರೀತಿಯ ರಚನಾತ್ಮಕವಾದ ಸಮ್ಮೇಳನ ಆಗಿಬಿಡುತ್ತೆ. ಉದಾಹರಣೆಗೆ ಕೃಷಿಕರಿಗೆ ಮತ್ತು ವನಸಿರಿಗೆ ಸಂಬಂಧಿಸಿದ ಗೋಷ್ಠಿಗಳನ್ನು ನಡೆಸಿಕೊಳ್ಳುವುದು ಮತ್ತು ಅವರನ್ನು ಸಾಹಿತ್ಯದ ತಕ್ಕೆಯೊಳಗೆ ಸೇರಿಸಿಕೊಳ್ಳುವಂಥದ್ದು. ಕಲಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಕಲೆಗಳ ಬೆಳವಣಿಗೆಗೆ ಸಹಾಯ ಮಾಡುವುದು, ಜೊತೆಗೆ ಕಲಾವಿದರನ್ನು ಪ್ರೋತ್ಸಾಹಿಸುವಂಥದ್ದು. ಸಾಹಿತ್ಯ, ಸಂಗೀತ, ನೃತ್ಯ, ಹರಿಕತೆ ಮುಂತಾದ ಕಲಾ ಪ್ರಕಾರಗಳು ಒಂದಕ್ಕೊಂದು ಪೂರಕವಾಗಿರುತ್ತವೆ. ಇದು ಸಾಹಿತ್ಯ ಮತ್ತು ಕಲೆಗಳಿಗೆ ವಿಶೇಷವಾದ ಸಂಬಂಧವಿದೆ ಅಂತ ತೋರಿಸ್ಕೊಡುತ್ತೆ. ಈ ನಿಟ್ಟಿನಲ್ಲಿ ಈ ಕಲಾ ಪ್ರಕಾರಗಳನ್ನು ಸಾಹಿತ್ಯ ಸಮ್ಮೇಳನಗಳ ಜೊತೆಗೆ ಬೆಸೆಯುವಂಥದ್ದು, ವಿವಿಧ ವಯೋಮಾನದವರಿಗೆ ಸಾಹಿತ್ಯ ಕಲಾ ಸ್ಪರ್ಧೆಗಳನ್ನು ಏರ್ಪಡಿಸಿ ಇವುಗಳಿಂದ ಭಾಷೆ ಮತ್ತು ಸಾಹಿತ್ಯದ ಉಳಿವಿಗೆ ಸಹಕಾರಿಯಾಗುವಂತಹ ಕಾರ್ಯಕ್ರಮಗಳನ್ನು ಕೂಡ ಮಾಡಿದರೆ ರಚನಾತ್ಮಕವಾದಂಥ ಸಮ್ಮೇಳನ ಮಾಡುವಂತಹ ಒಂದು ಕ್ರಿಯೆ ಆಗತ್ತೆ ಅನ್ನುವ ನಂಬಿಕೆ ನನ್ನದು. ಇಷ್ಟೆಲ್ಲ ಸಾಹಿತ್ಯ ಸಮ್ಮೇಳನಗಳು, ಇತರ ಕನ್ನಡ ಪರ ಕಾರ್ಯಕ್ರಮ ನಡೆಯುತ್ತಿದ್ದರೂ ಸಹ ಇಂದು ಕನ್ನಡದ ಸ್ಥಿತಿಗತಿಯ ಬಗ್ಗೆ ಚಿಂತಿಸುವ ಅಗತ್ಯವಿದೆ ಎಂದಾದರೆ ವಸ್ತುಸ್ಥಿತಿಯನ್ನು ಊಹಿಸಿಕೊಳ್ಬೇಕಾಗತ್ತೆ. ಪ್ರಾಯಶಃ ಈ ಕೆಲವು ಅಂಶಗಳನ್ನು ಅಳವಡಿಸಿ ರಚನಾತ್ಮಕವಾಗಿ ಮುಂದಡಿಯಿಟ್ಟರೆ ಹೊಸ ಮೈಲುಗಳನ್ನು ಸಾಹಿತ್ಯ ಸಮ್ಮೇಳನಗಳಲ್ಲಿ ಸೃಷ್ಟಿಸಬಹುದು. ಅಂಥ ಅವಕಾಶ ಉಳ್ಳಾಲ ತಾಲೂಕು ಘಟಕಕ್ಕೆ ಇದೆ ಅನ್ನೋದು ನನ್ನ ಭಾವನೆ. ಭಾಷೆ ಮೇಲಿನ ಹಿಡಿತ ಆಯಾ ಭಾಷೆಯ ಸಂಸ್ಕೃತಿಯ ಮೆರುಗನ್ನು ಹೆಚ್ಚಿಸುತ್ತದೆ. ಉದಾಹರಣೆಗೆ ನನ್ನನ್ನು ತಗೊಂಡ್ರೆ ನನ್ನ ಮನೆ ಮಾತು ತುಳು, ಮಾಧ್ಯಮ ಭಾಷೆ ಕನ್ನಡ, ವ್ಯಾವಹಾರಿಕ ಭಾಷೆ ಮಲಯಾಳ, ಔದ್ಯೋಗಿಕ ಭಾಷೆ ಇಂಗ್ಲೀಷ್, ಕಾರ್ಪೊರೇಟ್ ವಲಯದ ಭಾಷೆ ಹಿಂದಿ, ಒಟ್ಟಿಗೆ 5 ಭಾಷೆಯ ಪ್ರಭಾವ ನನ್ನ ಮೇಲೆ ಆಗುತ್ತೆ. ಈ ಥರದ ಅನುಭವ ನಿಮಗೆಲ್ಲರೂ ಕೂಡ ಆಗಿರುತ್ತೆ. ಜೊತೆಗೆ ಈ ಪ್ರದೇಶದ ಕೊಂಕಣಿ, ಹವ್ಯಕ, ಬ್ಯಾರಿ, ಕರಾಡ, ಕೊಡವ, ಅರೆಭಾಷೆ ಮತ್ತು ಈ ಪ್ರದೇಶದಲ್ಲಿ ಆಡುವಂಥ ಮಲಯಾಳ ಭಾಷೆಗಳ ಪ್ರಭಾವವು ಕೂಡ ಕನ್ನಡ ಭಾಷೆಯ ಮೇಲೆ ಸಾಕಷ್ಟಿದೆ. ಈ ಪರಿಸರದ ಸುತ್ತಮುತ್ತಲಿನ ಬಹುತೇಕ ಲೇಖಕ, ಬರಹಗಾರ, ಕವಿ, ಕಥೆಗಾರರ ಮಾತೃಭಾಷೆ ಕನ್ನಡವಲ್ಲ. ಹಾಗಿದ್ದು ನಮ್ಮ ಸಾಹಿತ್ಯ ಕೃಷಿ ಕನ್ನಡದಲ್ಲೇ. ಪರಿಸರದ ಬಹುಭಾಷೆಗಳು ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿ ಮತ್ತೊಂದು ಮಜಲಿಗೆ ಒಯ್ದಿದೆ ಎಂದರೆ ತಪ್ಪಾಗಲಾರದು. ಎಲ್ಲ ನದಿ ಹರಿದು ಸಾಗರಕ್ಕೆ ಸೇರುವಂತೆ ಆಯಾ ಭಾಷೆಯ ಸಂಸ್ಕೃತಿಗಳು ಕನ್ನಡ ಸಾಹಿತ್ಯ ಸಾಗರದಲ್ಲಿ ಬೆರೆತು ಕಲೆತು ಬಿಡುತ್ತವೆ. ಹಾಗಾಗಿಯೇ ಈ ಪ್ರದೇಶದ ಬರಹಗಾರರ ಬರವಣಿಗೆಯು ವಿಶಿಷ್ಟತೆಯಿಂದ ಕೂಡಿರುವುದು. ಇದು ಕನ್ನಡ ಸಾಹಿತ್ಯ ಲೋಕಕ್ಕೆ ಮಹತ್ತಾದ ಕೊಡುಗೆ. ಭಾಷೆಯ ಉಳಿಯುವಿಕೆ ನಮ್ಮ ಚಿಂತನ ಕ್ರಮದ ಮೇಲೂ ಅವಲಂಬಿತವಾಗಿದೆ. ಇಲ್ಲಿ ನೆರೆದಿರುವ ಬಹುತೇಕರು ನಾವು ಯೋಚಿಸುವುದು ನಮ್ಮ ಮಾತೃಭಾಷೆಯಲ್ಲಿ. ಹಾಗಿರುವುದರಿಂದಲೇ ಇಂದಿಗೂ ಆ ಭಾಷೆಗಳು ಉಸಿರಾಡುತ್ತಿರುವುದು. ಆದರೆ ಈಗಿನ ತಲೆಮಾರು ಹೆಚ್ಚಾಗಿ ಚಿಂತಿಸುವುದು ಆಂಗ್ಲ ಭಾಷೆಯಲ್ಲಿ. ಹಾಗಾಗಿ ಅವರ ಆಲೋಚನೆಗಳಲ್ಲಿ ಹೆಚ್ಚಿನ ವ್ಯತ್ಯಾಸವಿಲ್ಲ. ಆದರೆ ಬಹುಭಾಷೆಯನ್ನು ಆಡುವುದರ ಜೊತೆಗೆ ಅದೇ ಭಾಷೆಯಲ್ಲಿ ಚಿಂತಿಸಿ ಮತ್ತವುಗಳೆಲ್ಲವನ್ನೂ ಕನ್ನಡದಲ್ಲಿ ಪೋಣಿಸಿ ಸೃಷ್ಟಿಸುವ ಕಂಠೀಹಾರವು ತಾಯಿ ಭುವನೇಶ್ವರಿಗೆ ಬಹುಪ್ರಿಯವಾದದ್ದು. ಮುಂದಿನ ದಿನಗಳಲ್ಲಿ ಸಾಹಿತ್ಯ ಸಮ್ಮೇಳನಗಳು ಇನ್ನೂ ಹೆಚ್ಚು ರಚನಾತ್ಮಕವಾಗಿ ಸೃಜನಶೀಲವಾಗಿ ಮೂಡಿಬರಲಿ ಎಂಬ ಆಶಾಭಾವ ನನ್ನದು. ನನ್ನ ಸೀಮೆಯ ಸಾಹಿತ್ಯ ಪರಿಚಾರಕ, ವಿದ್ಯಾರ್ಥಿ ದಶೆಯಲ್ಲಿನ ಸ್ನೇಹಿತ, ಆ ಸ್ನೇಹವನ್ನು ಈಗಲೂ ಕಾಪಿಟ್ಟುಕೊಂಡ ಮಿತ್ರ ಧನಂಜಯ ಕುಂಬ್ಳೆ ಹಾಗೂ ಸ್ನೇಹ ಬಳಗದವರ ಒತ್ತಾಸೆಯ ಪರಿಣಾಮ ಪ್ರಪ್ರಥಮ ಉಳ್ಳಾಲ ತಾಲೂಕು ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯ ನೆಲೆಯಾಗಿ ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತಾಯಿತು. ಈ ಅವಕಾಶಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕ ಮತ್ತದರ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು.
ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮಸ್ಕಾರ. ಶ್ರೀ ಸಂತೋಷ್ ಅನಂತಪುರ ಅವರಿಗೆ ಕಾರ್ಯಕ್ರಮದ ಮುಂದಕ್ಕೆ ಎಲ್ಲರನ್ನು ಕೂಡ ಸನ್ಮಾನಿಸಿದವರು. ಅದು ಮಾತ್ರ ಅಲ್ಲದೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಭಾಳ ಒಳ್ಳೆಯ ಸಾಧನೆಯನ್ನು ಬರ್ತಾ ಇರುವಂತಹ, ಅದು ಮಾತ್ರ ಅಲ್ಲದೆ ಪುಣ್ಯಕೋಟಿ ಶಾಲೆ ಕೈರಂಗಳದಲ್ಲಿ ಅನ್ನ ಕೊಟ್ಟು ಶಿಕ್ಷಣ ಕೊಡುವಂಥ ಒಬ್ಬ ಧುರೀಣರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. TG ರಾಜಾರಾಮ್ ಭಟ್ರು, ಸಂಚಾಲಕರು, ಶಾರದಾ ಗಣಪತಿ ವಿದ್ಯಾಕೇಂದ್ರ. ದಯವಿಟ್ಟು ಒಂದು 2 ಮಾತುಗಳು ಸರ್, 2 ಮಾತು ಅಂದರೆ 1 ನಿಮಿಷ. ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದ ಅದ್ವಿತೀಯವಾದ ಪ್ರಥಮ ಸಾಹಿತ್ಯ ಸಮ್ಮೇಳನದ ಆಯೋಜನೆ ಮಾಡಿದ ಆತ್ಮೀಯರಾದ ಧನಂಜಯ ಕುಂಬ್ಳೆಯವರ ನೇತೃತ್ವ ಎಲ್ಲ ಸದಸ್ಯರೇ, ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಸಾಧಕರು ಅಲ್ಲದಿದ್ದರೂ ಕೂಡ ಒಂದಷ್ಟು ಜನ ಸಾಧಕರನ್ನು ಕರೆದು ವೇದಿಕೆಯಲ್ಲಿ ಸನ್ಮಾನ ಮಾಡುವ ಅದ್ವಿತೀಯವಾದ ಕೆಲಸವನ್ನು ಮಾಡಿದ್ದೀರಿ. ಈ ಅದ್ವಿತೀಯ ಕೆಲಸ ಎಲ್ಲ ಸಾಹಿತ್ಯ ಪರಿಷತ್ತಿನ ಎಲ್ಲ ಘಟಕಗಳು ಮಾಡುವಂತಾಗಲಿ ಎಂದು ನಾನು ಆಶೆ ಮಾಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಒಳ್ಳೆಯ ವಾಗ್ಮಿಗಳು, ನಮಗೆ ಅವರ ಬಗ್ಗೆ ಅಪಾರವಾದಂಥ ಪ್ರೀತಿ ಇದೆ, ಗೌರವ ಇದೆ, ಕೊಡುಗೆ ದಾನಿಗಳು ಕೂಡ. ನಾವು ಕೇಳದೇ ಅವರು ಕಾರ್ಯಕ್ರಮ ಶುಭವಾಗಲಿ ಅಂತೇಳಿ ಹಣವನ್ನು ಕೂಡ, ದೇಣಿಗೆಯನ್ನು ಕೂಡ ನೀಡಿದವರು, ಒಳ್ಳೆಯ ಮನಸ್ಥಿತಿಯವರು. ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿದ್ದಕ್ಕೆ ರಾಜಾರಾಮ್ ಭಟ್ರಿಗೆ ಜೋರಾದ ಚಪ್ಪಾಳೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಸಮ್ಮೇಳನಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ವೇದಿಕೆಯ ಮೇಲಿರುವ ಗಣ್ಯರಿಗೆ, ಸಭಾಂಗಣವನ್ನು ಅಲಂಕರಿಸಿರುವ ಎಲ್ಲರಿಗೆ ನಮಸ್ಕಾರಗಳು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಉಳ್ಳಾಲ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಗೌರವ 2023, ಸಮ್ಮೇಳನಾಧ್ಯಕ್ಷೀಯ ಗೌರವ ಶ್ರೀಮತಿ ಶ್ಯಾಮಲಾ ಮಾಧವ. ಸಾಹಿತ್ಯ ರಂಗದಲ್ಲಿ ಉಳ್ಳಾಲ ಸೋಮೇಶ್ವರದಂತಹ ನಗರದ ಹೊರವಲಯದ ಹೆಸರನ್ನು ಬೆಳಗಿದ ಮಹಿಳೆಯರು ಕೆಲವರು. ಅಂತಹ ವಿರಳ ಪಂಕ್ತಿಯಲ್ಲಿ ತಮ್ಮದು ಮಹತ್ವದ ಹೆಸರು. ಎಳವೆಯಿಂದಲೇ ಜೀವನ ಕಂಡಿಕೊಂಡು ಬಂದಿರುವ ಆಳ ಓದಿನ ಶಿಸ್ತು ತಮ್ಮನ್ನು ಸೃಜನಶೀಲ ಬರಹಗಾರ್ತಿಯನ್ನಾಗಿಸಿತು. ಸ್ತ್ರೀಪರ ಕಾಳಜಿ, ಧೋರಣೆಗಳನ್ನು ಬರಹದ ಧಾತುವನ್ನಾಗಿಸಿಕೊಂಡು ಕನ್ನಡಕ್ಕೆ ಬಹು ಸೊಗಸಾದ ಕೃತಿರತ್ನಗಳನ್ನು ಕಾಣಿಕೆಯನ್ನಾಗಿ ನೀಡಿದ್ದೀರಿ. ನಿಮ್ಮ ಬಹುಭಾಷಾ ಒಡನಾಟವು ಬೇರೆ ಬೇರೆ ಭಾಷೆಗಳಿಂದ ಮೌಲಿಕ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ತರಲು ಕಾರಣವಾಯಿತು. ಇದು ಕನ್ನಡದ ಸದ್ಯದ ಅವಶ್ಯಕತೆಯೂ ಹೌದು. ಅನುವಾದ ರಂಗದಲ್ಲಿ ಅಧ್ಯಯನಶೀಲ ಬದ್ಧತೆಯನ್ನಿಟ್ಟುಕೊಂಡು ತಾವು ಕನ್ನಡಕ್ಕೆ ಭಾಷಾಂತರಿಸಿದ ಗ್ರಂಥಗಳು ಕನ್ನಡದ ವ್ಯಾಪ್ತಿಯನ್ನು ವಿಸ್ತರಿಸಿದೆ ಎಂದರೆ ಅತಿಶಯವಾಗದು. ಹೆಚ್ಚು ಸದ್ದುಗದ್ದಲವಿಲ್ಲದೆ ಒಂದು ಆತ್ಮತೃಪ್ತಿಯ ತಪಸ್ಸಿನಂತೆ ಸಾಹಿತ್ಯದ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ತಮ್ಮ ಸೃಜನಶೀಲತೆಯ ಔನ್ನತ್ಯ, ರಚನಾತ್ಮಕ ಪ್ರತಿಭಾ ಸಂಪನ್ನತೆ, ಜೀವನ ಶಿಸ್ತು, ಸಾಹಿತ್ಯಿಕ ತೊಡಗಿಸಿಕೊಳ್ಳುವಿಕೆಯನ್ನು ಪರಿಗಣಿಸಿ ಉಳ್ಳಾಲ ತಾಲೂಕು ಪ್ರಥಮ ಸಾಹಿತ್ಯ ಸಮ್ಮೇಳನದ ಗೌರವವನ್ನು ನೀಡಿರುವ ಸಂತೃಪ್ತಿ ನಮಗಿದೆ. ಈ ಅಮೂಲ್ಯ ಕ್ಷಣವನ್ನು ಅಮರವನ್ನಾಗಿಸಲು ತಮಗೆ ಸಲ್ಲಿಸುವ ಅಭಿಮಾನಪೂರ್ವಕ ಸಮ್ಮೇಳನಾಧ್ಯಕ್ಷೀಯ ಗೌರವ. ಭವಿಷ್ಯ ಭವ್ಯವಾಗಲಿ. ಅಧ್ಯಕ್ಷರು ಮತ್ತು ದಿನಾಂಕ 17/3/2023. ನಮ್ಮ ಘಟಕದ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಪದಾಧಿಕಾರಿಗಳು ಒಮ್ಮೆ ಗ್ರೂಪ್ ಫೋಟೋಕ್ಕೆ ಅವರಿಗೆ ಸನ್ಮಾನ ಮಾಡುತ್ತಾ ನಾವೆಲ್ಲರೂ ನಿಂತ್ಕೊಂಡು ಅವರನ್ನು ಗೌರವಿಸೋಣ ಅಂತೇಳಿ ವಿನಂತಿ ಮಾಡಿಕೊಳ್ತಾ ಸನ್ಮಾನ ಪತ್ರವನ್ನು ವಾಚಿಸಿದಂಥ ಕೃಷ್ಣಕುಮಾರ್ ಕಮ್ಮಜೆ ಅವರಿಗೆ ಹೃದಯಾಂತರದ ಧನ್ಯವಾದಗಳು ಸರ್. ತಾವು ಕೂಡ ವೇದಿಕೆಗೆ ಬರಬೇಕು. ಈಗ ಸಮ್ಮೇಳನಾಧ್ಯಕ್ಷರಿಗೆ ಸನ್ಮಾನ ನಡೀತಾ ಇದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಬೆಳಗ್ಗೆ ಸರಿಯಾಗಿ 8:15ಗೆ ಬಂದವರು ಇಷ್ಟು ಹೊತ್ತುಗಳ ಕಾಲ ನಮ್ಮೊಂದಿಗೆ ಉಪಸ್ಥಿತರಿದ್ದು ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡುವುದರೊಂದಿಗೆ ಅದ್ಭುತ ಮಾತುಗಾರಿಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಸಮ್ಮೇಳನ ಅಧ್ಯಕ್ಷರು ಶ್ರೀಮತಿ ಶ್ಯಾಮಲಾ ಮಾಧವ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವ. ಇದು ಉಳ್ಳಾಲ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ನಡೆಯತಕ್ಕಂಥ ಈ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ಸಹೋದರರಿದ್ದರೂ ಕೂಡ ವೇದಿಕೆಗೆ ಬರಬೇಕು. ಶ್ರೀಯುತ NG ಮೋಹನ್ ಅವರ ಸಹೋದರಿಯವರು. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನಪಿಸಿಕೊಳ್ತಾ, ಅವರ ಕುಟುಂಬಸ್ಥರನ್ನು ಕೂಡ ನೆನಪಿಸಿಕೊಳ್ತಾ, ಹಲವಾರು ಸಾಧಕ ಕುಟುಂಬವನ್ನು ಹೊಂದಿದಂಥ ದೊಡ್ಡ ಕುಟುಂಬ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀಮತಿ ಶ್ಯಾಮಲಾ ಮಾಧವ ಅವರಿಗೆ ಜೋರಾದ ಕರತಾಳದೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸನ್ಮಾನವನ್ನು ಮಾಡ್ತಾ ಇದ್ದೇವೆ.
ಮತ್ತು ಇಡೀ ದಿವಸದಲ್ಲಿ ಇಲ್ಲಿನ ನಮ್ಮ ಈ ಘಟಕವು ಉಳ್ಳಾಲ ತಾಲೂಕು ಘಟಕ ಯಾವ ರೀತಿಯಲ್ಲಿ ಕನ್ನಡದ ಕೆಲಸಗಳನ್ನು ಮಾಡುತ್ತಿದೆ ಅಂತ ನಾವೆಲ್ಲ ಅರಿತಿದ್ದೇವೆ. ತುಂಬ ಸಂತೋಷದ ವಿಷಯ. ಈ ಕಾರ್ಯ ಇನ್ನು ಮುಂದಕ್ಕೂ ನಡೀತಾ ಇರಲಿ, ಹೆಚ್ಚು ಹೆಚ್ಚು ಸಾಹಿತ್ಯ ಸಾಧನೆ ನಮ್ಮ ಊರಲ್ಲಿ ಸಾಧ್ಯವಾಗಲಿ ಅಂತ ನಾನು ಹಾರೈಸ್ತೇನೆ. ಹಾಗೆ ಇಂದಿನ ಸಮ್ಮೇಳನದ ಮುಖ್ಯ ಉದ್ದೇಶವಾದ ಸಾಮರಸ್ಯ ಸಾಧನೆ. ನಮ್ಮ ಡಾಕ್ಟರ್ ಚಿನ್ನಪ್ಪಗೌಡರು ಹೇಳಿದ ಹಾಗೆ ನಮ್ಮ ಊರಲ್ಲಿ ಸಾಮರಸ್ಯಕ್ಕೆ ಯಾವ ಕೊರತೆಯೂ ಇಲ್ಲ. ಹಾಗೆ ನಮ್ಮ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಈ ಸಾಮರಸ್ಯ ಎಂಬುದು ಬೆಳೆದು ಬರಲಿ. ಎಲ್ಲರೂ ಮಾನವೀಯತೆ ಒಂದನ್ನೇ ನಂಬಿ ನಡೆಯಲಿ. ಬೇರೆ ಯಾವ ಧರ್ಮವೂ ನಮಗೆ ಅಗತ್ಯ ಇಲ್ಲ. ಸಾಮರಸ್ಯ ಬೇಕಾದದ್ದು, ಮಾನವತೆ ಬೇಕಾದದ್ದು. ಮಾನವೀಯರಾಗಿದ್ದರೆ ಸಾಕು, ಅಷ್ಟೇ ನನ್ನ ಅಭಿಪ್ರಾಯ. ಎಲ್ಲರೂ ಒಳಿತಾಗಿದ್ದು ದೇಶಕ್ಕೆ ಒಳಿತಾಗುವಂಥ, ನಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ಮಕ್ಕಳಿಗೆ ಯಾವುದು ಒಳಿತು ಅದನ್ನು ನೋಡಿಕೊಂಡು ನಮ್ಮ ಭವಿಷ್ಯವನ್ನು ನಾವು ರೂಪಿಸೋಣ. ಎಲ್ಲ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ಟು ನಿಮಗೆಲ್ಲರಿಗೆ ನಾನು ಯಾವ ವಿಷಯದಲ್ಲಿ ಈಗ ಮಾತಾಡಲಿಕ್ಕೆ ಹೋಗೋದಿಲ್ಲ, ಅಷ್ಟು ಸಾಕು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಕವಿ ಸಮಯ ನಡೆಯಿತು, ಚೇತನ್ ಅವರದ್ದು. ಚೇತನ್ ಇದ್ದಾರಾ ಗೊತ್ತಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಖುಷಿಯಾಯಿತು. ಮತ್ತು ನಾನು ಮುಖ್ಯವಾಗಿ ಧನಂಜಯ ಕುಂಬ್ಳೆ ಅವರನ್ನು ಮೆಚ್ಚು ನುಡಿಗಳನ್ನು ಆಡಲೇಬೇಕು. ಅವರು ತುಂಬ ಶ್ರಮಿಸಿ ಈ ವಿಷಯವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ, ಮುಂದೆಯೂ ಮಾಡ್ತಾರೆ ಎಂಬ ನಂಬಿಕೆ ನನಗೆ ಇದೆ. ನಿಮಗೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು. ಪ್ರೀತಿ. ಉಳ್ಳಾಲ ಮೊದಲ ಸಮ್ಮೇಳನ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಲಿಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಶ್ಯಾಮಲ ಮಾಧವ್ ಅವರು. ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವ ಸೂಚಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಬೆಳಗ್ಗಿನಿಂದ ಇಲ್ಲಿಯವರೆಗೆ ನಾನು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ವೀಕ್ಷಿಸಿದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೆಲವೊಂದು ಬದಲಾವಣೆಗಳನ್ನು ಮಾಡುವುದರ ಮೂಲಕ ಎಲ್ರಿಗೂ ವೇದಿಕೆಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಹಿಂದೆ ಹಿರಿಯರ, ಯುವಜನರು, ವಿದ್ಯಾರ್ಥಿಗಳು ಈ ರೀತಿಯ ಕಾರ್ಯಕ್ರಮಗಳು ಇರ್ತಿತ್ತು. ಆದರೆ ಇವತ್ತು ನೀವು ಬೆಳಗಿನಿಂದ ನೀವು ನೋಡಿದ್ದೀರಿ, ಹಿರಿಯರ ಜೊತೆ ಯುವ ಜನಾಂಗ, ವಿದ್ಯಾರ್ಥಿಗಳು ಸೇರಿ ಇಲ್ಲಿ ಕಾರ್ಯಕ್ರಮ ಆಗಿದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಮ್ಮ ಉಳ್ಳಾಲ ತಾಲೂಕಿನ ಅಧ್ಯಕ್ಷರಾದ ಧನಂಜಯ ಕುಂಬ್ಳೆ ಅವರಿಗೆ ಮತ್ತು ಅವರ ಎಲ್ಲ ಪದಾಧಿಕಾರಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿದ್ದೇವೆ. ಉಳ್ಳಾಲ ಕ್ಷೇತ್ರದಲ್ಲಿ ಇನ್ನೂ ಸಾಧಕರಿದ್ದಾರೆ, ಅವರನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡುವವರಿದ್ದೇವೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳನ್ನು ಸಲ್ಲಿಸುವೆ. ನಮ್ಮ ಈ ಒಂದು ಉಳ್ಳಾಲ ತಾಲೂಕು ಘಟಕದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಪೂರ್ಣವಾಗಿ ಉಪಸ್ಥಿತರಿದ್ದು ನಮಗೆ ಮಾರ್ಗದರ್ಶನ ನೀಡಿದ ಶ್ರೀನಾಥ್ ಅವರಿಗೆ ಜೋರಾದ ಕೃತಜ್ಞತೆಗಳನ್ನು ಚಪ್ಪಾಳೆಯೊಂದಿಗೆ ಸಲ್ಲಿಸೋಣ ಅಂತ ಹೇಳಿಕೊಳ್ತಾ, ಈಗ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದರು ತುಂಬ ಮಂದಿ. ಅವರನ್ನು ನೆನಪಿನ ಕಾಣಿ ಕೊಟ್ಟರೆ ಸಾಲದು, ಆದರೂ ನಾವು ಪ್ರೀತಿಯುತವಾಗಿ ಅವರಿಗೆ ನಾವು ಗೌರವವನ್ನು ಸಲ್ಲಿಸುವಂಥದ್ದು ನಮ್ಮ ಧರ್ಮ. ಆ ನೆಲೆಯಲ್ಲಿ ಇಷ್ಟೊಂದು ಸುಮಾರು ಒಂದು 3.5 ಲಕ್ಷ 4 ಲಕ್ಷದ ಬಜೆಟ್, ತುಂಬ ಮಂದಿ ಇವತ್ತು ಬಂದಿಲ್ಲ. ಅವರೆಲ್ಲರನ್ನು ಕೂಡ ಸ್ಮರಿಸಿಕೊಂಡು ವಿಶೇಷವಾಗಿ ಈ ಕಾರ್ಯಗಳು ಈ ಒಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮೊದಲನೇದಾಗಿ ಚಂದನ ಅವರು, KS ಚಂದನ, ರಂಗೋಲಿ ಎಲ್ಲ ಹಾಕಲಿಕ್ಕೆ ಆಗಲಿ ಹಲವಾರು ಕೆಲಸಗಳನ್ನು ರಾತ್ರಿ ಹಗಲು ದುಡಿದಿದ್ದಾರೆ ಈ ಮಕ್ಕಳು. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಗೆ ಶ್ರೀವಾಣಿ ಅವರು, ಚಂದನ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಶ್ರೀವಾಣಿಯವರು ಕೂಡ ಬರಬೇಕು. ಶ್ರೀವಾಣಿಯವರು ದಯವಿಟ್ಟು ಬನ್ನಿ. ಕಾಕುಂಜೆ ಶ್ರೀವಾಣಿಯವರು ಭಾಳ ಅದ್ಭುತವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸ್ತೇವೆ. ಮತ್ತು ಸರಿತಾ ಅವರು, ಕನಕದಾಸ ಅಧ್ಯಯನ ಪೀಠದ ಕಚೇರಿ ಸಹಾಯಕರಾಗಿರುವಂಥ ಸರಿತಾ ಅವರು ಓಡೋಡಿ ಬಂದು ನಮ್ಮ ಸಮ್ಮೇಳನಾಧ್ಯಕ್ಷರಲ್ಲಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಅದರ ಎಡೆಯಲ್ಲಿ ಒಂದು ವಿನಂತಿ ಮಾಡ್ತೇವೆ, ನಾವು ಅವ್ರ ಹತ್ರ ಕ್ಷಮೆ ಕೋರ್ತೇವೆ. ಸನ್ಮಾನಿತರು 9 ಮಂದಿ ಇದ್ದಾರೆ ವೇದಿಕೆಯಲ್ಲಿ, ಅವರಿಗೆ ಚಪ್ಪಾಳೆ ತಟ್ಟಬೇಕಷ್ಟೇ. ಯಾಕೆ ಅಂತಂದರೆ ಎಲ್ಲರೂ ಒಳ್ಳೆಯ ಮಾತುಗಾರರು, ಒಬ್ರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಸಮಯದ ಅಭಾವ ಇದೆ. ದಯವಿಟ್ಟು ಅವರಲ್ಲಿ ಕ್ಷಮೆಯನ್ನು ಕೋರ್ತೇವೆ. ನಮ್ಮ ಈ ಒಂದು ಘಟಕದ ಮೇಲೆ ಅವರ ಪ್ರೀತಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿಕೊಳ್ತಾ
ಅವರೆಲ್ಲರೂ 8 ಮಂದಿ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅವರು, ಯಾಕೆಂದರೆ ಕುಳಿತಲ್ಲಿಂದಲೇ ಶುಭವನ್ನು ಹಾರೈಸಿದ್ದಾರೆ. ಯಾಕೆಂದರೆ ಈ ಕಾರ್ಯಕ್ರಮ ತುಂಬ ತಡವಾಗಿದೆ. ಧನ್ಯವಾದಗಳು, ನಿಮ್ಮಲ್ಲಿ ಕ್ಷಮೆಯನ್ನು ಕೋರ್ತೇವೆ. ಮುಂದಕ್ಕೆ ಆನಂದ ಕಿದ್ದೂರು, ಸಂಶೋಧನಾ ಸಹಾಯಕರು, ಕನಕದಾಸ ಪೀಠ. ಆನಂದ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಸಮ್ಮೇಳನಾಧ್ಯಕ್ಷರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಕಿರಣ್, ಕಚೇರಿ ಸಹಾಯಕರು, ಕನಕದಾಸ ಪೀಠ. ಕಿರಣ್ ಅವರು ಬನ್ನಿ. ಭರತ್ ಅವರು, ಪ್ರಸಾರ ರಂಗದ ಸಿಬ್ಬಂದಿಯಾಗಿರುವಂಥ ಭರತ್ ಅವರು ಕೂಡ ಬರಬೇಕು. ಅಮರನಾಥ ಗ್ರಾಮ ಸಂಚಾಲಕರು ಆಗಿರುವಂಥ ಅಮರನಾಥ್ ಅವರು. ಮಾಧವ ಉಳ್ಳಾಲ, ಕಾರ್ಯಕಾರಿ ಸಮಿತಿಯ ಪ್ರಮುಖರಾಗಿರುವಂಥ ಮಾಧವರು, ಪರಿಸರ ಪ್ರೇಮಿ ಇದ್ದೀರಿ? ಇಲ್ಲ. ಸತೀಶ್, ಕಚೇರಿ ಸಿಬ್ಬಂದಿಯಾಗಿರುವ ಸತೀಶ್ ಅವರು ವೇದಿಕೆಗೆ ಬಂದು, ಸಮಾಜ ಕಾರ್ಯ ವಿಭಾಗದ ಸತೀಶ್ ಅವರು. ಅಶ್ವಿತಾ, ದ್ವಿತೀಯ ಕನ್ನಡ ವಿದ್ಯಾರ್ಥಿ, ಕನ್ನಡ ವಿಭಾಗದ ದ್ವಿತೀಯ ಅಶ್ವಿತಾ ಅವರು ವೇದಿಕೆಗೆ ಬಂದು. ಕೇಶವ್ ಬಂಗೇರ್ ಅವರು ಇಲ್ವಾ? ಪ್ರಸಾದ್ ಅವರು, ರತ್ನಕರವರ್ಣಿ ಪೀಠ ಅದರ ಸಿಬ್ಬಂದಿ ಆಗಿರುವಂಥ ಪ್ರಸಾದ್ ಅವರು. ಅಶ್ವಿತಾ ಅವರು ರಂಗೋಲಿ ಬಿಡಿಸಿದರು. ಜೋರಾದ ಚಪ್ಪಾಳೆ ತಟ್ಟಿ. ರಂಗೋಲಿ ನೋಡಿದ್ರಲ್ಲ ನೀವೆಲ್ಲ? ಹೌದು, ಅವರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟೋಣ. ರಾತ್ರಿ 12 ಗಂಟೆ ತನಕ ಕೆಲಸ ಮಾಡಿದವರು ಅವರೆಲ್ಲ. ಡಾಕ್ಟರ್ ಉಷಾರಾಣಿ, ಉಪನ್ಯಾಸಕರು, ಸಮಾಜ ಕಾರ್ಯ ವಿಭಾಗ. ಡಾಕ್ಟರ್ ಉಷಾರಾಣಿ ಅವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ದೀಪಕ್, ಉಪನ್ಯಾಸಕರು, ಸಮಾಜ ಕಾರ್ಯ ವಿಭಾಗದ ದೀಪಕ್ ಅವರು ಎಲ್ಲಿದ್ದರೂ ಕೂಡ ವೇದಿಕೆಗೆ ಬರಬೇಕು. ಇದ್ರ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮ ಅವರು ಇಲ್ಲ ಅಂತೇಳಿ ಭಾವಿಸ್ತೇವೆ. ರಮೇಶ್ ಅವರು, ರಮೇಶ್ ಬಿ ತೊಕ್ಕೋಟು ಆಯ್ತಲ್ಲ? ರಮೇಶದ್ದು ಆಯಿತು. ಡಾಕ್ಟರ್ ಸುಧಾಕುಮಾರಿ ಅವ್ರದ್ದಾಗಿದೆ. ಆನಂದಕ್ಕೆ ಅಸೇಗೋಳಿ ಅವರು, ನಮ್ಮ ಹಿರಿಯ ಮಾರ್ಗದರ್ಶಕರು ಶ್ರೀಯುತ ಆನಂದಕ್ಕೆ ಅಸೇಗೋಳಿ ಅವರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹೌದು, ನಮ್ಮ ಮಾರ್ಗದರ್ಶಕರು ಹೌದು. ಹಾಗೆ ಚಂದ್ರಶೇಖರ ಪಾತೂರ್ ಅವರು ನಿರೂಪಣೆ ಮಾಡಿದರು. ನಮ್ಮ ಕಾರ್ಯಕ್ರಮ ಬೆನ್ನೆಲುಬಾಗಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ಮಾಡಿದವರು. ಹಾಗೆ ಶ್ರೀಯುತ ಮಧುಕುಮಾರ್ ಅವರು ಕೂಡ ವೇದಿಕೆಗೆ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಹಾಗೆ ಹೇಮಚಂದ್ರ, ನಮ್ಮ ಸಂಚಾಲಕರು ಕೂಡ, ಕೈರಂಗಳದ ಸಂಚಾಲಕರು, ಗ್ರಾಮದ ಸಂಚಾಲಕರು, ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಹಾಗೆ ಶ್ರೀಮತಿ ಅಮಿತಾ ಆಳ್ವಾ ಇವರು ಕೂಡ ಬೆಳಗಿನಿಂದ ನಮಗೆ ಪೂರ್ಣ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಒದಗಿಸಿಕೊಟ್ಟವರು ಅಜಯ್ ಭಟ್ ಅವರು ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ. ನಾವೀಗ ಸಮ್ಮೇಳನದ ಸಮಾರೋಪ ಸಮಾರಂಭದ ಅಂತಿಮ ಘಟ್ಟದಲ್ಲಿದ್ದೇವೆ. ನಮ್ಮ ಇಂದಿನ ಕೇಂದ್ರಬಿಂದು ಬೆಳಗ್ಗಿನಿಂದಲೂ ನಮ್ಮ ಜೊತೆಗಿದ್ದು ಈ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ ಸಭೆಯ ಗಾಂಭೀರ್ಯವನ್ನು ಹೆಚ್ಚಿಸಿದವರು ಶ್ರೀಮತಿ ಶ್ಯಾಮಲಾ ಮಾಧವ್. ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಸಮ್ಮೇಳನದ ಘನತೆ ಹೆಚ್ಚಿಸಿದವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕೆ ಹಾಗೂ ಕಾರ್ಪೊರೇಟ್ ಅಫೇರ್ ಇನ್ಫೋಸಿಸ್ ಲಿಮಿಟೆಡ್ ಇದರ ಮುಖ್ಯಸ್ಥರಾದ ಶ್ರೀ ಸಂತೋಷ್ ಅನಂತಪುರ. ಇವರುಗಳಿಗೂ ಗೌರವದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇವೆ. ತಮ್ಮ ಸಮಾರೋಪ ಭಾಷಣದಿಂದ ಈ ಸಮ್ಮೇಳನಕ್ಕೆ ಮೆರುಗನ್ನಿತ್ತವರು ಕರ್ನಾಟಕ ವಿಶ್ವವಿದ್ಯಾನಿಲಯ ಹಾವೇರಿಯ ವಿಶ್ರಾಂತ ಕುಲಪತಿಗಳು, ಜನಪದ ವಿದ್ವಾಂಸರು ಹಾಗೂ ನಮ್ಮವರೇ ಆದ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಇವರು. ತಮಗೂ ಆತ್ಮೀಯ ಕೃತಜ್ಞತೆಗಳು. ನಮ್ಮೆಲ್ಲರ ಪ್ರೇರೇಪಕರಾಗಿ ಈ ಸಮಾರಂಭಕ್ಕೆ ಶುಭ ಹಾರೈಸಿದವರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ MP ಶ್ರೀನಾಥ್ ಇವರು. ಇವರಿಗೂ ಆತ್ಮೀಯ ವಂದನೆಗಳು. ಈ ಘನ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರನ್ನು ಗೌರವಿಸಲಾಯಿತು. ಗೌರವವನ್ನು ಸ್ವೀಕರಿಸಿದ ಎಲ್ಲರಿಗೂ ಹಾಗೂ ಇವರನ್ನು ಸನ್ಮಾನಿಸಿ ಶುಭ ಹಾರೈಸಿದ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಸಂಚಾಲಕರಾದ ಶ್ರೀ TG ರಾಜಾರಾಮ್ ಭಟ್ ಇವರಿಗೂ ಆತ್ಮೀಯ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಕೊನೆಯದಾಗಿ ಈ ಸಮ್ಮೇಳನದ ಯಶಸ್ಸಿಗೆ ಕಾರಣರಾದ ಪ್ರತಿಯೋರ್ವರಿಗೂ ನಿಮ್ಮನ್ನು ಸೇರಿಸಿಕೊಂಡು ಸಭಿಕರನ್ನು, ಮಾಧ್ಯಮ ಮಿತ್ರರನ್ನು ಒಳಗೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಧನಂಜಯ ಕುಂಬ್ಳೆ, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ವೇದಿಕೆಯನ್ನು ಅನುವು ಮಾಡಿಕೊಳ್ತಿದ್ದೇವೆ. ಆಡಳಿತ ನಿರ್ದೇಶಕರು ಇಂಡೋ ಫಿಶರ್ಸ್ ರಾಜೀವ್ ಗಾಂಧಿ ನಗರ ಹರೇಕಳ ಇವರಿಗೂ ಧನ್ಯವಾದಗಳು. ಆಡಳಿತ ನಿರ್ದೇಶಕರು AJ ಶೆಟ್ಟಿ ಮೆಡಿಕಲ್ ಕಾಲೇಜ್ ಮಂಗಳೂರು ಇವರಿಗೂ ಅಭಿನಂದನೆಗಳು. ಆಡಳಿತ ನಿರ್ದೇಶಕರು ಯನಪಯ್ಯ ಮೆಡಿಕಲ್ ಕಾಲೇಜ್ ದೇರ್ಲಕಟ್ಟೆ ಅವರಿಗೂ ಧನ್ಯವಾದಗಳು. ಆಡಳಿತ ನಿರ್ದೇಶಕರು ಕನೇಚೂರು ಮೆಡಿಕಲ್ ಕಾಲೇಜು ನಾಟಕ ದೇರ್ಲಕಟ್ಟೆ ಅವರಿಗೂ ಧನ್ಯವಾದಗಳು. ಆಡಳಿತ ನಿರ್ದೇಶಕರು ಡೆಕ್ಕನ್ ಫ್ಲಾಸ್ಟ ಮಂಗಳೂರು ಅವರಿಗೂ ಅಭಿನಂದನೆಗಳು. ಆಡಳಿತ ನಿರ್ದೇಶಕರು ಬ್ರೂಲೈನ್ ಮಂಗಳೂರು ಇವರಿಗೆ ಕೃತಜ್ಞತೆಗಳು. ಆಡಳಿತ ನಿರ್ದೇಶಕರು ಗ್ರೂಪ್ 2 ಮಂಗಳೂರು ಇವರಿಗೂ ಹೃದಯದ ಧನ್ಯವಾದಗಳು. ಪ್ರೊಫೆಸರ್ ಚಿನ್ನಪ್ಪ ಗೌಡರು ಅವರಿಗೂ ಧನ್ಯವಾದಗಳು. ವಿಶ್ರಾಂತ ಕುಲಪತಿಗಳು ವೇದಿಕೆಯಲ್ಲಿ ಇದ್ದಾರೆ. ಲಯನ್ ಚಂದ್ರಶ್ ಶೆಟ್ಟಿ ಅವರು ಕೋಶಾಧಿಕಾರಿ, ದಯವಿಟ್ಟು ಕೋಶಾಧಿಕಾರಿ ಚಂದ್ರಶ್ ಶೆಟ್ಟಿ ಅವರು ವೇದಿಕೆಗೆ ಬನ್ನಿ. ಅವರಿಗೆ ನೆನಪಿನ ಕಣಕ ಪ್ರೊಫೆಸರ್ ಚಿನ್ನಪ್ಪ ಗೌಡ ಅವರು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾರೆ.
ಜೋರಾದ ಚಪ್ಪಾಳೆ ತಟ್ಟಿ. ಇವರು ಕೋಶಾಧಿಕಾರಿ ನಮ್ಮ ಅವರು ಎಲ್ಲ ಕಾರ್ಯಕ್ರಮಗಳಿಗೆ ಫಸ್ಟ್ ದೇಣಿಗೆಯನ್ನು ಕೊಡುವುದು ಅವರು. ಹಾಗಾಗಿ ಜೋರಾದ ಚಪ್ಪಾಳೊಂದಿಗೆ ಧನ್ಯವಾದಗಳು. ಡಾಕ್ಟರ್ ಧನಂಜಯ ಕುಂಬ್ಳೆ ಅಧ್ಯಕ್ಷರು ಕಾಸಾ ಏನಿ ಕೊಟ್ಟವರಿಗೆಲ್ಲ ಇದೆ. ಧನಂಜಯ ಕುಂಬ್ಳೆ ಅವರು ಅಧ್ಯಕ್ಷರು ಕಾಸಪ್ಪ ಉಳ್ಳಾಲ, ಅವರಿಗೂ ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ ಅಧ್ಯಕ್ಷರಿಗೆ ಒಂದು ಚಪ್ಪಾಳೆ. ಪ್ರಸಾದ್ ರೈ ಕಲ್ಯಾಮಾರ್ ಅವರಿಗೂ ಧನ್ಯವಾದಗಳು. ಅವರ ಬದಲಿಗೆ ಶ್ರೀಮತಿ ವಿಜಯಲಕ್ಷ್ಮಿ ಬೀರೈಗಳು ಇದ್ದಾರೆ. ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಶ್ರೀಯುತ ರವೀಂದ್ರ ರೈ ಕಲ್ಯಾಮಾರ್ ಪ್ರಧಾನ ಕಾರ್ಯದರ್ಶಿಗಳು ಕಾಸಪ್ಪ ಉಳ್ಳಾಲ, ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟುವ ನಮ್ಮ ಮಾರ್ಗದರ್ಶಕರು ಕೊಡುಗೆ ದಾನಿಗಳು ಕೂಡ ಅವರು ರವೀಂದ್ರ ರೈ ಕಲ್ಯಾಮಾರ್ ಅವರಿಗೂ ಪ್ರೊಫೆಸರ್ ಚಿನ್ನಪ್ಪ ಗೌಡ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಆನಂದಕ್ಕೆ ಹಸೆಗೊಳ್ಳುವವರಿಗೆ ಆಗಿದೆ, ಅವರಿಗೆ ಕೂಡ ಧನ್ಯವಾದಗಳು. ಅಬ್ದುಲ್ ರೆಹಮಾನ್ ಕೋಟಿಜಾಳು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಸ್ವಾಗತ ಸಮಿತಿಯ ಪ್ರಮುಖರಾಗಿರುವ ಅಬ್ದುಲ್ ರೆಹಮಾನ್ ಕೋಟಿಜಾಲ್ ಅವರಿಗೂ ಧನ್ಯವಾದಗಳು. ಇಬ್ರಾಹಿಂ ಕೋಟಿಜಾಲ್ ಅವರು ಕೂಡ ಸಹಕಾರ ಮಾಡಿದ್ದಾರೆ, ಅವರಿಗೂ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಸುರೇಂದ್ರ ರೈ ಗ್ರಾಮಚಾವಡಿ ಅವರು ದಯವಿಟ್ಟು ಇದ್ದರು ಇಷ್ಟೊತ್ತು. ಸುರೇಂದ್ರ ರೈ ಅವರು ಇದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಎಡ್ವರ್ಡ್ ಲೋಬ ಅವರು ನಮ್ಮ ಗೌರವ ಕಾರ್ಯದರ್ಶಿಗಳು ಎಡ್ವರ್ಡ್ ಲೋಬ ಅವರು ಕೂಡ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ರಾಧಾಕೃಷ್ಣ ರಾವ್ ಅವರಿಗೆ ಆಗಿದೆ. ಶಾಂತಪ್ಪ ಬಾಬು ಸಂಚಾಲಕರು ಕಾಸಪ್ಪ ಸಜೀಪ ಗ್ರಾಮ, ದಯವಿಟ್ಟು ಶಾಂತಪ್ಪರೇ. ಮಂಜುಳಾ ಚೀರಾವ್ ಅವರು ಸಂಚಾಲಕರು, ಅವರಿಗೂ ಆಗಿದೆ. ಡಾಕ್ಟರ್ ಸುಧಾಕುಮಾರಿ ಅವರಿಗೆ ಆಗಿದೆ. ಸುಧಾಕುಮಾರಿ ಒಮ್ಮೆ ನೆನಪಿನ ಕಾಣಿಕೆ ತಗೊಂಡಿದ್ರೆ ಪರವಾಗಿಲ್ಲ, ಬೇಡ. ಅಚ್ಯುತ ಗಟ್ಟಿ ಅವರು ಬನ್ನಿ. ಅಚ್ಯುತ ಗಟ್ಟಿ ಬನ್ನಿ. ಅಚ್ಯುತ ಗಟ್ಟಿ ಒಮ್ಮೆ ನೀವು ನೆನಪಿನ ಕಾಣಿಕೆ ತಗೊಂಡವ್ರು ನೀವು ಬರೋದು ಬೇಡ. ಅಬ್ದುಲ್ ನಾಸಿರ್ KK ಅವರು, ಮಾಧವ ಉಳ್ಳಾಲ್ ಅವರು, ಮತ್ತೆ ಚಂದನ KS, ನಮೀರಾಜ್ ಕಾರ್ಕಳ ಬಂಧುಗಳೇ, ತುಂಬ ಮಂದಿ ಗ್ರಾಮ ಸಂಚಾಲಕರೆಲ್ಲ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಗುಣಾಜಿಯವರು ಹಾಗೆ ರಾಮಚಂದ್ರ ಸರ್, ನಿಮ್ಮ ಸೇವೆಯನ್ನು ನಾವು ಮರೀಲಿಕ್ಕಿಲ್ಲ. ಎಲ್ಲ ಸಂಚಾಲಕರ ಆಗಿದೆ. ಎಲ್ಲ ಸಂಚಾಲಕರು ಸರ್ 18 ಗ್ರಾಮಗಳಿಗೆ 18 ಸಂಚಾಲಕರು ವಿವಿಧ ರೀತಿಯಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸೇವೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು. ಪ್ರತಿಯೊಬ್ಬರು ಕೂಡ ಸಹಕರಿಸಿದಂಥ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಇಲ್ಲಿಗೆ ಸಮಾರೋಪ ಸಮಾರಂಭವನ್ನು ಮುಕ್ತಾಯಗೊಳಿಸ್ತೇವೆ.